ಉದ್ಘಾಟನೆ ಕಾರ್ಯಕ್ರಮವನ್ನು ನಾವು ಆರಂಭಿಸಲಿದ್ದೇವೆ. ವಿಶೇಷವಾಗಿ ಇವತ್ತು ಈ ಒಂದು ಸಂಭ್ರಮಕ್ಕೆ ಆಗಮಿಸಿರುವಂತಹ ಗಣ್ಯ ವ್ಯಕ್ತಿಗಳಿಗೆ ನಮ್ಮ ಈ ಒಂದು ವಿವಿಧ ಸಂಘಗಳ ಉದ್ಘಾಟನೆಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೂ ನನ್ನ ಎಲ್ಲ ಶಿಕ್ಷಕರಿಗೂ ಮತ್ತು ಗೆಳೆಯ ಗೆಳತಿಯರಿಗೂ ಎಲ್ಲರಿಗೂ ಸ್ವಾಗತ. ನೃತ್ಯದ ಮೂಲಕ ನಮ್ಮೆಲ್ಲರ ಮನವನ್ನು ರಂಜಿಸಿದಂತಹ ಅನನ್ಯ ಮತ್ತು ಬಳಗ ಇವರಿಗೆ ಧನ್ಯವಾದಗಳು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇದು 9ನೇ ಕಾರ್ಯಕ್ರಮ. ತಮಗೆಲ್ಲ ಗೊತ್ತಿರುವ ಹಾಗೆ ವಿದ್ಯಾರ್ಥಿ ಸರಕಾರದ ಉದ್ಘಾಟನೆ ಆಗಿರ್ಬೋದು, ಯಕ್ಷಗಾನ ತರಗತಿ ಆಗಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳು ಈಗಾಗಲೇ ಪ್ರಾರಂಭಗೊಂಡಿದೆ. ಆದರೆ ಈ ಪಠ್ಯೇತರ ಚಟುವಟಿಕೆಗಳು ವಿವಿಧ ಸಂಘಗಳ ಉದ್ಘಾಟನೆ ಇದು ಮೊದಲೇ ಆಗಬೇಕಿತ್ತು. ಮಳೆ ತುಂಬ ರಜೆ ನೀಡಿದ ಕಾರಣ ಇವತ್ತು ತಡವಾಗಿ ಉದ್ಘಾಟನೆಗೊಳ್ತಾ ಇದೆ. ಆದರೆ ಅದರ ಸಂಘಗಳ ಕಾರ್ಯಕ್ರಮ ಚಟುವಟಿಕೆಗಳು ಈಗಾಗಲೇ ಆರಂಭಗೊಂಡಿದೆ, ನಿಮಗೆಲ್ಲರಿಗೂ ಗೊತ್ತಿರುವ ವಿಚಾರ. ಇದೀಗ ಉದ್ಘಾಟನಾ ಕಾರ್ಯಕ್ರಮ ಉದ್ಘಾಟನೆಯನ್ನು ಮಾಡಲಿಕ್ಕೆ ಡಾಕ್ಟರ್ ಎಂ.ಕೆ. ಮಾಧವ ಅವರು ಈಗಾಗಲೇ ಆಗಮಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ಮುಖ್ಯ ಗುರುಗಳಾಗಿರುವಂತಹ ಮೋಹಿನಿ ಅವರು ವಹಿಸ್ಕೊಳ್ತಾರೆ. ದಯವಿಟ್ಟು ವೇದಿಕೆಗೆ ಬರಮಾಡಿಕೊಳ್ತೇನೆ. ನಿಮ್ಮೆಲ್ಲರೂ ಚಪ್ಪಾಳೆಯೊಂದಿಗೆ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳುವ. ಕ್ಲಾಪ್ಸ್ ಗೋ. 11 ಸಂಘಗಳಿದೆ, ನೀವೆಲ್ಲರೂ ನೋಡಿದಿರಿ. ಅದು ಸಿರಿ ಜಾನಪದ ನೃತ್ಯ ಸಂಘ ಆಗಿರ್ಬೋದು, ಸಾಹಿತ್ಯ ಮತ್ತು ಕಲಾ ಸಂಘ ಆಗಿರ್ಬೋದು, ಸ್ಕೌಟ್ಸ್ ಮತ್ತು ಗೈಡ್ಸ್ ಆಗಿರ್ಬೋದು, ಮತ್ತೆ ಜೂನಿಯರ್ ರೆಡ್ ಕ್ರಾಸ್ ಸಂಸ್ಥೆ ಆಗಿರ್ಬೋದು, ಮತ್ತೆ ನಮ್ಮ ಕ್ರೀಡೆಗೆ ಸಂಬಂಧಪಟ್ಟ ಹಾಗೆ ಚೈತನ್ಯ ಕ್ರೀಡಾ ಸಂಘ ಆಗಿರ್ಬೋದು, ಹಾಗೆ ಆರೋಗ್ಯ ಕೂಟ ಆಗಿರ್ಬೋದು, ಮತ್ತೆ ಇಕೋ ಕ್ಲಬ್, ವಿಜ್ಞಾನ ಸಂಘ, ಗ್ರಾಹಕರ ಸಂಘ, ಹಾಗೆ ಸಂಸ್ಕಾರ ಜ್ಯೋತಿ, ಇವಿಷ್ಟು ಸುಮಾರು 11 ಸಂಘಟನೆಗಳು ಇವತ್ತು ಉದ್ಘಾಟನೆಗೊಳ್ತದೆ. ದಯವಿಟ್ಟು ನಮ್ಮ ಶಿಕ್ಷಕರು ಕೂಡ, ಹಿರಿಯ ಶಿಕ್ಷಕರುಗಳು ಒಮ್ಮೆ ವೇದಿಕೆಯಲ್ಲಿ ಸೇರಿಕೊಳ್ಳಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ, ತಮಗೆಲ್ಲ ಗೊತ್ತಿರುವ ಹಾಗೆ ಡಾಕ್ಟರ್ ಮಾಧವ ಎಂ.ಕೆ. ಅವರು ನಮ್ಮ ಸಹಾಯಕ ಪ್ರಾಧ್ಯಾಪಕರು, ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜಿನಲ್ಲಿ. ಬೇರೆ ಬೇರೆ ಅವರ ಬಯೋಡಾಟಾ ನಿಮಗೆ ಅವರ ವ್ಯಕ್ತಿ ಪರಿಚಯ ಗೊತ್ತಾಗ್ತದೆ. ಒಬ್ಬ ಒಳ್ಳೆಯ ಕ್ರಿಯಾಶೀಲ ವ್ಯಕ್ತಿತ್ವ ಮಾತ್ರ ಅಲ್ಲದೆ ಇವತ್ತು ಒಂದು ಸಂಘಗಳ ಉದ್ಘಾಟನೆಗೆ ಒಬ್ಬ ನುರಿತಂತ ಅದಕ್ಕೆ ಪೂರಕವಾದಂಥ ಒಬ್ಬ ವ್ಯಕ್ತಿ ಇವತ್ತು ನಿಮಗೆ ಉದ್ಘಾಟನೆಗೆ ಸಿಕ್ಕಿದ್ದಾರೆ. ನಮಗೆ ನಮ್ಮ ಸೌಭಾಗ್ಯ. ಫೋನ್ ಮಾಡಿದ ಕೂಡಲೇ ಬಹಳ ಪ್ರೀತಿಯಿಂದ, ಬಹಳ ಒತ್ತಡಗಳು ನಾವು ನೋಡಿದೆವು. ಬಂದ ಕೂಡಲೇ ಎಲ್ಲ ಫೋನ್ಗಳಲ್ಲೇ ಇದ್ರು ಅವರು. ಅಷ್ಟು ಕಾರ್ಯಕ್ರಮಗಳ ಮಧ್ಯೆ ಬೇರೆ ಬೇರೆ ಗೂಗಲ್ನಲ್ಲಿ ಕಾರ್ಯಕ್ರಮಗಳು ನಡೀತದೆ ತಾಂತ್ರಿಕವಾಗಿ, ತಮಗೆಲ್ಲ ಗೊತ್ತಿದೆ. ಅದರ ಬಗ್ಗೆ ಎಲ್ಲ ಮತ್ತೆ ಹೇಳ್ತೇವೆ ನಾವು. ಇಂತಹ ಒಬ್ಬ ಬಹುಮುಖ ಪ್ರತಿಭಾನ್ವಿತ ವ್ಯಕ್ತಿ, ಸಹಾಯಕ ಪ್ರಾಧ್ಯಾಪಕರು, ಇವತ್ತು ಅವರ ಕೈಯ ಹಸ್ತದಿಂದ ಇವತ್ತು ವಿವಿಧ ಸಂಘಗಳ ಉದ್ಘಾಟನಾ ಕಾರ್ಯಕ್ರಮ ನೆರವೇರ್ತದೆ. ಕಾರ್ಯಕ್ರಮದ ಮೊದಲನೇ ಅಂಗವಾಗಿ ಪ್ರಾರ್ಥನೆ ನಮ್ಮ ವಿದ್ಯಾಸಂಸ್ಥೆ ವಿದ್ಯಾರ್ಥಿಗಳಿಂದ. ನಮಗಿರಲಿ ತಂದೆ, ಕೈ ಹಿಡಿದು ನೀ ನಡೆಸು ಮುಂದೆ. ನಿನ್ನೊಲುಮೆ ನಮಗಿರಲಿ ತಂದೆ, ಕೈ ಹಿಡಿದು ನೀ ನಡೆಸು ಮುಂದೆ. ತಾನುರಿದು ಜಗಕ್ಕೆಲ್ಲ ಜ್ಯೋತಿಯನ್ನು ನೀಡುವ ದೀಪದೊಳು ನೀಯನ್ನಾನುಗೊಳಿಸು ತಂದೆ. ಕಾನನದ ಸುಮ ಒಂದು ಸೌರಭವ ತಾಸೂಸಿ ಸಫಲತೆಯ ಪಡೆವಂತೆ ಮಾಡೆನ್ನ ತಂದೆ. ಸಿರಿಯು ಸಂಪದ ಬೇಡ, ಯಾವ ವೈಭವ ಬೇಡ. ಸಿರಿಯು ಸಂಪದ ಬೇಡ, ಯಾವ ವೈಭವ ಬೇಡ. ನಿನ್ನ ಕರುಣೆಯು ಒಂದೇ ಸಾಕೆ ಮಗೆ ತಂದೆ. ನಿನ್ನೊಲುಮೆ ನಮಗಿರಲಿ ತಂದೆ, ಕೈ ಹಿಡಿದು ನೀ ನಡೆಸು ಮುಂದೆ. ನಿನ್ನ ಈ ಮಕ್ಕಳನ್ನು ಪ್ರೇಮದಲ್ಲಿ ನೀ ನೋಡು, ಈ ಶಾಲೆ ಎಂದೆಂದು ಬೆಳಗುವಂತೆ ಮಾಡು. ನಂಬಿದರೆ ಭಯವಿಲ್ಲ, ನಂಬದಿರೆ ಬಾಳಿಲ್ಲ. ಅಂಬಿಗನೆ ನೀ ನಡೆಸು ಈ ಬಾಳ ನೌಕೆ. ಯಾವ ನೋವೇ ಬರಲಿ ಎದೆಗುಂದದಿರಲಿ, ಯಾವ ನೋವೇ ಬರಲಿ ಎದೆಗುಂದದಿರಲಿ. ಸತ್ಯ ಮಾರ್ಗದಿ ನಡೆವ ಶಕ್ತಿ ಕೊಡು ತಂದೆ. ನಿನ್ನೊಲುಮೆ ನಮಗಿರಲಿ ತಂದೆ, ಕೈ ಹಿಡಿದು ನೀ ನಡೆಸು ಮುಂದೆ. ನಿನ್ನೊಲುಮೆ ನಮಗಿರಲಿ ತಂದೆ, ಕೈ ಹಿಡಿದು ನೀ ನಡೆಸು ಮುಂದೆ. ಕೈ ಹಿಡಿದು ನೀ ನಡೆಸು ಮುಂದೆ. ಧನ್ಯವಾದಗಳು. ಇದೀಗ ಬಂದಂಥ ಗೌರವಾನ್ವಿತ ಅತಿಥಿವರಿಯರನ್ನು ಸ್ವಾಗತಿಸಲಿಕ್ಕಿದ್ದಾರೆ ನಮ್ಮ ಶಾಲಾ ಹಿರಿಯ ಶಿಕ್ಷಕರಾಗಿರುವಂಥ ಶ್ರೀಯುತ ರವಿಶಂಕರ್ ಸರ್ ಅವರು.
25-26ನೇ ಸಾಲಿನ ಶೈಕ್ಷಣಿಕ ವರ್ಷದ ವಿವಿಧ ಶೈಕ್ಷಣಿಕ ಸಂಘಗಳ ಉದ್ಘಾಟನಾ ಕಾರ್ಯಕ್ರಮ ಇವತ್ತು ನಮ್ಮ ಪ್ರೌಢಶಾಲೆಯಲ್ಲಿ ಜರುಗಲಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಮೋಹಿನಿ ಅವರು ವಹಿಸಿಕೊಡ್ಬೇಕು ಅಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಅವರಿಗೆ ಈ ಸಮಾರಂಭದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವಿವಿಧ ಶೈಕ್ಷಣಿಕ ಸಂಘಗಳ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಮಂಗಳೂರು ವಿಶ್ವವಿದ್ಯಾಲಯ ಕಾಲೇಜಿನ ಸಹ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಮಾಧವ ಎಂ.ಕೆ. ಇವರ ವಿಷಯ ಹೇಳಿದರೆ ತುಂಬ ಉಂಟು. ಪ್ರಶಸ್ತಿ ಕೇಳಿದರೆ 4 ಡಿಗ್ರಿ ಕಲಿತ ಡಿಗ್ರಿಗಳೇ 4 ಗೆರೆ ಉಂಟು. ಭಾರಿ ವಿಶೇಷ ಅಂತೇಳಿ ಮಕ್ಕಳೇ, ಕನ್ನಡದಲ್ಲಿ MA ಮಾಡಿ PhD ಮಾಡಿ, ಮನಃಶಾಸ್ತ್ರ ಸೈಕಾಲಜಿಯಲ್ಲಿ MSc ಮಾಡಿ, ಜರ್ನಲಿಸಮಲ್ಲಿ MA MCJ ಮಾಡಿ, PGDHRM ಮತ್ತು PGDCSD ಮಾಡಿ, CCRTM ಮತ್ತು ಇಷ್ಟು ಮಾತ್ರ ಅಲ್ಲದೆ LLB ಪದವಿ ಕಾನೂನು ಪದವಿಯನ್ನು ಕೂಡ ಕಲಿತಿದ್ದಾರೆ. ಡಿಗ್ರಿ ಆದ ಕೂಡಲೇ LLB ಮಾಡಿ, ಅನಂತರ MA ಮಾಡಿ, PhD ಮಾಡಿ, ಸೈಕಾಲಜಿ ಮನಃಶಾಸ್ತ್ರದಲ್ಲಿ MSc ಮಾಡಿ, ಜರ್ನಲಿಸಮಲ್ಲಿ 2-3 ಡಿಗ್ರಿಯನ್ನು ಪಡೆದುಕೊಂಡಂತಹ ವಿದ್ಯೆ ಹೇಳುವಂಥದ್ದು ಇವರಿಗೆ ಒಲ್ದಿದ್ದಾಳೆ ಅಂತ ಹೇಳ್ಬೋದು. ಇಷ್ಟು ವಿದ್ಯೆ ಒಬ್ಬನಿಗೆ ನನಗೆ ಆಶ್ಚರ್ಯ ಆಯ್ತು. ಇವರ ಡಿಗ್ರಿ ನೋಡಿ ನನಗೆ ಆಶ್ಚರ್ಯ ಆಯಿತು. ಈ ಕಲ್ತದ್ದು ಯಾವಾಗ ಸರ್ ಅಂತ ನಾನು ಹೇಳಿದೆ ಇಷ್ಟು ವಿಷಯವನ್ನು. ಆದರೂ ಛಲ ಹಾಗೂ ಅವರಿಗೆ ಯಾವುದು ಕಲಿಬೇಕೆನ್ನುವಂಥ ಹಂಬಲಕ್ಕೆ ನಾವು ತಲೆಬಾಗಲೇಬೇಕು. ಅಷ್ಟು ಮಾತ್ರ ಅಲ್ಲದೆ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಕನ್ನಡ ವಿಭಾಗದ ಸಹ ಪ್ರಾಧ್ಯಾಪಕರಾಗಿ ಸಂಯೋಜಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೂ ಕೇಂದ್ರೀಯ ಕಾರ್ಯಕಾರಿ ಸಮಿತಿಯ ಕರ್ನಾಟಕ ಸಾಹಿತ್ಯ ಪರಿಷತ್ ಭಾರತ ಸರ್ಕಾರದ ಸಾಂಸ್ಕೃತಿಕ ಪರಿಷತ್ತಿನ ಸಲಹಾ ಮಂಡಳಿಯ ಸದಸ್ಯರಾಗಿದ್ದಾರೆ. ICCRನ ಮಂಗಳೂರು ವಿಶ್ವವಿದ್ಯಾಲಯದ ಪಠ್ಯಪುಸ್ತಕ ಮಂಡಳಿಯ ಕಾರ್ಯನಿರ್ವಾಹಕ ಸಂಪಾದಕರಾಗಿ ಸುಮಾರು 65 ಪಠ್ಯಪುಸ್ತಕ ಟೆಕ್ಸ್ಟ್ ಬುಕ್ಗಳನ್ನು ಬರೆದಿದ್ದಾರೆ. ಅದು ಮಾತ್ರ ಅಲ್ಲದೆ ಒಡಿಯೂರು ತುಳು ಅಧ್ಯಯನ ಕೇಂದ್ರದ ಸಂಯೋಜಕರೂ ಆಗಿದ್ದಾರೆ. ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಣ ಸಂಘದ ರಾಜ್ಯದ ಜಂಟಿ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನ ರಾಜ್ಯ ಕಾರ್ಯದರ್ಶಿಯಾಗಿ 7 ವರ್ಷ ಸೇವೆ ಸಲ್ಲಿದ್ದಾರೆ. ಹಾಗೂ JC ಸಂಸ್ಥೆಯಲ್ಲಿ ಕೂಡ JJCಯಲ್ಲಿ ಕೂಡ ಬೆಸ್ಟ್ ಯಂಗ್ ಅಚೀವರ್ ಆಫ್ ಇಂಡಿಯಾ ನ್ಯಾಷನಲ್ ಅವಾರ್ಡನ್ನು ಗಳಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲದೆ NSSನ ಬೆಸ್ಟ್ ವಾಲಂಟಿಯರ್ ಆಫ್ ಕರ್ನಾಟಕ ರಾಜ್ಯದ ಉತ್ತಮ ಸ್ವಯಂ ಸೇವಕ ಪ್ರಶಸ್ತಿಯನ್ನು ಕೂಡ NSS ಅಲ್ಲಿ ಪಡೆದಿರ್ತಾರೆ. 37 ಇಲ್ಲಿಯವರೆಗೆ 37 ಬಾರಿ ರಕ್ತದಾನ ಮಾಡಿರ್ತಾರೆ. ಬ್ಲಡ್ ಡೊನೇಷನ್ ರಕ್ತದಾನ ಮಾಡಿರ್ತಾರೆ. ಅಷ್ಟು ಮಾತ್ರ ಅಲ್ಲದೆ ಭಾರಿ ವಿಶೇಷ ಅಂದರೆ ಅವರು ತೀರಿದ ನಂತರ ಅವರ ಕಣ್ಣನ್ನು ಕೂಡ ಇನ್ನೊಬ್ಬರಿಗೆ ಪುನೀತ್ ರಾಜ್ಕುಮಾರ್ ಅವರು ಮಾಡಿದಾಗೆ ಅವರ ಕಣ್ಣನ್ನು ಕೂಡ ಯಾರಿಗಾದರೂ ಉಪಕಾರ ಆಗಲಿ ಹೇಳುವ ದೃಷ್ಟಿಯಲ್ಲಿ ನೇತ್ರದಾನ ಕೂಡ ಈಗಲೇ ಪ್ರತಿಜ್ಞೆಯನ್ನು ಮಾಡಿರ್ತಾರೆ. ಮರಣ ನಂತರ ದಾನವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಅನಂತರ ಪದವಿ ಮತ್ತು ಸ್ನಾತಕೋತ್ತರ ಪದವಿಯಲ್ಲಿ ಇವರು ರ್ಯಾಂಕ್ ವಿಜೇತರರು. ಆಲೋಚನೆ ಮಾಡಿ, ಅವರ ಬುದ್ಧಿಶಕ್ತಿ ಎಷ್ಟು ಅಂತ ನಾವು ಆಲೋಚನೆ ಮಾಡಬೇಕು. ದೇವರು ಕೊಟ್ಟ ಒಂದು ವರ. ಅಲ್ಲದೆ ಅವರ ಸಾಧನೆ ಮತ್ತು ಪ್ರಯತ್ನ ಮತ್ತು ವಿದ್ಯಾರ್ಥಿ ದಶೆಯಲ್ಲಿ ಕೂಡ ಕಡಿಮೆ ಅಂದರೆ ಕಲಿಯುವಾಗ ನಿಮ್ಮ ಹೈಸ್ಕೂಲು PUC ಡಿಗ್ರಿ ಲೆವೆಲಲ್ಲಿ LLB ಮಾಡುವಾಗಿರ್ಬೋದು, MA ಮಾಡುವಾಗಿರ್ಬೋದು, ಸೈಕಾಲಜಿಯಲ್ಲಿ MA ಮಾಡುವಾಗ MSc ಮಾಡಿರ್ಬೋದು, ಎಲ್ಲದರಲ್ಲಿ ಕೂಡ 1000ಕ್ಕಿಂತ ಹೆಚ್ಚು ಪ್ರಶಸ್ತಿ ಪುರಸ್ಕಾರಗಳನ್ನು ತೆಗೆದುಕೊಂಡಿದ್ದಾರೆ. ಯಕ್ಷಗಾನ, ನಾಟಕ, ರಂಗಭೂಮಿ, ಸಾಹಿತ್ಯ, ಭಾಷಣ, ನಟನೆ ಮತ್ತು ಅಭಿನಯದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಇವರು ಅತ್ಯಂತ ಪರಿಣತಿಯನ್ನು ಹೊಂದಿದವರು, ತುಂಬ ಜ್ಞಾನಿ. ಅಂತರ್ ಕಾಲೇಜ್ ಯಕ್ಷಗಾನ ಮಂಡಳಿ ಸ್ಪರ್ಧೆಯಲ್ಲಿ ಸತತ 5 ವರ್ಷ ವಿಶೇಷ ಪ್ರಶಸ್ತಿಯನ್ನು ಕೂಡ ಪಡೆದಿರ್ತಾರೆ. ಅಂತರ್ ಕಾಲೇಜು ಯಕ್ಷಗಾನ ಕಾಂಪಿಟೇಷನ್ ಇರ್ತದೆ, ಅದರಲ್ಲಿ ಕೂಡ ವಿಶೇಷ ಪ್ರಶಸ್ತಿಯನ್ನು ಪಡೆದಂಥ ಕೀರ್ತಿ ಇವರದ್ದಾಗಿರ್ತದೆ.
ಅಷ್ಟು ಮಾತ್ರ ಅಲ್ಲದೆ ಕವಿಗಳು ಆಗಿರುವ ಇವರು 11 ಕೃತಿಗಳನ್ನು ರಚನೆ ಮಾಡಿದ್ದಾರೆ. 100ಕ್ಕಿಂತ ಹೆಚ್ಚು ಕೃತಿಗಳಲ್ಲಿ ಪ್ರಧಾನ ಸಂಪಾದಕರು, ಕಾರ್ಯನಿರ್ವಾಹಕ ಸಂಪಾದಕರು ಆಗಿ ಸಂಪಾದಕ ಮಂಡಳಿ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಜೆಸಿಯಿಂದಾಗಿ ವ್ಯಕ್ತಿತ್ವ ವಿಕಸನ ತರಬೇತುದಾರರಾಗಿ ವಿದೇಶಗಳಲ್ಲಿ ಕೂಡ ಕಾರ್ಯಕ್ರಮ ನೀಡಿರ್ತಾರೆ. ಕುವೆಂಪುರವರು ಬರೆದಂಥ ಬೃಹತ್ ಕಾದಂಬರಿ ಮಲೆಗಳಲ್ಲಿ ಮದುಮಗಳು ಹೇಳುವಂಥ ಕೃತಿಯನ್ನು ತುಳು ಭಾಷೆಗೆ ಅನುವಾದ ಮಾಡಿರ್ತಾರೆ. ಅನಂತರ ಸೈಕಾಲಜಿ, ಮನಃಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಚೈಲ್ಡ್ ಮೆಂಟಲ್ ಹೆಲ್ತ್, ಮಗುವಿನ ಮಾನಸಿಕ ಆರೋಗ್ಯ ಎನ್ನುವಂಥ ಇಂಗ್ಲಿಷ್ ಪುಸ್ತಕವನ್ನು ಕನ್ನಡಕ್ಕೆ ಅನುವಾದ ಮಾಡಿದಂಥ ಹೆಗ್ಗಳಿಕೆ ಇವರದು. ಹಾಗೆ ಕಲೆ, ಸಾಹಿತ್ಯ, ಕನ್ನಡ ಹಾಗೂ ತುಳುಪೀಠ ಹಾಗೂ ಮಾನಸಿಕ ಆರೋಗ್ಯ ಎಲ್ಲದರ ಬಗ್ಗೆ ಯಕ್ಷಗಾನ ಕ್ಷೇತ್ರ ಇರ್ಬೋದು, ರಂಗಭೂಮಿ ಇರ್ಬೋದು, ಪ್ರತಿಯೊಂದರಲ್ಲಿಯೂ ಕೂಡ ಅಪಾರವಾದ ಸೇವೆ ಸಲ್ಲಿಸಿದಂಥವರು ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಉದ್ಘಾಟಕರಾಗಿ ಆಗಮಿಸುವುದು ನಮ್ಮ ಈ ಸಂಸ್ಥೆಯ ನಿಮ್ಮೆಲ್ಲರ ಸೌಭಾಗ್ಯ ಅಂತ ಭಾವಿಸಿಕೊಂಡು ಅವರಿಗೆ ಗೌರವಪೂರ್ವಕವಾಗಿ ವಿದ್ಯಾಸಂಸ್ಥೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ನಮ್ಮ ಎಲ್ಲ ಸಹೋದ್ಯೋಗಿ ಬಂಧುಗಳಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಹೊಸ ಕುರಲ್ ಚಾನೆಲ್ನ ನಿರ್ದೇಶಕರಾಗಿರುವ ವಿದ್ಯಾಧರ್ ಶೆಟ್ಟಿಯವರಿಗೂ ಹಾಗೂ ಅವರ ಸಂಸ್ಥೆಯಲ್ಲಿ ದುಡಿಯುತ್ತಿರುವಂಥ ಗಂಗಾಧರ್ ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕೊನೆಯದಾಗಿ ಈ ಕಾರ್ಯಕ್ರಮ ಚೆಂದ ಆಗಬೇಕು ಅಂದರೆ ಎಲ್ಲವೂ ನಿಮಗಾಗಿ. ನೀವಿಲ್ಲ ಅಂದರೆ ಈ ಕಾರ್ಯಕ್ರಮ ಶೂನ್ಯ. ಆದ್ದರಿಂದ ಈ ಮಕ್ಕಳಿಗಾಗಿ ಮಾಡಿದಂಥ ಈ ಕಾರ್ಯಕ್ರಮದಲ್ಲಿ ಶಾಂತ ರೀತಿಯ ಸಹಕಾರ ಸಭೆಯನ್ನು ಚೆಂದ ಕಾಣಿಸಿಕೊಟ್ಟಿದ್ದೀರಿ. ಎಲ್ಲ ವಿದ್ಯಾರ್ಥಿನಿ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ನನ್ನ 2 ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಬಹಳ ಆದರಪೂರ್ವಕವಾಗಿ ಹೃದಯಪೂರ್ವಕವಾಗಿ ಸ್ವಾಗತ ಮಾಡಿದಂತಹ ನಮ್ಮ ಹಿರಿಯ ಶಿಕ್ಷಕರು, ಗಣಿತ ಅಧ್ಯಾಪಕರು ಮಾತ್ರ ಅಲ್ಲದೆ ಒಳ್ಳೆಯ ಹಾಡುಗಾರರೂ ಆಗಿರುವಂತಹ ಶ್ರೀಯುತ ರವಿಶಂಕರ್ ಸರ್ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಇದೀಗ ಡಾಕ್ಟರ್ ಮಾಧವ ಅವರಿಗೆ ನಮ್ಮ ಕೃಷ್ಣಶಾಸ್ತ್ರಿ ಸರ್ ಅವರು ಶಾಲು ಹೊದಿಸಿ ಅವರನ್ನು ಸ್ವಾಗತಿಸಬೇಕು ಅಂತೇಳಿ, ಶಾಲಿನ ಕಾಣಿಕೆ ನೀಡಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಗುಲಾಬಿ ನೀಡಿ ಅವರನ್ನು ಸ್ವಾಗತಿಸಬೇಕು ಅಂತೇಳಿ ವಿನಂತಿ. ಇದೀಗ ನಮ್ಮ ಉಪನಿರೀಕ್ಷಕರು ಆಗಿರುವಂತಹ ಶ್ರೀಯುತ ನಾಗರಾಜ್ ಅವರು ಕೂಡ ಈಗಾಗಲೇ ಆಗಮಿಸಿದ್ದಾರೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ಮಾದಕ ಮುಕ್ತ ಸಮಾಜ ನಿರ್ಮಾಣ ಎಂಬುದರ ಬಗ್ಗೆ ಕೂಡ ಒಂದು 10 ನಿಮಿಷ ನಮ್ಮ ಸಬ್ ಇನ್ಸ್ಪೆಕ್ಟರ್ ಅಂದರೆ ಉಪನಿರೀಕ್ಷಕರು ಕೊಣಾಜೆ ಆರಕ್ಷಕ ಠಾಣೆ ಅವರು ಕೆಲವು ನಮ್ಮ ಮಕ್ಕಳಿಗೆ ಒಳ್ಳೆಯ ಮಾರ್ಗದರ್ಶನ ಕೂಡ ನೀಡಲಿಕ್ಕಿದೆ. ಇದೀಗ ಈ ಉದ್ಘಾಟನಾ ಕಾರ್ಯಕ್ರಮ ತಮಗೆಲ್ಲ ಈಗಾಗಲೇ ಅರಿವಾಗಿದೆ. ನಮ್ಮ ಹಳ್ಳಿಯಿಂದ ನಿಮ್ಮಾಗಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಲಿತವರು ಮಾದವರು, ದೊಡ್ಡ ಇಂಗ್ಲಿಷ್ ಆಂಗ್ಲ ಮಾಧ್ಯಮದಲ್ಲಿ ಕಲಿತವರಲ್ಲ, ಎಷ್ಟೆಲ್ಲ ಸಾಧನೆಯನ್ನು ಮಾಡಿದ್ದಾರೆ ಅಂತೇಳಿ ನೀವೆಲ್ಲ ಗಮನಿಸಿರಬಹುದು. ಅಂತಹ ಒಬ್ಬ ಸಾಧಕರಿಂದ ಇವತ್ತು ವಿವಿಧ ಸಂಘಗಳ ಉದ್ಘಾಟನಾ ಕಾರ್ಯಕ್ರಮ ನೆರವೇರಲಿಕ್ಕಿದೆ. ಇದೀಗ ಎಲ್ಲ ಸಂಘಗಳು, ಸುಮಾರು 11 ಸಂಘಗಳು ಕಾರ್ಯನಿರ್ವಹಿಸಿರುವ ಇದೆ. ಅಂತಹ ಸಂಘದ ಅಧ್ಯಕ್ಷರುಗಳನ್ನು ವೇದಿಕೆಗೆ ಬರಮಾಡಿಕೊಳ್ಳುವ ಮೊದಲು ನಮ್ಮ ಇವತ್ತಿನ ಉಪನಿರೀಕ್ಷಕರು ಅವರಿಗಾಗಲೇ ಆಗಮಿಸ್ತಾ ಇದ್ದಾರೆ. ಅವರನ್ನು ಸ್ವಾಗತಿಸಿಬಿಟ್ಟು ಎಲ್ಲ ಸಂಘಗಳ ಅಧ್ಯಕ್ಷರನ್ನು ಕೂಡ ಗೌರವಯುತವಾಗಿ ವೇದಿಕೆಗೆ ಬರಮಾಡಿಕೊಂಡು ಅವರು ಇವತ್ತು ಪ್ರತಿಜ್ಞೆಯನ್ನು ಕೂಡ ನಮ್ಮ ಡಾಕ್ಟರ್ ಮಾಧವ ಅವರಲ್ಲಿ ಸ್ವೀಕಾರ ಮಾಡ್ತಾರೆ. ಕ್ಲಾಪ್ಸ್ ಗೋ. ಓಕೆ, ನಮ್ಮ ಇವತ್ತಿನ ಈಗಾಗಲೇ ತಿಳಿಯಪಡಿಸಿದ ಹಾಗೆ ಮಾಡಲಿಕ್ಕೆ ವಿದ್ಯಾರ್ಥಿಗಳ ಪಾತ್ರ, ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ ಇರಬೇಕು, ಮೊಬೈಲ್ಗಳನ್ನು ಯಾವ ರೀತಿ ಬಳಸಬೇಕು, ಎಷ್ಟು ಬಳಸಬೇಕು ಎಂಬುದರ ಬಗ್ಗೆ ಎಲ್ಲ ನಿಮಗೆ ಒಂದು 15 ನಿಮಿಷಗಳ ಕಾಲ ನಿಮಗೆ ಸರಿಯಾದ ಮಾರ್ಗದರ್ಶನವನ್ನು ನೀಡಬೇಕು ಅಂತೇಳಿ ವಿನಂತಿ ಮಾಡಿಕೊಂಡೆವು. ಕೂಡ 2-3 ಬಾರಿ ಆಯಿತು ಸ್ಟೇಷನ್ಗೆ ಹೋದದ್ದು, ನಾಗರಾಜ್ ಸರ್ ಬರಬೇಕು ಅಂತ. ನಮಗೊಂದು ಆಸೆ, ತುಂಬ ಮಂದಿ ಇದ್ದಾರೆ, ಆದರೆ ನಾಗರಾಜ್ ಸರೇ ಯಾಕೆ ಬೇಕು ಅಂತಂದರೆ ಆ ಮಕ್ಕಳಿಗೆ ಉಪಯುಕ್ತವಾದ ಮಾಹಿತಿಯನ್ನು ಬಹಳ ಅದ್ಭುತವಾಗಿ ನೀಡಿದವರು. ನಾನು 2-3 ಅವರ ಭಾಷಣಗಳನ್ನು ಮಾತುಗಳನ್ನು ನಾನು ಕೇಳಿದ್ದೇನೆ. ಹಾಗಾಗಿ ಅವರೇ ನಮಗೆ ಬೇಕು ಅಂತೇಳಿ ಕಳೆದ ವಾರ ಮಾಡಬೇಕಾದ ಕಾರ್ಯಕ್ರಮ ಈ ವಾರ ನಾವು ಹಮ್ಮಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಈಗಾಗಲೇ ನಾಗರಾಜ್ ಸರ್ ಬಹಳ ಪ್ರೀತಿ ಇಟ್ಟು ಒಂದು ಬೇರೆ ಬೇರೆ ಕೆಲಸದಲ್ಲಿ ಇದ್ರು, ಬರ್ತೇನೆ ಅಂತೇಳಿ ಸಮಯಕ್ಕೆ ಬಂದಿದ್ದಾರೆ. ನಾಗರಾಜ್ ಸರ್ ಅವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಕ್ಲಾಪ್ಸ್ ಗೋ.
ಜೂನಿಯರ್ ರೆಡ್ ಕ್ರಾಸ್ ಸಂಸ್ಥೆ, ತುಳು ಸಂಘ, ಸಿರಿ ಜಾನಪದ ನೃತ್ಯ ಸಂಘ, ಸೌಜನ್ಯ ಸ್ಕೌಟ್ಸ್ ಮತ್ತು ಗೈಡ್ಸ್ ದಳ, ಚೈತನ್ಯ ಕ್ರೀಡಾ ಸಂಘ, ಸಂಸ್ಕಾರ ಜ್ಯೋತಿ, ನೇತ್ರಾವತಿ ಯಕ್ಷಗಾನ ಸಂಘ, ಇಕೋ ಕ್ಲಬ್, ವಿಜ್ಞಾನ ಸಂಘ. ಅದರ ವರದಿ ಕೂಡ ಇದೆ. ಮುಖ್ಯವಾಗಿ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಒಟ್ಟು ಸಂಘಗಳು ಖಾಲಿ ನಾಮಕಾವಸ್ಥೆ ಅಲ್ಲ. ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಒಂದು 2 ಪ್ರಸ್ತಾವನೆಯೊಂದಿಗೆ ಈಗ ವರದಿ ವಾಚನ ಮಾಡಲಿಕ್ಕಿದ್ದಾರೆ ಅನನ್ಯ ಅವರು. ಮುಖ್ಯವಾಗಿ ನಮ್ಮ ಮಕ್ಕಳಿಗೆ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆಯನ್ನು ಕೊಡ್ತಾ ಬಂದದ್ದು. ಸ್ಕೌಟ್ ಗೈಡ್ಸ್ ಅಲ್ಲಿ ಸುಮಾರು 16 ಮಕ್ಕಳು ರಾಷ್ಟ್ರಪತಿ ಪುರಸ್ಕಾರ. ಅದರ ನಂತರ ರಾಷ್ಟ್ರಪತಿ ಪುರಸ್ಕಾರ ಒಂದು 5 ವರ್ಷ ಆಯಿತು ನಿಲ್ಲಿಸಿಬಿಟ್ಟು, ಈ ವರ್ಷ ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾಗಿ ಸ್ಕೌಟ್ ಗೈಡ್ ಮಕ್ಕಳಿಗೆ ಇನ್ನೂ ಕೂಡ ರಾಷ್ಟ್ರಪತಿ ಪುರಸ್ಕಾರವನ್ನು ಪಡೆಯಲಿಕ್ಕೆ ಅವಕಾಶ ಇದೆ. 16 ಮಕ್ಕಳು ಪಡೆದುಕೊಂಡ ಸಮಸ್ಯೆ. ಅದು ಮಾತ್ರ ಅಲ್ಲದೆ ಪ್ರಧಾನಮಂತ್ರಿ ಪಾರಿತೋಷಿಕ ಪದಕವನ್ನು ಕೂಡ 2011ರಲ್ಲಿ ಪಡೆದಿದ್ದೇವೆ ನಾವು. ಒಳ್ಳೆಯ ಒಬ್ಬ ಬಡವರಿಗೆ ಮನೆಯನ್ನು ಕಟ್ಟಿ ಎಲ್ಲ ಇಡೀ ಗ್ರಾಮಕ್ಕೆ ಮಕ್ಕಳು ಹೋಗಿ ಬೇರೆ ಬೇರೆ ರೀತಿಯ ಯೋಜನೆಯೆಲ್ಲ ಹಾಕಿಕೊಂಡು ಮಾಡಿದ ಕೆಲಸಕ್ಕಾಗಿ ಪ್ರಧಾನಮಂತ್ರಿ ಪಾರಿತೋಷಿಕ ಪದಕವನ್ನು 2011ರಲ್ಲಿ ಪಡೆದುಕೊಂಡಿದೆ. ಸ್ಕೌಟ್ ಗೈಡ್ಗೆ ಸಂಬಂಧಪಟ್ಟ ಹಾಗೆ ಸುಮಾರು 116 ಮಕ್ಕಳು ತೃತೀಯ ಸೋಪಾನವನ್ನು. ಹಾಗೆ ಸ್ಪೋರ್ಟ್ಸ್ ಅಲ್ಲಿ ಕೂಡ ರಾಜ್ಯ ಮಟ್ಟದಲ್ಲಿ ದೇವರಾಜ್ ಮತ್ತೆ ಪ್ರಭು ಎನ್ನುವ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾದದ್ದು 2004ರಲ್ಲಿ. ಅದರ ನಂತರ ರಾಜ್ಯ ಮಟ್ಟ ತನಕ ವಾಲಿಬಾಲ್ನಲ್ಲಿ ಹೋಗಿ ತೃತೀಯ ಸ್ಥಾನವನ್ನು ಕೂಡ ಪಡೆದುಕೊಂಡಿದ್ದಾರೆ. ಕುಸ್ತಿ ಆಗಿರ್ಬೋದು, ಕರಾಟೆಯಲ್ಲಿ ಆಗಿರ್ಬೋದು, ಅಥ್ಲೆಟಿಕ್ಸ್ ಅಲ್ಲಿ ಆಗಿರ್ಬೋದು, ನಾವು ರಾಜ್ಯ ಮಟ್ಟದ ದಾಖಲೆಯನ್ನು ಕೂಡ ಈ ಒಂದು ಸ್ಪೋರ್ಟ್ಸ್ ಅಲ್ಲಿ ಮಾಡಿದ್ದೇವೆ. ಹಾಗೆ ನಮ್ಮ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಳ್ಳೆಯ ಪ್ರತಿಭಾ ಕಾರಂಜಿಯಲ್ಲಿ ನಮ್ಮ ಮಕ್ಕಳು ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು, ದೀಕ್ಷಿತ ಎನ್ನುವ ಹುಡುಗಿ ಆಶುಭಾಷಣದಲ್ಲಿ, ಪ್ರಬಂಧದಲ್ಲಿ ಹರಿಣಿ ಎನ್ನುವ ಹುಡುಗಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನ, ಪ್ರತಿ ವರ್ಷ ಜಿಲ್ಲಾ ಮಟ್ಟ ತನಕ ನಾವು ತುಳು ಭಾಷಣ ಆಗಿರ್ಬೋದು, ನಮ್ಮ ಸಾಂಸ್ಕೃತಿಕ ನೃತ್ಯ ಆಗಿರುವಂತಹ ಪ್ರತಿಭಾ ಕಾರಂಜಿಯ ಜಾನಪದ ನೃತ್ಯದಲ್ಲಿ ಆಗಿರ್ಬೋದು, ಈ ಮಕ್ಕಳು ಪ್ರತಿ ವರ್ಷ ಜಿಲ್ಲೆಯನ್ನು ಪ್ರತಿನಿಧಿಸುತ್ತಿರುವಂಥದ್ದು. ಅದು ಮಾತ್ರ ಅಲ್ಲದೆ ಒಂದು ವರ್ಷ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ರಾಜ್ಯ ಮಟ್ಟದಲ್ಲಿ ತೃತೀಯ ಸ್ಥಾನವನ್ನು ಕೂಡ ಈ ಪ್ರತಿಭಾ ಕಾರಂಜಿಯಲ್ಲಿ ಪಡೆದಿರುವಂಥದ್ದು. ಹೀಗೆ ಬೇರೆ ಬೇರೆ ಎಲ್ಲದೂ ಕೂಡ ಕಳೆದ ವರ್ಷ ಯಕ್ಷಗಾನದಲ್ಲಿ ಕೂಡ ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಮತ್ತು ಒಬ್ಬಳು ನಮ್ಮ ಲಾವಣ್ಯ ಎನ್ನುವ ಹುಡುಗಿಗೆ ದ್ವಿತೀಯ ಸ್ಥಾನವನ್ನು ಕೂಡ ಪಡೆದುಕೊಂಡಿದ್ದಾಳೆ. ಹೀಗೆ ಯಕ್ಷಗಾನ ಆಗಿರ್ಬೋದು, ಬೇರೆ ಎಲ್ಲದರಲ್ಲಿ ಕೂಡ ಈ ರೀತಿಯ ಸಾಧನೆಗಳನ್ನು ಮಾಡಿರುವಂತಹ ಸಂಸ್ಥೆ. ಹಾಗಾಗಿ ಕೇವಲ ಪಠ್ಯಕ್ಕೆ ಮಾತ್ರ ಅಲ್ಲ, ಪಠ್ಯದಲ್ಲಿ ಕೂಡ 97% ರಿಸಲ್ಟ್ ಬಂದಿದೆ. ಹಾಗಾಗಿ ಇಂತಹ ಒಂದು ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ಹೊಂದಿರುವಂತಹ ಸಂಸ್ಥೆ ಇವತ್ತು ಆಂಗ್ಲ ಮಾಧ್ಯಮ ಶಾಲೆಗೆ ಪೈಪೋಟಿ ಕೊಡುವಷ್ಟು ಮಕ್ಕಳು ಜ್ಞಾನದಲ್ಲಿ ಮುಂದುವರೆದಿದ್ದಾರೆ. ತುಂಬ ಬಡ ಮಕ್ಕಳು ಬರ್ತಾ ಇದ್ದಾರೆ. ತಮಗೆಲ್ಲ ಗೊತ್ತಿದೆ, ಈ ವರ್ಷ 84 ಮಕ್ಕಳನ್ನ ವಿದ್ಯಾಶ್ರೀ ಶೈಕ್ಷಣಿಕ ದತ್ತು ಯೋಜನೆ ಅಂತೇಳಿ ಮಾಡಿ ಆ 84 ಮಕ್ಕಳಿಗೆ ಕೂಡ ಫ್ರೀ ಎಜುಕೇಶನ್ ಅನ್ನು ಕೊಡುವಂತ ಕೆಲಸವನ್ನ ಕಳೆದ 13 ವರ್ಷಗಳಿಂದ ಮಾಡ್ತಾ ಇದ್ದೇವೆ. ಇದು 13ನೇ ವರ್ಷ ವಿದ್ಯಾಶ್ರೀ ಶೈಕ್ಷಣಿಕ ದತ್ತು ಯೋಜನೆ ಅಂತ ಹೇಳುವಂಥದ್ದು. ಹೀಗೆ ತುಂಬಾ ಬಡತನ, ವಿಕಲಚೇತನ ಮಕ್ಕಳು ನಮ್ಮ ಶಾಲೆಯಲ್ಲಿ ಬರ್ತಾ ಇದ್ದಾರೆ. ಏನಿದ್ರು ಕೂಡ ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು. ಇವತ್ತು ಒತ್ತಡದ ಯುಗ, ತುಂಬ ವೇಗವಾಗಿ ಮುಂದುವರಿತಾ ಇರುವಂತಹ ಈ ಒಂದು ದೇಶದಲ್ಲಿ, ಈ ಒಂದು ಸಮಯದಲ್ಲಿ ಮಕ್ಕಳನ್ನು ಕೂಡ ಅದೇ ವೇಗಕ್ಕೆ ಕೊಂಡೊಯ್ಯಬೇಕಾದ್ದು ನಮ್ಮೆಲ್ಲರ ಜವಾಬ್ದಾರಿ ಆಗಿರೋ ಕಾರಣ ಈ ರೀತಿ ಪಠ್ಯೇತರ ಚಟುವಟಿಕೆಗಳನ್ನು ಹಮ್ಮಿಕೊಂಡು ವಿದ್ಯಾರ್ಥಿಗಳಲ್ಲಿ ಇರುವಂತಹ ಸೂಕ್ತವಾದ ಪ್ರತಿಭೆಯನ್ನು ಹೊರತೆಗೆದು ಅದಕ್ಕೆ ಸೂಕ್ತವಾದ ವೇದಿಕೆಯನ್ನು ಕೂಡ ನೀಡಿ ಕಳೆದ ವರ್ಷ ಉಳ್ಳಾಲ ತಾಲೂಕು ಮಟ್ಟದ ಮಕ್ಕಳ ಸಾಹಿತ್ಯ ಸಮ್ಮೇಳನವನ್ನು ಕೂಡ ಮಾಡಿದ್ದೇವೆ. ಹೀಗೆ ಆ ವೇದಿಕೆ ಕೊಡುವುದು ಕೂಡ ಇಂಪಾರ್ಟೆಂಟ್. ಒಳ್ಳೆ ರೀತಿಯಲ್ಲಿ ಪ್ರತಿಭೆ ಇರ್ತದೆ, ಅದಕ್ಕೆ ಸೂಕ್ತ ವೇದಿಕೆಯನ್ನು ಕೂಡ ಕೊಡುವಂತೂ ನಮ್ಮ ಜವಾಬ್ದಾರಿ. ಹಾಗಾಗಿ ಇಂತಹ ಪ್ರತಿ ವರ್ಷ ಸಂಘಟನೆ ಕೂಡ ಮಾಡ್ತಾ ಬರ್ತಾ ಇದೆ. ಯಾವುದಾದ್ರೂ ಒಂದು, ಈ ವರ್ಷ ಕೂಡ ನಮ್ಮ ಸ್ಕೌಟ್ ಗೈಡ್ಸ್ ಇದ್ದು ತಾಲೂಕು ಮಟ್ಟದ ಮೇಳ ಕೂಡ ನಮ್ಮ ಶಾಲೆಯಲ್ಲಿ ನಡೆಯುತ್ತದೆ. ಈ ರೀತಿ ನಮ್ಮ ವಿದ್ಯಾಸಂಸ್ಥೆ ಒಳ್ಳೆಯ ಹೆಸರನ್ನ ಈ ಉಳ್ಳಾಲ ವಲಯ ಮಾತ್ರ ಅಲ್ಲ, ರಾಜ್ಯ ಮಟ್ಟದಲ್ಲಿ ಪಡೆದುಕೊಂಡಿರುವಂತಹ ಸಂಸ್ಥೆ ಅಂತ ಹೇಳಲಿಕ್ಕೆ ಬಹಳ ಖುಷಿ ಪಡ್ತಾ, ಇದೀಗ ವರದಿ ವಾಚನ ನಮ್ಮ ಅನನ್ಯ ಅವರಿಂದ ಸಣ್ಣ ಚೊಕ್ಕದಾದ ವರದಿ. 2024-25ನೇ ಸಾಲಿನ ಸಾಹಿತ್ಯ ಕಲಾ ಸಂಘದ ವರದಿ. ಶ್ರೀರಾಮಕೃಷ್ಣ ಅನುದಾನಿತ ಪ್ರೌಢಶಾಲೆ ಪಾವೂರು ಹರೇಕಳ ಗ್ರಾಮೀಣ ಪ್ರದೇಶದಲ್ಲಿರುವ ಒಂದು ಸುಂದರವಾದ ವಿದ್ಯಾಸಂಸ್ಥೆಯಾಗಿದೆ. ಪಾವೂರು ಹರೇಕಳ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘದ ಆಡಳಿತಕ್ಕೆ ಒಳಪಟ್ಟ ಈ ಸಂಸ್ಥೆಯು ಜಾತಿ, ಮತ, ವರ್ಗ ಭೇದವಿಲ್ಲದೆ ಈ ಊರಿನ ನಾಗರಿಕ ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡುತ್ತಾ ಬಂದಿರುವ ಸಂಸ್ಥೆಯಾಗಿದೆ. ವಿದ್ಯಾರ್ಥಿಗಳು ಪಡೆಯಬಹುದಾದ ಪಠ್ಯಪುಸ್ತಕಗಳ ಜೊತೆಗೆ ಅವರಲ್ಲಿರುವ ಸೂಕ್ತ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸುವ ಸದುದ್ದೇಶದಿಂದ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಸಾಹಿತ್ಯ ಮತ್ತು ಕಲಾ ಸಂಘವನ್ನು ರಚಿಸಲಾಗುತ್ತದೆ. ಜಿಲ್ಲೆಯ ಗಣ್ಯ ವ್ಯಕ್ತಿಗಳಿಂದ ಪ್ರತಿ ವರ್ಷ ಈ ಸಂಘವನ್ನು ಉದ್ಘಾಟಿಸುವ ಸಂಪ್ರದಾಯ ನಮ್ಮದಾಗಿದೆ. ತ್ರಿಶಕ್ತಿ ವಿದ್ಯಾವರ್ಧಕ ಸಂಘ ಪಾವೂರು ಹರೇಕಳ ಮತ್ತು ಶ್ರೀರಾಮಕೃಷ್ಣ ಅನುದಾನಿತ ಪ್ರೌಢಶಾಲೆ ಹರೇಕಳ
ಇದರ ವತಿಯಿಂದ 2024-25ನೇ ಸಾಲಿನ ಶಾಲಾ ಶೈಕ್ಷಣಿಕ ವಿವಿಧ ಸಂಘಗಳ ಉದ್ಘಾಟನಾ ಸಮಾರಂಭವು ಹಾಗೂ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮವು ರಾಮಕೃಷ್ಣ ಸಭಾಂಗಣದಲ್ಲಿ ಜರುಗಿತು. ನಮ್ಮ ಸಾಹಿತ್ಯ ಮತ್ತು ಕಲಾ ಸಂಘದ ಸದಸ್ಯರು ಸಾರ್ವಜನಿಕ ಶಿಕ್ಷಣ ಇಲಾಖೆ ನಡೆಸುವ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ತುಂಬ ಆಸಕ್ತಿಯಿಂದ ಭಾಗವಹಿಸಿದ್ದರು. 2024-25ನೇ ಸಾಲಿನ ಹೋಬಳಿ ಮಟ್ಟದ ಪ್ರತಿಭಾ ಕಾರಂಜಿ ನಮ್ಮ ಶಾಲೆಯಾದ ಶ್ರೀರಾಮಕೃಷ್ಣ ಪ್ರೌಢಶಾಲೆ ಹರೇಕಳದಲ್ಲಿ ಜರುಗಿತು. ಹೋಬಳಿ, ತಾಲೂಕು, ಜಿಲ್ಲಾ ಮಟ್ಟಗಳಲ್ಲಿ ಪ್ರಶಸ್ತಿ ಪಡೆಯಿತು. 2024-25ನೇ ಸಾಲಿನ ವಿವಿಧ ಸಂಘಗಳ ಉದ್ಘಾಟನೆಯನ್ನು ಬಹುಮುಖ ಅಧ್ಯಕ್ಷ ಸಾಂಸ್ಕೃತಿಕ ಕಲಾವಿದ ತೋನ್ಸೆ ಪುಷ್ಕಲ್ ಕುಮಾರ್ ಅವರು ನೆರವೇರಿಸಿದರು. ಹಾಗೂ ಸಂಘಗಳ ನೂತನ ಅಧ್ಯಕ್ಷರಿಗೆ ಪ್ರತಿಜ್ಞಾ ವಿಧಿ ಬೋಧಿಸಿದ ಶಾಲಾ ಹಳೆ ವಿದ್ಯಾರ್ಥಿ ಹಾಗೂ ಚಲನಚಿತ್ರ ನಟ ಶೋಭರಾಜ್ ಪಾವ್ರ್ ಇವರು ನೆರವೇರಿಸಿದರು. 2024-25ನೇ ಸಾಲಿನ ಈಕೋ ಕ್ಲಬ್ನ ಕಾರ್ಯಕ್ರಮದ ವರದಿ. ಪರಿಸರದ ಬಗ್ಗೆ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಲು ವಿದ್ಯಾರ್ಥಿಗಳ ಹುಟ್ಟುಹಬ್ಬದ ದಿನದಂದು ಶಾಲಾ ಪರಿಸರದಲ್ಲಿ ಒಂದೊಂದು ಗಿಡ ನೆಟ್ಟು ಅದನ್ನು ಪೋಷಿಸಲಾಯಿತು. ದಿನಾಂಕ 5/6/2024ರಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು. ಮುಖ್ಯೋಪಾಧ್ಯಾಯರ ಅಧ್ಯಕ್ಷತೆಯಲ್ಲಿ ಹಾಗೂ ಮುಖ್ಯ ಅತಿಥಿಯಾಗಿ ಆಗಮಿಸಿದ ದಿನೇಶ್ ಕುಮಾರ್ ಆಳ್ವ ಅಧ್ಯಕ್ಷರು, ಮೇಪ್ಸ್ ಕಾಲೇಜ್ ರವರು ಉಪಸ್ಥಿತರಿದ್ದರು. ನಂತರ ಈಕೋ ಕ್ಲಬ್ನ ಸದಸ್ಯರು ಶಾಲಾ ಆವರಣವನ್ನು ಸ್ವಚ್ಛಗೊಳಿಸಿ ಶಾಲಾ ಪರಿಸರದಲ್ಲಿ ಗಿಡಗಳನ್ನು ನೆಟ್ಟರು. 27/6/2024ರಂದು ವನ ಮಹೋತ್ಸವವನ್ನು ಆಚರಿಸಲಾಯಿತು. 18/2/2024ರಂದು ಪರಿಸರ ಸ್ವಚ್ಛತೆ ಮತ್ತು ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಮಂಗಳೂರು ವಿಶ್ವವಿದ್ಯಾನಿಲಯ ಪ್ರಾಧ್ಯಾಪಕಿ ಶ್ರೀಮತಿ ಸಬಿತಾ ಇವರು ತಿಳಿಸಿಕೊಟ್ಟರು. 26/7/2024ರಂದು ಎನಪೋಯ ಆಯುರ್ವೇದ ವೈದ್ಯಕೀಯ ಕಾಲೇಜು ಇವರಿಂದ ಆಯುರ್ವೇದ ಜಾಗೃತ ಶಿಬಿರವನ್ನು ನಡೆಸಲಾಯಿತು. ಹೀಗೆ ನಮ್ಮ ಶಾಲಾ ಈಕೋ ಕ್ಲಬ್ ತಂಡವು ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಂಡು ಆರೋಗ್ಯ ಮತ್ತು ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವಲ್ಲಿ ಯಶಸ್ವಿಯಾಗಿದೆ. 2024-25ನೇ ಸಾಲಿನ ವಿಜ್ಞಾನ ಸಂಘದ ವರದಿ. ಅಗಸ್ತ್ಯ ಫೌಂಡೇಶನ್ ವತಿಯಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ರಸಾಯನಶಾಸ್ತ್ರ ಪ್ರಯೋಗಗಳನ್ನು ನಡೆಸಲಾಯಿತು ಹಾಗೂ ವಿಜ್ಞಾನಕ್ಕೆ ಸಂಬಂಧಿಸಿದ ಚಟುವಟಿಕೆಗಳನ್ನು ಮಾಡಲಾಯಿತು. 8 ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ಯಾಬ್ ಮೂಲಕ ವಿಜ್ಞಾನದ ಪಾಠಗಳನ್ನು ವಿವರಿಸಲಾಯಿತು ಹಾಗೂ ಪ್ರಯೋಗಗಳನ್ನು ಮಾಡಿಸಲಾಯಿತು. BIT ಪೊಲಿಟೆಕ್ನಿಕ್ ಕಾಲೇಜಿನಲ್ಲಿ ನಡೆದ ವಿಜ್ಞಾನ ಮತ್ತು ತಾಂತ್ರಿಕತೆಗೆ ಸಂಬಂಧಿಸಿದ ಪ್ರತಿಕ್ಷತೆಯನ್ನು ನಮ್ಮ ಶಾಲೆಯ 10ನೇ ತರಗತಿಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. 28/2/2025ರಂದು ವಿಜ್ಞಾನ ದಿನಾಚರಣೆಯನ್ನು ಆಚರಿಸಲಾಯಿತು. ವಿದ್ಯಾ ಇಲಾಖೆಯು ನಡೆಸುವ ಇನ್ಸ್ಪಿಯರ್ ಅವಾರ್ಡ್ ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆಯ 3 ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದ ಮುಖ್ಯೋಪಾಧ್ಯಾಯರಿಗೆ, ಅಧ್ಯಾಪಕ ವೃಂದದವರಿಗೆ ಮತ್ತು ಆಡಳಿತ ಮಂಡಳಿಯವರಿಗೆ ಧನ್ಯವಾದವನ್ನು ಸಮರ್ಪಿಸುತ್ತಾ ನನ್ನ ವರದಿಯನ್ನು ಕೊನೆಗೊಳಿಸುತ್ತೇನೆ. ಸರ್ವೇ ಜನ್ಮ ಸುಖಿನೋ ಭವಂತು. ಧನ್ಯವಾದಗಳು. ಮುಂದಕ್ಕೆ ಎಲ್ಲ ಅಧ್ಯಕ್ಷರುಗಳನ್ನು ಬರಮಾಡಿಕೊಳ್ಳುವಂಥ ಸಂದರ್ಭ. ಈಗಾಗಲೇ 11 ಅಧ್ಯಕ್ಷರುಗಳು ವಿವಿಧ ಸಂಘಗಳು 2025-26ನೇ ಸಾಲಿನ ಸಂಘಗಳ ಅಧ್ಯಕ್ಷರಾಗಿ ಅವರು ಪದಾಧಿಕಾರಿಗಳನ್ನು ಕೂಡ ಈಗಾಗಲೇ ರಚನೆ ಮಾಡಿಕೊಂಡಿದ್ದಾರೆ. ಆ ಒಂದು ಸಂಘಟನೆ ಒಟ್ಟಿಗೆ ಸೇರಿಕೊಂಡು ಶಾಲೆಯಲ್ಲಿ ವಿವಿಧ ಚಟುವಟಿಕೆಗಳನ್ನ ಅಧ್ಯಾಪಕರ ಮಾರ್ಗದರ್ಶನದೊಂದಿಗೆ ಮಾಡ್ತಾ ಬರ್ತಾರೆ. ಇದೀಗ ಎಲ್ಲ ಅಧ್ಯಕ್ಷರುಗಳನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ. ಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಇದೀಗ ಎಲ್ಲ ನಮ್ಮ ನೂತನ ಅಧ್ಯಕ್ಷರುಗಳಿಗೆ ಪ್ರತಿಜ್ಞೆಯನ್ನು ಬೋಧಿಸಬೇಕು ಅಂತೇಳಿ ಇವತ್ತಿನ ಉದ್ಘಾಟಕರು ಡಾಕ್ಟರ್ ಮಾಧವ ಅವರಲ್ಲಿ ವಿನಂತಿ ಮಾಡ್ತೇನೆ. ನಿಮ್ಮ ಹೆಸರುಗಳನ್ನು ಹೇಳಬೇಕು. ಮೊದಲ ಬಾರಿಗೆ ಹೇಳಿ, ಹೆಸರು ಹೇಳಿ. ಎಂಬ ಹೆಸರಿನ ನಾನು ನಿಮ್ಮ ಸಂಘಟನೆ ಯಾವುದು ಅಂತ ಹೇಳಿ. ಸಂಘದ ಅಧ್ಯಕ್ಷರಾಗಿ
ನನ್ನ ಕ್ಷೇತ್ರಕ್ಕೆ ಸಂಬಂಧಿಸಿದ ಚಟುವಟಿಕೆಗಳಿಗೆ ಸೂಕ್ತವಾದ ಯೋಜನೆಗಳನ್ನು ರೂಪಿಸಿಕೊಂಡು ಮುಖ್ಯೋಪಾಧ್ಯಾಯರ ಮತ್ತು ಅಧ್ಯಾಪಕ ವೃಂದದವರ ಮಾರ್ಗದರ್ಶನದೊಂದಿಗೆ ಎಲ್ಲ ಸಹಪಾಠಿಗಳನ್ನು ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಪ್ರೇರಣೆ ನೀಡಿ ಕಾರ್ಯರೂಪಕ್ಕೆ ತರಲು ಕಾಯ ವಾಚ ಮನಸ ಪ್ರಯತ್ನಿಸುತ್ತೇನೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ. ಧನ್ಯವಾದಗಳು. ತುಳು ಸಂಘ ಸಿರಿ ಜಾನಪದ ನೃತ್ಯ ಸಂಘ ಬಾಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ ದಳದ ನಾಯಕ ರಿಷಾ, ಚೈತನ್ಯ ಕ್ರೀಡಾ ಸಂಘ ಮೊಹಮ್ಮದ್ ಸಾದ್, ಸಂಸ್ಕಾರ ಜ್ಯೋತಿ ದರ್ಶಿನಿ, ನೇತ್ರಾವತಿ ಯಕ್ಷಗಾನ ಸಂಘದ ಅನ್ವೀಕ್, ಕ್ಲಬ್ ಜಾಗೃತ್, ವಿಜ್ಞಾನ ಸಂಘ, ಇದೊಂದು ವಿನೂತನ ರೀತಿಯ ಉದ್ಘಾಟನೆ ನಡೆಯಲಿಕ್ಕಿದೆ. ಈಗಾಗಲೇ ಡಾಕ್ಟರ್ ಮಾಧವ ಅವರು ಎಲ್ಲ ಮಕ್ಕಳಿಗೆ ಪ್ರತಿಜ್ಞೆಯನ್ನು ಬೋಧಿಸಿದರು. ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಅವರಿಂದ ಉಪನಿರೀಕ್ಷಕರಿಂದ ಪ್ರಮಾಣ ಪತ್ರವನ್ನು ಕೂಡ ಪಡೆದುಕೊಂಡಿದ್ದೀರಿ ಮಕ್ಕಳು. ನಿಮಗೆಲ್ಲರಿಗೂ ಶುಭಾಶಯಗಳನ್ನು ಸಲ್ಲಿಸುತ್ತಾ ಇದೀಗ ಡಾಕ್ಟರ್ ಮಾಧವ ಅವರು ಈ ಕಾರ್ಯಕ್ರಮವನ್ನು ವಿವಿಧ ಸಂಘಗಳ ಉದ್ಘಾಟನೆಯನ್ನು ದೀಪ ಪ್ರಜ್ವಲನೆ ಮಾಡುವ ಮುಖೇನ ಉದ್ಘಾಟಿಸಬೇಕು ಅಂತೇಳಿ ಅವರಿಗೆ ವಿನಂತಿ ಮಾಡ್ತಾ ಇದ್ದೇನೆ.
ಈಗ ಮುಂದಿನ ಭಾಗಕ್ಕೆ ಬರುವ, ಈಗಾಗಲೇ ನಮ್ಮ ಒಂದು ವಿನೂತನ ಶೈಲಿಯ ಎಲ್ಲ ಸಂಘಗಳ ಉದ್ಘಾಟನೆಯನ್ನು ಡಾಕ್ಟರ್ ಮಾಧವ ಅವರು ಉದ್ಘಾಟಿಸಿದ್ದಾರೆ. ಹಲವಾರು ಸಾಹಿತ್ಯ ಪರಿಷತ್ ಆಗಿರ್ಬೋದು, ಬೇರೆ ಬೇರೆ ಸಂಘಟನೆಗಳಲ್ಲಿ ತಾನು ತೊಡಗಿಸಿಕೊಳ್ತಾ ಒಬ್ಬ ಅಧ್ಯಾಪಕ ಅಂದರೆ ಒಬ್ಬ ಮಾದರಿ ಅಧ್ಯಾಪಕರಾಗಿ ಹೇಗಿರಬೇಕು ಎಂಬುದನ್ನು ಇಡೀ ನಮ್ಮ ರಾಜ್ಯಕ್ಕೆ ತೋರಿಸಿಕೊಟ್ಟಂಥ ಒಬ್ಬ ಧೀಮಂತ ವ್ಯಕ್ತಿತ್ವದ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಶ್ರೀಯುತ ಮಾಧವ ಅವರು. ಧರ್ಮಸ್ಥಳ ಪದವಿ ಕಾಲೇಜು ಉಜಿರೆಯಲ್ಲಿ ಅವರು ವ್ಯಾಸಂಗವನ್ನು ಮುಗಿಸಿ ಈಗಾಗಲೇ ನಮ್ಮ ರವಿಶಂಕರ್ ಸರ್ ಅವರು ಎಲ್ಲ ಅವರ ವ್ಯಕ್ತಿತ್ವದ ಮಜಲುಗಳನ್ನ ವಿವರಣೆ ಮಾಡಿ ಹೇಳಿದ್ದಾರೆ, ಅವರ ಸಾಧನೆಗಳನ್ನೆಲ್ಲ. ಅಂತಹ ಒಬ್ಬ ವ್ಯಕ್ತಿ ಇವತ್ತು ಕಾರ್ಯಕ್ರಮ ಉದ್ಘಾಟಿಸಿದ್ದಕ್ಕೆ ಹಾಗೂ ವಿವಿಧ ಸಂಘಗಳನ್ನು ಉದ್ಘಾಟಿಸಿದ್ದಕ್ಕೆ ಇಬ್ಬರಿಗೂ ಕೂಡ ಗೌರವಾನ್ವಿತ ಇಬ್ಬರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ತುಂಬ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇದೀಗ ಉದ್ಘಾಟನಾ ಭಾಷಣವನ್ನು ಡಾಕ್ಟರ್ ಮಾಧವ ಅವರು ನೆರವೇರಿಸಿಕೊಡಬೇಕು ಅಂತೇಳಿ. ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಃ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಃ. ಕೊಣಾಜೆ ಠಾಣೆಯ ಠಾಣಾಧಿಕಾರಿಗಳು, ಅತ್ಯಂತ ಶಿಸ್ತಿನ ಅಧಿಕಾರಿಗಳು ಅಂತ ಹೆಸರು ಮಾಡಿದಂತಹ ಶ್ರೀಯುತ ನಾಗರಾಜ್ ಶಿಕಾರಿಪುರ ಅವರೇ, ಬಹುಶಃ ಅವರಿಗೆ ನನ್ನ ಪರಿಚಯ ಇರಲಿಕ್ಕಿಲ್ಲ, ಆದರೆ ನನಗೆ ಅವರ ಪರಿಚಯ ಚೆನ್ನಾಗಿದೆ. ಯಾಕೆಂತ ಹೇಳಿದರೆ ಅವರು ನನ್ನ ಮೇಲೆ ಮಾಡಿದಂಥ ಒಂದು ಪ್ರಭಾವ. ಒಂದು 4 ವರ್ಷಗಳ ಹಿಂದೆ ನಾವು ಸಂಧ್ಯಾ ಕಾಲೇಜಿನಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದೆವು. ಅದು ಡ್ರಗ್ಸ್ ಬಗ್ಗೆ. ಆ ವಿದ್ಯಾರ್ಥಿಗಳು ಮಂತ್ರಮುಗ್ಧರಾಗಿ ಅವರು 1 ಗಂಟೆಗಳ ಕಾಲ ಡ್ರಗ್ಸ್ ಹಾವಳಿ, ಅದಕ್ಕೆ ಇರುವಂಥ ಕಾರಣ ಮತ್ತು ಇವತ್ತಿನ ಯುವ ಜನತೆ ಯಾವ ರೀತಿ ಅದಕ್ಕೆ ಬಲಿಯಾಗ್ತಾ ಇದೆ ಅನ್ನೋದನ್ನು ನಮ್ಮ ಮನಸ್ಸು ತಟ್ಟುವ ಹಾಗೆ ಅವರು ಹೇಳಿದರು. ಬಹುಶಃ ಆ ಕಾರಣದಿಂದ ನಾನು ಈ ಸಲ 10 ಕಾಲೇಜುಗಳ ವಿದ್ಯಾರ್ಥಿ ಸಂಘ ಉದ್ಘಾಟನೆ ಮಾಡಲಿಕ್ಕೆ ಹೋಗಿದ್ದೆ. ಪ್ರತಿ ನನ್ನ ಭಾಷಣದಲ್ಲಿ ಒಂದು ಟಾಪಿಕ್ 5 ನಿಮಿಷ ನಾನು ಡ್ರಗ್ ಎಡಿಕ್ಷನ್ ಇದ್ರ ಬಗ್ಗೆ ನಾನು ಮಾತಾಡ್ತೇನೆ ಅಂತ ಪ್ರಭಾವ ನನ್ನ ಮೇಲೆ ಆಗಿದೆ ಸರ್. ಖಂಡಿತ ಇದು ಉತ್ಪ್ರೇಕ್ಷೆ ಅಲ್ಲ, ನಿಮ್ಮನ್ನು ಖುಷಿ ಪಡಿಸಲಿಕ್ಕೂ ಅಲ್ಲ. ಮತ್ತು ಈ ಶಾಲೆಯ ಗೌರವಾನ್ವಿತ ಶಿಕ್ಷಕ ವೃಂದದವರೇ, ಬಹಳ ಮುಖ್ಯವಾಗಿ ಭವಿಷ್ಯತ್ತಿನ ಬಗ್ಗೆ 10 ಹಲವು ಕನಸುಗಳನ್ನು ಹೊತ್ತು ನಿಂತಹ ಈ ಭಾಗದ ಪುಟಾಣಿ ವಿದ್ಯಾರ್ಥಿಗಳೇ, ನಾನು ಈ ಶಾಲೆಗೆ ಮೊದಲ ಬಾರಿಗೆ ಬರ್ತಾ ಇದ್ದೇನೆ. ನಿನ್ನೆ ಇಡೀ ಕಾರ್ಯಕ್ರಮ ಇತ್ತು. ಈಗ 2 ಗಂಟೆಗೆ ನಾನು ಮಿಲಾಗ್ರೆಸ್ ಕಾಲೇಜು ಹೋಗಬೇಕು. ನಾಳೆಯೂ ಕಾರ್ಯಕ್ರಮ. ಇದ್ರ ಮಧ್ಯೆ ನಾನು ಈ ಕಾರ್ಯಕ್ರಮವನ್ನು ಒಪ್ಪಿಕೊಳ್ಳಬಹುದಿತ್ತು ಅಂತ ಯೋಚನೆ ಮಾಡಿದರೆ ನನಗೆ ಇಲ್ಲಿ ಬಂದ ಮೇಲೆ ನಾನು ಒಪ್ಪಿಕೊಂಡದ್ದು ಸಾರ್ಥಕ ಅಂತ ಆಯಿತು. ಯಾಕೆಂತ ಹೇಳಿದರೆ ನಾನು ಇಲ್ಲಿ ಬರಲಿಕ್ಕೆ 2 ಕಾರಣ. ಒಂದು, ನಮ್ಮ ತ್ಯಾಗಂ ಹರೇಕಳವರು, ನಾನು SSLC ಮುಗಿಸಿ ಉಜಿರೆಗೆ PUCಗೆ ಹೋಗುವಾಗ ನಾವೆಲ್ಲ ನಿಮ್ಮ ಹಾಗೆ ಗ್ರಾಮೀಣ ಪ್ರದೇಶದಿಂದ ವಿದ್ಯಾಭ್ಯಾಸ ಅಂದರೆ ಏನು ಅಂತ ಗೊತ್ತಿಲ್ಲದೆ ಮೊದಲ ಜನರೇಷನ್ ವಿದ್ಯಾಭ್ಯಾಸ ಪಡೆದು ಕಾಲೇಜಿನ ಮೆಟ್ಟಿಲು ಹತ್ತಿದವರು. ಆಗ ತ್ಯಾಗಂ ಅಂತವರು ಫೈನಲ್ ಇಯರ್ ಡಿಗ್ರಿಯಲ್ಲಿದ್ದರು. ಅವರು ಕಾಲೇಜ್ನಲ್ಲಿ ಸ್ಟಾರ್ ಯಾವುದಂದರೆ ಸ್ಪೋರ್ಟ್ಸಲ್ಲಿ ರೇಸ್, ಹರ್ಡಲ್ಸ್, ವಾಲಿಬಾಲ್ ಎಲ್ಲದರಲ್ಲಿ ಪ್ರಶಸ್ತಿ ತಗೊಳ್ಳೋದು ಇವರು. ನಾವು ಫಸ್ಟ್ ಇಯರ್ PUCಯಲ್ಲಿ ಕೂತು ಓಹೋ ನಾವೆಲ್ಲ ಇವರ ಹಾಗೆ ಆಗಬೇಕು ಅಂತ ಯೋಚನೆ ಮಾಡಿದ್ವಿ. ಒಂದು ತ್ಯಾಗಂ ಮಾಸ್ಟರ್ ಆದರೆ, ಎರಡನೇದ್ದು ನಾನು ಬಂದ ಕೂಡಲೇ ನಮ್ಮ ಮುಖ್ಯೋಪಾಧ್ಯಾಯರೇ ಹೇಳಿದರು ಏನಂದರೆ, ನಮ್ಮ ಮಕ್ಕಳೆಲ್ಲ ಬಡವರು, ಗ್ರಾಮೀಣ ಪ್ರದೇಶದವರು, ಸ್ವಲ್ಪ ಅನುಕೂಲ ಇದ್ದವರು ಇಂಗ್ಲೀಷ್ ಮೀಡಿಯಮಿಗೆ ಹೋಗ್ತಾರೆ ಅಂದರೆ ಒಂದು ರೀತಿ ಅವರ ಮಾತಿನಲ್ಲಿ ಒಂದು ಸಣ್ಣ ನೋವಿತ್ತು. ಮತ್ತು ಇಲ್ಲಿ ಪರಿಚಯ ಮಾಡುವವರು ಹೇಳಿದರು ನಮ್ಮ ಮಕ್ಕಳು ಬಡತನದ ಹಿನ್ನೆಲೆಯವರು ಅಂತ. ನಾನು ಒಂದು ಪ್ರಶ್ನೆ ಕೇಳ್ತೇನೆ ಮಕ್ಕಳೇ, ಬಡವರು ಯಾರು? ಬಡತನವನ್ನು ಯಾವುದರಿಂದ ಅಳೆಯಲಾಗ್ತದೆ? ಇಲ್ಲಿರುವ ಬಹುತೇಕರು ನಾವೆಲ್ಲ ಒಂದೇ ಹಿನ್ನೆಲೆಯಿಂದ ಬಂದವರು. ನಮ್ಮ ಅಜ್ಜ, ನಮ್ಮ ತಾತ, ಅವ್ರ ಹತ್ರ ಹಣ ಇರಲಿಲ್ಲ ಮಕ್ಕಳೇ, ಅವ್ರ ಹತ್ರ ವಾಹನ ಇರಲಿಲ್ಲ, ಅವ್ರ ಹತ್ರ ಬಂಗಲೆ ಇರಲಿಲ್ಲ ಮಕ್ಕಳೇ, ಅವರು ಮೈಗೆ ಸೂಟು ಬೂಟು ಹಾಕ್ತಿರ್ಲಿಲ್ಲ. ಆದರೆ ಒಂದು ತುಂಡು ಸೊಂಟಕ್ಕೆ ಬಟ್ಟೆ, ಚಪ್ಪಲಿ ಇಲ್ಲದ ಕಾಲು,
ಕೆದರಿದ ಕೂದಲು, ಆದರೆ ಮುಖದುಂಬ ನಗು, ಸಾರ್ಥಕವಾದ ಬದುಕು ಮತ್ತು ಎಂದೂ ದುಃಖ ಪಡದ ಜೀವನ, ಯಾವುದೇ ಕಾಯಿಲೆಗಳಿಲ್ಲದ ಶರೀರ, ಮಲಗಿದ ಕೂಡಲೇ ನಿದ್ದೆ ಬರುವಂತಹ ಸುಖ ಜೀವನ, ಇವೆಲ್ಲವನ್ನು ಹೊಂದಿದ್ರು ಮಕ್ಕಳೇ. ಈಗ ಹಣ ಎಲ್ಲರ ಹತ್ರ ಉಂಟು, ವಸ್ತುಗಳಿದೆ, ಭೌತಿಕವಾದಂಥ ಸಂಪತ್ತು ಇದೆ, ಆದರೆ ನೆಮ್ಮದಿ ಯಾರಿಗಿದೆ, ನಿದ್ದೆ ಯಾರಿಗಿದೆ, ಕಾಯಿಲೆ ಎಲ್ಲರಿಗಿದೆ. ಹಾಗಾಗಿ ಬಡತನ ಅನ್ನುವುದನ್ನು ಯಾವುದರಲ್ಲಿ ನಿರ್ಧರಿಸಬೇಕು ಅನ್ನೋದನ್ನು ನಾನು ಯೋಚನೆ ಮಾಡಬೇಕು. ಮತ್ತೆ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗೋದು ಅಂತಾದರೆ ನಮಗೆಲ್ಲ ಹೆಮ್ಮೆ ಇದೆ. ನಾನು ಒಬ್ಬ ಸರ್ಕಾರಿ ಕಾಲೇಜಿನಲ್ಲಿ ಪಾಠ ಮಾಡುವಂಥ ಅಧ್ಯಾಪಕ. ಇವತ್ತು ಏನಾದರೂ ಒಂದು ಚೂರು ಸಂಸ್ಕೃತಿ, ಸಭ್ಯತೆ, ಸದಾಚಾರ, ಸತ್ಯ, ನಿಷ್ಠೆ, ಈ ಪ್ರಜ್ಞೆ ಇದ್ದರೆ ಅದು ಗ್ರಾಮೀಣ ಪ್ರದೇಶದ ಬಡ ಮಕ್ಕಳಿಗೆ ಅದನ್ನು ನೀವು ಸಾಬೀತುಪಡಿಸಿದ್ದೀರಿ. ಯಾಕಂತ ಹೇಳಿದರೆ ನಾನು ಇಂಜಿನಿಯರಿಂಗ್ ಕಾಲೇಜಲ್ಲಿ ಭಾಷಣ ಮಾಡಿದ್ದೇನೆ, ಮೆಡಿಕಲ್ ಕಾಲೇಜಲ್ಲಿ ಮಾಡಿದ್ದೇನೆ, ಡೆಂಟಲ್ ಕಾಲೇಜಲ್ಲಿ ಮಾಡಿದ್ದೇನೆ, ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗೆ ಹೋಗಿದ್ದೇನೆ. ಡೆಲ್ಲಿಯಿಂದ ಸಿಂಗಾಪುರವರೆಗೂ ಹೋಗಿದ್ದೀನಿ ನಾನು. ದೇಶದ ದುಬೈಯಲ್ಲೂ ಭಾಷಣ ಮಾಡಿದ್ದೇನೆ ನಾನು. ಅಂದರೆ ಅಹಂಕಾರದಿಂದ ಹೇಳ್ತಿಲ್ಲ, ಇದೊಂದು ಅವಕಾಶ ನನಗೆ ಸಿಕ್ಕಿದೆ. ಆದರೆ ನಾವು ಈ ಶಾಲೆಗೆ ಬಂದಾಗ ಇಲ್ಲಿ ಮಕ್ಕಳು ಅತ್ಯಂತ ಶಿಸ್ತಿನಿಂದ ನಿಂತು ಹಿರಿಯರನ್ನ ಅತ್ಯಂತ ಪ್ರೀತಿಯಿಂದ ಗೌರವಿಸಿ ಬಹುಶಃ 2-3 ಗಂಟೆ ಕಾಲು ಮಡಚಿ ನೆಲದಲ್ಲಿ ಕುಳಿತುಕೊಳ್ಳುವ ಸಾಮರ್ಥ್ಯ ಅಂತ ಇದ್ದರೆ ಅದು ನಮ್ಮ ಗ್ರಾಮೀಣ ಮಕ್ಕಳಿಗೆ ಮಾತ್ರ ಮಕ್ಕಳೇ. ಯಾಕೆಂತ ಹೇಳಿದರೆ ನೀವೀಗ ಕಾಲು ಮಡಚಿ ಕೂತಿದ್ದೀರಲ್ಲ, ನಮ್ಮಂಥವ್ರಿಗೆ ಈಗ ಆಗಲ್ಲ. ಯಾಕೆ? ನಾವು ಅಭ್ಯಾಸ ಕಳ್ಕೊಂಡು ಬಿಟ್ಟಿದ್ದೇವೆ. ಕಾಲು ಮಡಚಿ ಕುಳಿತುಕೊಳ್ಳುವುದು ಹೃದಯ ರೋಗಕ್ಕೆ ಅತ್ಯುತ್ತಮ ಒಳ್ಳೆಯ ಪರಿಹಾರ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ. ಯಾಕಂತ ಹೇಳಿದ್ರೆ ಇದೊಂದು ಶಕ್ತಿ. ಆಯಿತು, ಮಕ್ಕಳು ಸ್ವಾಗತಿಸಿದ ರೀತಿ ಮತ್ತು ನಾನು ಇಲ್ಲಿಯ ಎಲ್ಲ ಪ್ರಕ್ರಿಯೆಗಳನ್ನು ಗಮನಿಸಿದೆ. ಎಷ್ಟು ಶಿಸ್ತು. 4 ಜನ ಮಕ್ಕಳು ಇಲ್ಲಿ ನೃತ್ಯ ಮಾಡಿದರು. ಅನನ್ಯ, ಶಬರಿ, ಆನಂತರ ಮಾನ್ಯ, ಅಲ್ಲ ಇನ್ನೊಬ್ಳು ಯಾರು, ದರ್ಶಿನಿ. 4 ಮಕ್ಕಳು. ಈ 4 ಮಕ್ಕಳ ನೃತ್ಯ ನೋಡಿದೆ ನಾನು. ನಾವು ಕಾಲೇಜ್ನಲ್ಲಿರುವವರು ಇಡೀ ದಿವಸದ ಸಾಂಸ್ಕೃತಿಕ ಕಾರ್ಯಕ್ರಮ. ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದರೆ ಎಂತಂತ ನಾವು ಹೇಳಿಕೊಡ್ಬೇಕು. ನಾವೆಲ್ಲ ಶಾಲಾ ಕಾಲೇಜಿಗೆ ಹೋಗುವಾಗ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಹೇಳಿದರೆ ಒಂದು ನಾಟಕ, ಒಂದು ಸ್ಕಿಟ್, ಒಂದು ಯಕ್ಷಗಾನ, ಒಂದು ಪ್ರಾಸನ, ಒಂದು ಸಂಗೀತ, ಒಂದು ಸಮೂಹ ಗಾಯನ, ಒಂದು ಒಳ್ಳೆಯ 4 ನೃತ್ಯ, ಇವೆಲ್ಲವನ್ನು ಸೇರಿಸಿ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಕರೀತಿದ್ರು. ಆದರೆ ಇವತ್ತು ನೀವು ನಗರದ ಯಾವುದೇ ಕಾಲೇಜಿಗೆ ಹೋಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದ್ರೆ ಏನು ಅಂತ ಹೇಳಿದರೆ ಬೆಳಗ್ಗೆ 10 ಗಂಟೆಗೆ 2 ದೊಡ್ಡ ದೊಡ್ಡ DJ ಹಾಕಿ ಒಂದು ಒಟ್ಟು ಕುಣಿಯೋದು, ಹುಚ್ಚು ನಾಯಿಗುಂದ ಕುಣಿಯೋದು. ಮೊದಲೆಲ್ಲ ಹೇಗೆ ಅಂತ ಹೇಳಿದರೆ ಒಂದು ಪದ್ಯಕ್ಕೆ ನಿಯತ್ತಲ್ಲಿ ಒಂದು 5 ನಿಮಿಷ ನೃತ್ಯ ಮಾಡ್ತಿದ್ರು. ಈಗ ಒಂದು 5 ನಿಮಿಷ ನೃತ್ಯ ಮಾಡುವ ಯೋಗ್ಯತೆ ಯಾವ ಮಕ್ಕಳಲ್ಲೂ ಉಳಿಲಿಲ್ಲ. 5 ನಿಮಿಷದ ಒಂದು ಪದ್ಯದಲ್ಲಿ 25 ಸಜ್ಜಿಗೆ ಬಜ್ಜಿಗೆ ಇರ್ತೇವೆ ನಾವು ಎಲ್ಲ. ಚೂರು 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 ಬರೋದು, ಕುಣಿಯೋದು, ಹಾರೋದು. ಬೆಳಗ್ಗೆ ಮನೆಯಲ್ಲಿ ಮಾಡುವ ಎಕ್ಸಸೈಸ್ ಅನ್ನೆಲ್ಲ ಸ್ಟೇಜಲ್ಲಿ ಮಾಡೋದು. ಅಂದ್ರೆ ಇದಕ್ಕೆ ನಾವು ಕೊಡುವ ಹೆಸರು ಏನು ಅಂತ ಹೇಳಿದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮ. ಯಾವುದು ನಿಮ್ಮ ಸಂಸ್ಕೃತಿ? ಮತ್ತೆ ಬಟ್ಟೆಯ ಬಗ್ಗೆ ಹೇಳಿ ಸುಖ ಇಲ್ಲ. ಇಲ್ಲಿ ಕೂತ ಮಕ್ಕಳು ದೇವರು ಕೂತಿದ್ದೀರಿ. ನಿಮ್ಮನ್ನು ನೋಡುವಾಗ ನಮಗೆ ದೇವ ಸ್ವರೂಪಿ ಮಕ್ಕಳು ಅನ್ನುವಂಥ ಭಾವನೆ ಬರ್ತಾ ಇದೆ. ಆದರೆ ನಮ್ಮ ಕಾಲೇಜುಗಳಲ್ಲಿಯೇ ಮಕ್ಕಳು ಬಟ್ಟೆ ಹಾಕಿ ಕುಣಿಯನ್ನು ನೋಡಿದರೆ ಅದಕ್ಕೆ ಅವರ ಹೆಸರು ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಇರಲಿ. ನಾನು ಅದರ ಬಗ್ಗೆ ಆಕ್ಷೇಪ ಮಾಡ್ತಾ ಇಲ್ಲ. ಆದರೆ ಇಲ್ಲಿಯ 4 ಮಕ್ಕಳ ಒಂದು ನೃತ್ಯ ಅಥವಾ ಇಲ್ಲಿಯ ಮಕ್ಕಳ ಒಂದು ಕಾರ್ಯಕ್ರಮ ನೋಡಿ, ಇದು ನಿಜವಾದ ಸಾಂಸ್ಕೃತಿಕ ಕಾರ್ಯಕ್ರಮ ಮಕ್ಕಳೇ. ಇದು ಒಂದು ಗ್ರಾಮೀಣ ಪ್ರದೇಶದ ಹರೇಕಳದ ರಾಮಕೃಷ್ಣ ಶಾಲೆಯ ಮಕ್ಕಳಿಗೆ ಸಾಧ್ಯ ಆಗಿದೆ. ಆ ನೆಲೆಯಲ್ಲಿ ನಿಮ್ಮನ್ನು ಅಭಿನಂದಿಸ್ತೇನೆ. ಮಾತ್ರವಲ್ಲ, ನಿಮ್ಮನ್ನು ಸಿದ್ಧಪಡಿಸಿದ ಇಲ್ಲಿಯ ಶಿಕ್ಷಕ ವೃಂದಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ.
ಇದಕ್ಕೆ ಹೇಳೋದು ಮಕ್ಕಳೇ, ಜೀವನದಲ್ಲಿ ಒಂದು ಒಳ್ಳೆಯ ಸಾರ್ಥಕ ವೃತ್ತಿ ಇದೆ ಅಂತಂದರೆ ನಾನು ಈ ಶಿಕ್ಷಕ ವೃತ್ತಿಯನ್ನು ಹೇಳ್ತೇನೆ. ಯಾಕಂತ ಹೇಳಿದರೆ ನಾನು 8 ಗೌರ್ಮೆಂಟ್ ಕೆಲಸ ತಗೊಂಡವ, ಕಡೆಗೆ ಎಲ್ಲ ಬಿಟ್ಟು ನಾನೊಬ್ಬ ಶಿಕ್ಷಕನಾದವ LLB ಪದವಿಯ ನಂತರ ಕೂಡ. ಇದಕ್ಕೆ ಒಂದು ಕಾರಣ ಅಂದರೆ ನೀವೆಲ್ಲ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಹೆಸರು ಕೇಳಿದ್ದೀರಿ. ಏನು ಅಂತ ಹೇಳಿದರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಅಧ್ಯಕ್ಷ ಪದವಿಯಿಂದ ಕೆಳಗೆ ಇಳಿದ ಕೂಡಲೇ ಪತ್ರಕರ್ತರು ಒಂದು ಪ್ರಶ್ನೆ ಕೇಳ್ತಾರೆ, ವಿಚ್ ಇಸ್ ದ ಹ್ಯಾಪಿಯೆಸ್ಟ್ ಮೂಮೆಂಟ್ ಇನ್ ಯುವರ್ ಲೈಫ್ ಸರ್ ಅಂತ. ಪತ್ರಕರ್ತರು ನಿರೀಕ್ಷೆ ಮಾಡಿದರು, ಬಹುಶಃ ಕಲಾಂ ಸರ್ ಏನು ಹೇಳ್ಬೋದು ಅಂತ. ರಾಷ್ಟ್ರಪತಿಯಾಗಿ ಅಧಿಕಾರ ಸ್ವೀಕರಿಸಿದಂಥ ಸಂದರ್ಭ ಇರಬಹುದು, ಅಥವಾ ಅವರು ಅಗ್ನಿ ಕ್ಷಿಪಣಿಯನ್ನು ಪರೀಕ್ಷೆ ಮಾಡಿ ಸಕ್ಸಸ್ ಆದಂಥ ದಿನ ಇರ್ಬೋದು, ಅಥವಾ ಅವರಿಗೆ ಭಾರತ ರತ್ನ ಸಿಕ್ಕಿದಂಥ ಸಂದರ್ಭ ಇರ್ಬೋದು. ಇದನ್ನೆಲ್ಲ ಅತ್ಯಂತ ಸಂತಸದ ಕ್ಷಣ ಅಂತ ಹೇಳ್ಬೋದು ಅಂತ. ಆದರೆ ಅಬ್ದುಲ್ ಕಲಾಂ ಅವರ ಮಾತು, ವೆನ್ ಐ ವಾಸ್ ಟೀಚಿಂಗ್ ಎಟ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ದಟ್ ವಾಸ್ ದಿ ಹ್ಯಾಪಿಯೆಸ್ಟ್ ಮೂಮೆಂಟ್ ಇನ್ ಮೈ ಲೈಫ್ ಅಂತ ಹೇಳ್ತಾರೆ ಅವರು. ನಾನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿನಲ್ಲಿ ಪಾಠ ಮಾಡುತ್ತಿದ್ದಂತಹ ದಿನಗಳೇ ನನ್ನ ಬದುಕಿನ ಅತ್ಯಂತ ಸಾರ್ಥಕ ದಿನಗಳು ಅಂತ ಅವರು ಹೇಳಿದರು. ನಮಗೆ ಅಧ್ಯಾಪಕರಿಗೆ ಮಾತ್ರ ಇಂಥ ಒಂದು ಅವಕಾಶ ಇದೆ. ನಾನು ಯಾವಾಗಲೂ ನನ್ನ ಭಾಷಣದಲ್ಲಿ ಮತ್ತು ತರಬೇತಿಯಲ್ಲಿ ಹೇಳಿಕೊಂಡು, ಒಬ್ಬ ವೈದ್ಯ ತಪ್ಪು ಮಾಡಿದರೆ ಒಂದು ಪೇಷಂಟ್ ಸಾಯ್ಬೋದು, ಒಬ್ಬ ಇಂಜಿನಿಯರ್ ತಪ್ಪು ಮಾಡಿದರೆ ಒಂದು ಕಟ್ಟಡ ಬಿದ್ದು ಹೋಗ್ಬೋದು, ಒಬ್ಬ ವಕೀಲ ತಪ್ಪು ಮಾಡಿದರೆ ಒಂದು ಕೇಸು ಸೋಲ್ಬೋದು, ಮತ್ತೆ ಮುಂದೆ ಅವನಿಗೆ ಕೇಸು ಗೆಲ್ಲುವುದಕ್ಕೆ ಸಾಧ್ಯ ಇದೆ. ಆದರೆ ಒಬ್ಬ ಅಧ್ಯಾಪಕ ಮನಸ್ಸು ಮಾಡಿದರೆ ನಿಮ್ಮಂಥ ಸಾವಿರ ವಿದ್ಯಾರ್ಥಿಗಳನ್ನು ಪ್ರೇರಣೆ ಉಳ್ಳಂತಹ, ಸ್ಫೂರ್ತಿ ಉಳ್ಳಂತಹ, ಶಕ್ತಿ ಉಳ್ಳಂತಹ ಅದ್ಭುತ ವ್ಯಕ್ತಿಗಳನ್ನಾಗಿ ರೂಪಿಸುವುದಕ್ಕೆ ಸಾಧ್ಯ ಇದೆ. ಆ ನೆಲೆಯಲ್ಲಿ ಇಲ್ಲಿಯ ಶಿಕ್ಷಕ ವೃಂದ ತಮ್ಮೆಲ್ಲ ಮಿತಿಗಳ ಮಧ್ಯೆ, ತಮ್ಮೆಲ್ಲ ಶಾರ್ಟ್ ಕಮಿಂಗ್ಸ್ ಮಧ್ಯೆ ಇಷ್ಟು ಚೆನ್ನಾಗಿ ರೂಪಿಸಿದಾರಲ್ಲ, ಎಷ್ಟು ಸಿಸ್ಟಮೆಟಿಕ್, ಎಲ್ಲವೂ ಅಚ್ಚುಕಟ್ಟು ಇಷ್ಟು ಚೆನ್ನಾಗಿ ಮಾಡಿದ್ರಲ್ಲ, ಅದಕ್ಕೆ ನಾನೆಲ್ಲ ಶಿಕ್ಷಕ ವೃಂದವನ್ನು ಮನಪೂರ್ವಕವಾಗಿ ಅಭಿನಂದಿಸ್ತೇನೆ. ಖಂಡಿತ ನನಗೆ ಹೆಚ್ಚು ಸಮಯ ತಗೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕೆಂದರೆ ನಮ್ಮ ಇನ್ಸ್ಪೆಕ್ಟರ್ ಸರ್ ಬಂದಿದ್ದಾರೆ, ಅವರ ಮಾತನ್ನು ಕೂಡ ನೀವು ಕೇಳಬೇಕು. ಅಲ್ಲದೆ ನಾನು ಕೂಡ 1:15 ಮಂಗಳೂರು ತಲುಪಬೇಕು. ನಾನು ತುಂಬ ದೀರ್ಘ ಭಾಷಣ ಮಾಡುವವನೇ, ಇವತ್ತು ಮಾತ್ರ ಮಾಡಲಿಕ್ಕೆ ಹೋಗೋದಿಲ್ಲ. ಇನ್ನೊಂದು ಸಂದರ್ಭದಲ್ಲಿ ನಾನು ಯಾವಾಗಾದರೂ ಬಂದು ಒಂದು ಮಾತಾಡ್ತೇನೆ. ಯಾಕೆಂದರೆ ನನ್ನ ಭಾಷಣ ಯಾವಾಗಲೂ ಇರುವುದು ಹೇಗೆ ಹೇಳಿದರೆ, ತುಂಬ ದೊಡ್ಡ ಆಡಿಯನ್ಸಿಗೆ ನಾವು 20 ನಿಮಿಷಕ್ಕೆ ಜಾಸ್ತಿ ಮಾತಾಡಬಾರ್ದು. ನಿಮ್ಮಲ್ಲಿ ಉತ್ತರವನ್ನು ಕೇಳಿ ಒಂದು ಸಂವಾದದ ರೀತಿಯಲ್ಲಿ ಮಾಡಿದರೆ ಅದು ಹೆಚ್ಚು ಪರಿಣಾಮಕಾರಿ. ನಾನು ಕೆಲವೇ ನಿಮಿಷಗಳಿಗೆ ನನ್ನ ಮಾತುಗಳನ್ನು ಮಿತಿಗೊಳಿಸ್ತೇನೆ. ಮಕ್ಕಳೇ, ನಾನು ಯಾವಾಗಲೂ ಹೇಳೋದುಂಟು, ಮನುಷ್ಯನ ಜೀವನ ಅನ್ನುವಂಥದ್ದು ಒಂದು ವಾರ ಇದ್ದ ಹಾಗೆ. ಯಾಕಂತ ಹೇಳಿದರೆ ನಮಗೆಲ್ಲ ಈಗ ಹಿರಿಯರಿಗೆ ಅನ್ನಿಸ್ತದೆ, ನಮಗೆಲ್ಲ ಯಾಕೆ ಇಷ್ಟು ವಯಸ್ಸಾಯಿತು, ನಾವು ಮಕ್ಕಳಾಗಿರ್ಬೋಕಿತ್ತಲ್ಲ, ಎಷ್ಟು ಚಂದ, ಯಾವುದಾದ್ರೂ ಜವಾಬ್ದಾರಿ ಉಂಟಾ, ಏನಾದರೂ ತಲೆಬಿಸಿ ಉಂಟಾ, ಆರಾಮ್ಸೆ ನಿಮ್ಮ ಹಾಗೆ ಅಪ್ಪ ಅಮ್ಮ ಊಟ ಹಾಕ್ತಾರೆ, ಬಟ್ಟೆ ಬರೆ ಕೊಡ್ತಾರೆ, ಎಲ್ಲ ಕೊಡ್ತಾರೆ, ಶಾಲೆಗೆ ಹೋಗಿ ಬಂದರೆ ಆಯಿತು, ಎಷ್ಟು ಆರಾಮಲ್ಲ ಅಂತ ಯಾರು ಯೋಚಿಸೋದು? ನಾವು ಯೋಚಿಸೋದು ತಲೆಬಿಸಿ ಇಲ್ಲ. ಅದೇ ಮಕ್ಕಳಾಗಿರುವ ನಿಮಗೆ ಆಸೆ ಏನಂದರೆ ದೊಡ್ಡವರಾಗುವ ಆಸೆ. ಏನು ಅಂತ ಹೇಳಿದರೆ ದೊಡ್ಡವರಾಗಿ ಆ್ಯಕ್ಟ್ ಮಾಡೋದು, ಮನೆಯಲ್ಲಿ ಅಪ್ಪಮ್ಮನ ಹಾಗೆ ಆ್ಯಕ್ಟ್ ಮಾಡೋದು. ಆನಂತರ ಕೆಲವರು ಎಂಥದ್ದು ಕಳ್ಳ ಪೊಲೀಸ್ ಆಟ ಆಡೋದು. ಆನಂತರ ಇನ್ನು ಕೆಲವರು ಶಾಲೆಯ ಮೇಡಮ್ನ ಹಾಗೆ ಬ್ಯಾಗ್ ಹಾಕಿಕೊಂಡು, ವೆನಿಟಿ ಬ್ಯಾಗ್ ಹಾಕಿಕೊಂಡು, ಬೆತ್ತ ಇಟ್ಕೊಂಡು ಟೀಚರ್ ಆಟ. ಇನ್ನು ಕೆಲವರು ಮನೆ ಕಟ್ಟುದು, 4 ಕಂಬ ಹಾಕಿ ಮನೆ ಕಟ್ಟುದು. ಯಾರು ಹೇಳಿದ್ರು ಇವರಿಗೆ ಮನೆ ಕಟ್ಟಲಿಕ್ಕೆ? ಮನೆ ಇಲ್ವಾ? ಆನಂತರ ಇನ್ನು ಕೆಲವು ಈ ಸ್ವಲ್ಪ ದುರಭ್ಯಾಸ, ಸ್ಮೋಕಿಂಗ್ ಇಂಥದ್ದೆಲ್ಲ ಇದ್ದ ಮನೆಯಲ್ಲಿ ಹೇಗೆ ಅಂತ ಹೇಳಿದರೆ, ಅಪ್ಪನ ಹಾಗೆ ಕುರ್ಚಿಗೆ ಕಾಲ ಮೇಲೆ ಕಾಲು ಹಾಕಿಕೊಂಡು ಈ ಸ್ಮೋಕಿಂಗ್ ಮಾಡುವುದನ್ನು ಇಮಿಡಿಯೇಟ್ ಮಾಡೋದು. ಒಟ್ಟು ಮಕ್ಕಳಾದ ನಿಮಗೆ ದೊಡ್ಡವರಾಗುವ ಆಸೆ. ಬದುಕಿ ಇಷ್ಟೇ ಮಕ್ಕಳೇ. ನಾವು ಏನಾಗಿದ್ದೇವೋ ಅದನ್ನು ಬಿಟ್ಟು ಏನಾಗಿಲ್ವೋ ಅದರ ಕಡೆಗೆ ತುಡಿಯುವುದೇ ಜೀವನ ಅಂತ. ಇದನ್ನೇ ಅಡಿಗರು ಒಂದು ಕಡೆ ಹೇಳ್ತಾರೆ,
ಇರುವುದನ್ನು ಬಿಟ್ಟು ಇರದುದರ ಕಡೆಗೆ ತುಡಿಯುವುದೇ ಜೀವನ ಅಂತ. ಒಟ್ಟು ನಮ್ಗೆ ಯಾರಿಗೂ ಕೂಡ ವಯಸ್ಸು ಆಗೋದು ಗೊತ್ತಾಗಲ್ಲ, ವೆರಿ ಶಾರ್ಟ್, ಬೇಗ ಮುಗಿದೋಗುತ್ತೆ. ಈಗೆಲ್ಲ ನೀವು ಸಣ್ಣವರಿದ್ದೀರಿ, ನಾವೆಲ್ಲ ಈಗ ನಮಗೆ ಡಿಗ್ರಿಯಲ್ಲಿ ಓದಿದ್ದಾಗ ಆಗ್ತಾ ಉಂಟು, ಇಷ್ಟು ವಯಸ್ಸಾಗಿದ್ದು ಗೊತ್ತೇ ಇಲ್ಲ. ಮನುಷ್ಯನ ಬದುಕು ಅನ್ನುವಂಥದ್ದು ಒಂದು ವಾರ ಇದ್ದ ಹಾಗೆ. ಮನುಷ್ಯ ಸೋಮವಾರ ಹುಟ್ಟುತ್ತಾನೆ, ಮಂಗಳವಾರ ದೊಡ್ಡವನಾಗ್ತಾನೆ, ಬುಧವಾರ ಕೆಲಸ ಸಿಗ್ತದೆ, ಗುರುವಾರ ಮಕ್ಕಳು ಮರಿಗಳು ಸಂಸಾರ, ಶುಕ್ರವಾರ ಆಗುವಾಗ ವಯಸ್ಸಾಯಿತು, ಶನಿವಾರ ಕಾಯಿಲೆ ಕಸಾಯಿ ಬಂದು ಹೋಗ್ತದೆ, ಭಾನುವಾರ ಈ ಜಗತ್ತು ಬಿಟ್ಟು ಹೋಗ್ತಾನೆ. ಲೈಫ್ ಈಸ್ ವೆರಿ ಶಾರ್ಟ್. ಬಟ್ ಇಲ್ಲಿ ಯಾರೋ ಹೇಳಿದರು ಬಡವರ ಮಕ್ಕಳು ಕಷ್ಟ ಅಂತ. ನಾವು ಬಡವರಾಗಿ ಹುಟ್ಟಬಹುದೇ ವಿನಃ ನಾವು ಬಡವರಾಗಿ ಸಾಯಬಾರದು. ಬಡವರಾಗಿ ಸಾಯುವುದು ಅಂದರೆ ಭೌತಿಕ ವಿಷಯದಲ್ಲಿ ಕೂಡ ಮತ್ತು ಮಾನಸಿಕವಾಗಿ ನಾವು ಹೃದಯವಂತರಾಗಬೇಕು. ಹೃದಯ ಸಿರಿವಂತಿಕೆಯಲ್ಲಿ ನಾವು ಟಾಟಾ ಬಿರ್ಲರಾಗಬೇಕು. ಹೃದಯವಂತಿಕೆಯನ್ನ ನಾವು ಇಲ್ಲಿಂದಲೇ ಬೆಳೆಸಿಕೊಳ್ಬೇಕು ಮಕ್ಕಳೇ. ಯಾಕಂತ ಹೇಳಿದರೆ ನಾನು ಬೇರೆ ಉದಾಹರಣೆ ಕೊಡ್ಲಿಕ್ಕೆ ಹೋಗೋದಿಲ್ಲ. ನೀವು ಬಡತನ ಅಂತ ಹೇಳಿದಕ್ಕೆ ಉದಾಹರಣೆ ಕೊಡ್ತೇನೆ. ನಾನು ಫಸ್ಟ್ ಚಪ್ಪಲಿ ಹಾಕಿದ್ದು SSLC ಸೆಂಡಪ್ಪಿಗೆ. SSLC ಸೆಂಡಪ್ಪಿಗೆ ಯಾಕಂತ ಹೇಳಿದರೆ ಗುರು ಫೋಟೋ ತೆಗಿತಾರಲ್ಲ, ಆಗ ಫೋಟೋದಲ್ಲಿ ಚಪ್ಪಲಿ ಇಲ್ಲ ಅಂತ ಬರ್ತದೆ ಅಂತ ನಾನು ಚಪ್ಪಲಿ ಹಾಕಿದ್ದು ಫಸ್ಟ್ SSLC ಸೆಂಡಪ್ಪಿಗೆ. ಫಸ್ಟ್ ಪ್ಯಾಂಟ್ ಹಾಕಿದ್ದು ಫಸ್ಟ್ ಇಯರ್ PUCಗೆ. ನೀವೆಲ್ಲ ಪ್ಯಾಂಟ್ ಹಾಕೊಂಡಿದ್ದೀರಿ. ಫಸ್ಟ್ ಇಯರ್ PUCಗೆ ನಾನು ಫಸ್ಟ್ ಪ್ಯಾಂಟ್ ಹಾಕಿದ್ದು. ಸಿದ್ಧವನ ಗುರುಕುಲದಲ್ಲಿ ರಾತ್ರಿ ಒಂದು ಪ್ಯಾಂಟ್ ಮತ್ತೆ ಒಂದು ಅಂಗಿ ತೆಗೆದು ಕೊಟ್ಟಿದ್ರು ನನಗೆ, ಹಂಪನಕಟ್ಟೆ ಟೌನ್ ಹಾಲ್ನ ಎದುರು. ರಾತ್ರಿ ಪ್ಯಾಂಟ್ ಹೊತ್ತು ಒಣಗಲಿಕ್ಕೆ ಹಾಕಿ ಮುಂಡಿನಲ್ಲಿ ಇಟ್ಟು ಮಾರನೇ ದಿವಸ ಅದೇ ಪ್ಯಾಂಟ್ ಹಾಕಿಕೊಂಡು ಕಾಲೇಜಿಗೆ ಬರ್ತಿದ್ದೆ. ಬಹುಶಃ ಇಷ್ಟು ಬಡವರು ಯಾರಿಲ್ಲ ಅಂತ ಕಾಣ್ತದೆ. ಆದರೆ ನಾನು ನಿನ್ನೆ 6 ಲಕ್ಷ ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದೇನೆ. ಯಾಕೆ ಹೇಳಿದೆ ಹೇಳಿದರೆ, ನಾವು ಹೇಗೇನೆ ಇರ್ಬೋದು, ಹೇಗೇನೆ ಹುಟ್ಟಬಹುದು, ಆದರೆ ನಾವು ಏನಾಗ್ತೇವೆ ಅನ್ನೋದು ಮಾತ್ರ ನಮ್ಮ ಕೈಯಲ್ಲಿದೆ. ಇವತ್ತು ನಮ್ಮ ಹತ್ರ ಕಂಪ್ಲೇಂಟ್ಸ್ ಮಾಡಲಿಕ್ಕೆ 100 ಇದೆ. ನಾನು ಬಡವ, ನನಗೆ ಹೇಳುವವರಿಲ್ಲ, ನನಗೆ ಕೇಳುವವರಿಲ್ಲ, ಅಥವಾ ನನಗೆ ಗೈಡ್ ಮಾಡೋರಿಲ್ಲ. ನಾನು SSLCಯಲ್ಲಿ ಜೀವಶಾಸ್ತ್ರದಲ್ಲಿ 35ಕ್ಕೆ 35 ಮಾರ್ಕು ತೆಗಿತಿದ್ದೆ. ನನಗೆ ಸೈನ್ಸ್ ಅಂದರೆ ಭಾರಿ ಇಷ್ಟ. ಮ್ಯಾಥ್ಸಲ್ಲಿ 100ಕ್ಕೆ 100 ಮಾರ್ಕು. ಆದರೆ ಫಸ್ಟ್ ಇಯರ್ PUCಗೆ ಫೀಸ್ ಕಟ್ಟಲಿಕ್ಕೆ ದುಡ್ಡಿಲ್ಲ. ನಾನು ಯಾವುದೋ ಒಂದು ಅಂಗಡಿಯಲ್ಲಿ ಕೆಲಸಕ್ಕೆ ಸೇರಿದೆ 3 ತಿಂಗಳು, ಯಾಕೆಂದರೆ ಫಸ್ಟ್ ಇಯರ್ PUCಗೆ ಫೀಸ್ ಕಟ್ಟಲಿಕ್ಕೆ ಬೇಕು ಅಂತ. ಆದರೆ ನಾನು ಉಜಿರೆಗೆ ಹೋಗುವಾಗ 1 ತಿಂಗಳು ತಡ ಆಯಿತು. ಆಗ ನಮ್ಮ ಪ್ರಿನ್ಸಿಪಾಲ್ ಇದ್ದರು, ಪ್ರೊಫೆಸರ್ S ಪ್ರಭಾಕರ್. ನನಗೆ PCMB ಸಿಕ್ಕಲಿಲ್ಲ. ನಾನು ಡಾಕ್ಟರ್ ಆಗಬೇಕಂತ ಉಜಿರೆಗೆ ಹೋದದ್ದು. ಪ್ರಿನ್ಸಿಪಾಲ್ ಹೇಳಿದರು, ನೀನು ಬಂದದ್ದು ತಡ ಆಯಿತು ಮಗ, 1 ತಿಂಗಳು, ನಿಮಗೆ PCMB ಇಲ್ಲ, ನೀನು ಡಾಕ್ಟರ್ ಆದರೆ ಪೇಷಂಟ್ ಸಾಯಿ ವ್ಯಾಪಾರ ಅಂತ. ನಮಗೆ ಗೈಡ್ ಮಾಡೋರು ಯಾರಿಲ್ಲ. ನನಗೆ PCMS ಸಿಕ್ಕಿ, ಸ್ಟ್ಯಾಟಿಸ್ಟಿಕ್ಸ್ ಸಿಕ್ಕಿತ್ತು. ನನ್ನ ಆಯ್ಕೆ ಮೊದಲೇ ಹೋಗಿಬಿಡ್ತು. 2 ವರ್ಷ ನನಗೆ ಬಹಳ ಡೆಸ್ಪರೇಟ್ ಆಯಿತು. ನನ್ನ ಕನಸು ಈಡೇರಲಿಲ್ಲ ಅಂತ. ಆದರೆ ನನ್ನನ್ನು ಕಾಪಾಡಿದ್ದು ಇವತ್ತು ನಾವೇನು ಉದ್ಘಾಟನೆ ಮಾಡಿದ್ದೇವಲ್ಲ, ಪಠ್ಯೇತರ ಚಟುವಟಿಕೆಗಳು. ನಾನು ಪಠ್ಯೇತರ ಚಟುವಟಿಕೆಗಳಲ್ಲಿ ನಿರಂತರವಾಗಿ ಭಾಗವಹಿಸ್ತಾ ಹೋದೆ. ಯಕ್ಷಗಾನಕ್ಕೆ ಸೇರಿದೆ, ನಾಟಕಕ್ಕೆ ಸೇರಿದೆ, ರಂಗಭೂಮಿಗೆ ಸೇರಿದೆ. ಬರೇ ಭಾಷಣ ಸ್ಪರ್ಧೆಗೆ ಭಾಗವಹಿಸಿ ನನ್ನ ಇಡೀ ಜೀವನದ ಫೀಸ್ ಕಟ್ಟಿದೆ ನಾನು. ಅಂತರ್ ಕಾಲೇಜು ಭಾಷಣ ಸ್ಪರ್ಧೆ, ಅಂತರ್ ಶಾಲಾ ಭಾಷಣ ಸ್ಪರ್ಧೆ, ಇಡೀ ಜಿಲ್ಲಾ ಮಟ್ಟದ ಭಾಷಣ ಸ್ಪರ್ಧೆ, ನಾಟಕ, ಯಕ್ಷಗಾನ. ನಾನು ಕಾಲೇಜಿಗೆ ಹೋಗ್ತಿರೋ ಯಕ್ಷಗಾನಕ್ಕೆ ವೇಷ ಮಾಡಿ ಬರ್ತಿದ್ದೆ, ಮೇಳದ ಆಟಗಳಿಗೆ. ನಾನು ಇದು ಯಾಕೆ ಹೇಳಿದರೆ, ನಮ್ಮ ಕೆಲವು ಅಧ್ಯಾಪಕರು ಕೂಡ ನಾವು ಡಿಸ್ಕರೇಜ್ ಮಾಡ್ತೇವೆ. ನೀನು ಡ್ಯಾನ್ಸ್ ಮಾಡಿದರೆ, ಪ್ರೋಗ್ರಾಮ್ ಕೊಟ್ಟರೆ ನಿಮಗೆ ಮಾರ್ಕ್ ಕಮ್ಮಿ ಆಗ್ತದೆ. ನಾನು ಇಲ್ಲಿ ಮಂಗಳೂರು ನಗರದ ಕೆಲವು ಡ್ಯಾನ್ಸ್ ಟೀಚರ್, ಸಂಗೀತ ಟೀಚರ್ನವರ ನೋವನ್ನು ಆಲಿಸಿದ್ದೇನೆ. ಏನು ಅಂತ ಹೇಳಿದರೆ, ಕೆಲವರಿಗೊಂದು ಭ್ರಮೆ ಇದೆ. ನನ್ನ ಮಕ್ಕಳು ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಹೋದರೆ, ಅಥವಾ ಸಂಗೀತಕ್ಕೆ ಹೋದರೆ, ಡ್ಯಾನ್ಸಿಗೆ ಹೋದರೆ, ಅಥವಾ ಇನ್ನೇನಕ್ಕಾದ್ರೂ ಹೋದರೆ, ಅಪ್ಪೋ ನನ್ನ ಮಗ SLC, ನನ್ನ ಮಗ PUC, ಇವರು ಮಲಗಲಿಕ್ಕಿಲ್ಲ ನನ್ನ ಮಗ SLC PUC ಅಂತ. ನಾನು ಹೇಳ್ತೇನೆ, ಮಕ್ಕಳೇ,
ನೀವು ಎಷ್ಟೆಷ್ಟು ಇತರ ಚಟುವಟಿಕೆಯಲ್ಲಿ ಭಾಗವಹಿಸ್ತೀರೋ, ಎಷ್ಟೆಷ್ಟು ಬೇರೆ ಪಠ್ಯೇತರ ಚಟುವಟಿಕೆಯಲ್ಲಿ ಭಾಗವಹಿಸ್ತೀರೋ ಅಷ್ಟು ನೀವು ಹುಷಾರಾಗ್ತೀರಿ. ಆಗ ನಿಮಗೆ ಬೇಡದ್ದು ಬರೋದಿಲ್ಲ, ದುರಭ್ಯಾಸಗಳು ಬರೋದಿಲ್ಲ. ಸರ್ ಹೇಳ್ತಾರೆ ದುರಭ್ಯಾಸಗಳು ಯಾರಿಗೆ ಬರ್ತದೆ ಅಂತ. ಐಡ್ಲ್ ಮೈಂಡ್ ಈಸ್ ಡೆವಿಲ್ಸ್ ವರ್ಕ್ಶಾಪ್. ಯಾರಿಗೆ ಕೆಲಸ ಇಲ್ಲವೋ, ಯಾರಿಗೆ ಲೆಕ್ಕಕ್ಕಿಂತ ಜಾಸ್ತಿ ಸಮಯ ಇದೆಯೋ ಅವನಿಗೆ ಮಾತ್ರ ದುರಭ್ಯಾಸ ಅವನ ಮನಸ್ಸನ್ನು ಆಕ್ರಮಿಸ್ತದೆ. ನಾನು ಈಗಾಗಲೇ ಹೇಳಿದೆ ಏನು ಅಂತ ಹೇಳಿದರೆ, ನೀವು 100 ಕಂಪ್ಲೇಂಟ್ ಮಾಡ್ಬೋದು. ಒಬ್ಬ ಹೇಳ್ಬೋದು ನಾನು ಬಡವ, ಒಬ್ಬ ಹೇಳ್ಬೋದು ನನ್ನ ಅಪ್ಪ ಅಮ್ಮನಿಗೆ ವಿದ್ಯಾಭ್ಯಾಸ ಇಲ್ಲ, ನನಗೆ ಗೈಡ್ ಮಾಡುವವರಿಲ್ಲ, ನನಗೆ ಮನೆ ಇಲ್ಲ, ಮನೆ ಸೋರ್ತದೆ. ನಾವೆಲ್ಲ ಚಿಮಿನಿಯಲ್ಲಿ ಓದಿದ್ದವ್ರ ಮಕ್ಕಳೇ, ನಮ್ಮ ಕಾಲದಲ್ಲಿ ಕರೆಂಟ್ ಇರಲಿಲ್ಲ. ಇನ್ನೊಬ್ಬ ಹೇಳ್ಬೋದು ನಾನು ಉದ್ದ, ನಾನು ಗಿಡ್ಡ, ನಾನು ಕಪ್ಪು, ನಾನು ಬೆಳ್ಳಗೆ, ನಾನು ತೋರ, ನಾನು ಸಪುರ, ಈ ರೀತಿ 100 ಕಂಪ್ಲೇಂಟ್ ಮಾಡ್ಬೋದು. ಆದರೆ ಭಗವಂತ ನಮಗೆ ಒಂದು ವಿಷಯದಲ್ಲಿ ಯಾರಿಗೆ ಅನ್ಯಾಯ ಮಾಡಲಿಲ್ಲ ಮಕ್ಕಳೇ. ಯಾವುದು ಹೇಳಿ, ಯಾವುದು ಹೇಳಿ? ಬುದ್ಧಿ ಹೇಳಿಕ್ಕೆ ಬರಲ್ಲ. ಯಾಕಂದ್ರೆ ಕೆಲವರಿಗೆ ಬುದ್ಧಿ ಜಾಸ್ತಿ ಇರ್ತದೆ, ಕೆಲವರಿಗೆ ಬುದ್ಧಿನೇ ಇರಲ್ಲ. ನೋಡಿ, ಯಾವ ವಿಷಯದಲ್ಲಿ ದೇವರು ನಮಗೆ ಅನ್ಯಾಯ ಮಾಡಲಿಲ್ಲ ಹೇಳಿ? ಹೇಳಿದ್ರೆ ಒಂದು ವಿಶೇಷ ಬಹುಮಾನ ಉಂಟು. ದೇವರು ನಮಗೆ ಒಂದು ವಿಷಯವನ್ನು ಸಮಾನವಾಗಿ ಕೊಟ್ಟಿದ್ದಾನೆ. ಯಾವುದು? ಎದ್ದು ನಿಂತು ಹೇಳಿ, ನಾನು ನಿಮ್ಗೆ 500 ರೂಪಾಯಿ ಬಹುಮಾನ ಕೊಡ್ತೇನೆ. ಒಂದು ವಿಷಯ ಯಾವುದು? ಬುದ್ಧಿ ಹೇಳಿದೆ ನಾನು. ಕೆಲವರಿಗೆ ಬುದ್ಧಿ ಇರುವುದಿಲ್ಲ. ಜ್ಞಾನ ಕೆಲವರಿಗೆ ಜಾಸ್ತಿ ಇರ್ಬೋದು, ಕೆಲವರಿಗೆ ಕಡಿಮೆ ಇರ್ಬೋದು. ಮನಸ್ಸು ಕೆಲವರದ್ದು ಭಯಂಕರ ಒಳ್ಳೆ ಮನಸ್ಸು, ಕೆಲವರದ್ದು ಬಹಳ ಸಂಕುಚಿತ ಮನಸ್ಸು. ಒಬ್ಬರು ಎದುರಿತ್ತೇನೆ ಮೈಂಡ್, ಶರೀರ, ಅದು ಕೆಲವು ಸಲ ನಾವೇನು ಮಾಡ್ಲಿಕ್ಕೆ ಬರೋದಿಲ್ಲ, ನಮ್ಮ ಕಂಟ್ರೋಲಲ್ಲಿ ಇಲ್ಲ. ಯಾವುದು? ಊಟ. ಕೆಲವರು ಬೇಡ, ಸಮಯ ಹೋಗ್ತದೆ. ಯಾರು ಹೇಳ್ತೀರಿ? ಪ್ರತಿಭೆ. ಕೆಲವರು ಹುಟ್ಟು ಪ್ರತಿಭಾನು ಇರ್ತಾರೆ, ಅಭಿಜಾತ ಪ್ರತಿಭೆ ಅಂತ ಹೇಳ್ತಾರೆ. ಮಾತು. ಕೆಲವರಿಗೆ ಮಾತಾಡಲಿಕ್ಕೆ ಬರುವುದಿಲ್ಲ, ಕೆಲವರು ಜಾಸ್ತಿ ಮಾತಾಡ್ತಾರೆ. ಬದುಕುವ ಅವಕಾಶ ಸರಿ. ಆದರೆ ಈಗ ನೀವು ಹೇಳಿದ ಹಾಗೆ ನಾವು ಪೇಟೆಯಲ್ಲಿದ್ದರೆ ತುಂಬ ಅವಕಾಶ ಉಂಟು, ಹಾಗೆಲ್ಲ ಬೇರೆ ಬೇರೆ ನಾವು ಕಂಪ್ಲೇಂಟ್ಸ್ ಇರ್ಬೋದು. ಅದು ಫ್ಯಾಕ್ಟ್ ಅಲ್ಲ, ಇರಲಿ. ಅವ ಎದುರು ಬಂದು ಹೇಳಿದ್ದಾನೆ, ಅವನಿಗೆ ಅಭಿನಂದನೆ ಉಂಟು ನಂದು. ಇನ್ಯಾರಾದ್ರು ಲಾಸ್ಟ್ ಚಾನ್ಸ್. ಯಾವುದು? ವಿದ್ಯೆ. ಕಲ್ತಾಗೆ ನಾವು ಕಲ್ತ್ರೆ ವಿದ್ಯೆ ಉಂಟು, ಕಲಿಯೋದ್ರಿಲ್ಲ. ಶಿಕ್ಷಣ ಹೇಳಲಿಕ್ಕೆ ಸಾಧ್ಯ ಇಲ್ಲ. ತಂದೆ ತಾಯಿ ಕೂಡ ವ್ಯತ್ಯಾಸ ಇರ್ತದೆ. ಯಾಕಂದ್ರೆ ಕೆಲವರು ತಂದೆ ತಾಯಿ ವಿದ್ಯಾವಂತರು, ಅಥವಾ ಕೆಲವರು ಸಪೋರ್ಟ್ ಮಾಡುವವರು, ಕೆಲವರು ಸಪೋರ್ಟ್ ಮಾಡದವರು. ಆಶೀರ್ವಾದ ಹೇಗೆ ಜಡ್ಜ್ ಮಾಡ್ತೀರಿ? ಕೆಲವು ಮನೆಯವರು ಹೇಳ್ಬೋದು ಮಕ್ಕಳಿಗೆ ಹಾಳಾಗಿ ಹೋಗುವಂತ. ಶಿಕ್ಷಕರು ಕೆಲವರು ಸಮರ್ಪಣಾ ಭಾವದಿಂದ ದುಡಿಯೋರು ಇರ್ತಾರೆ, ಕೆಲವರು ಹರಕೆ ಸಲ್ಲಿಸೋರು ಇದ್ದಾರೆ. ಮತ್ತೆ ಬಾಬಾ ಸಮಯ. ವೆರಿ ಗುಡ್, ವೆರಿ ಗುಡ್. ಎನ್ನ ಹೆಸರು ನಿಂದು? ಭಾಳ ಸರಿಯಾಗಿ ಅವಳು ಹೇಳಿದ್ದಾಳೆ. ಸಮಯ. ಅವಳಿಗೆ ನಾನು ಬಹುಮಾನ ಕೊಡಲೇಬೇಕಲ್ಲ? ಸರ್ ತಗೊಂಬ ಮೇಡಮ್, ಕೊಟ್ಟಿ ಅವರು. ಎಸ್, ಕಮ್ ಬ್ಯಾಕ್. ಮಕ್ಕಳೇ, ನಮ್ಮ ಹತ್ರ 100 ಕಂಪ್ಲೇಂಟ್ ಇದೆ. ಬನ್ನಿ. ಇಲ್ಲ, ನಾನು ಬರ್ತೇನೆ ಅಲ್ಲಿ. ನಾನು ಭಾರಿ ಜೋರ್ನ ಮಾಸ್ಟ್ರು. ನಮ್ಮ ಕ್ಲಾಸ್ ಅಂದರೆ ಪಿನ್ ಡ್ರಾಪ್ ಸೈಲೆನ್ಸ್. ಎಂತೆಂಥ ಮಕ್ಕಳನ್ನು ನಾವು ಕಂಟ್ರೋಲ್ ಮಾಡಿದ್ದೇವೆ, ಆಯಿತಾ? ಈಗ ನಾನು ಮಡಿಕೇರಿಯಲ್ಲಿ ಪಾಠ ಮಾಡಿ ಬಂದವ.
ಸರಿ, ಸಮಯ. ನಿಮ್ಮ ಯಶಸ್ಸು ಮತ್ತು ಸೋಲು ಎರಡು ನಿರ್ಧಾರ ಆಗೋದು ಯಾವುದರಲ್ಲಿ ಅಂದರೆ ನೀವು ಸಮಯವನ್ನು ಹೇಗೆ ಬಳಸಿಕೊಳ್ತೀರಿ ಅನ್ನೋದರ ಮೇಲೆ ನಮ್ಮ ಬದುಕು ನಿಂತಿರ್ತದೆ ಮಕ್ಕಳೇ. ಯಾಕೆಂತ ಹೇಳಿದರೆ ಒಬ್ಬ ಬಡವನಿಗೂ 24 ಗಂಟೆ, ಒಬ್ಬ ಕೋಟ್ಯಾಧಿಪತಿಗೂ 24 ಗಂಟೆ, ಒಬ್ಬ ಲಕ್ಷಾಧಿಪತಿಗೂ 24 ಗಂಟೆ, ಒಬ್ಬ ಭಿಕ್ಷಾಧಿಪತಿಗೂ 24 ಗಂಟೆ, ಒಬ್ಬ ಜ್ಞಾನಿಗೂ 24 ಗಂಟೆ, ಒಬ್ಬ ಅಜ್ಞಾನಿಗೂ 24 ಗಂಟೆ. ಆದರೆ ಈ 24 ಗಂಟೆಯನ್ನು ಬದುಕಿನಲ್ಲಿ ಯಾರು ಸರಿಯಾಗಿ ಬಳಸಿಕೊಳ್ಳುತ್ತಾನೋ ಅವ ಜೀವನದಲ್ಲಿ ಸಾಧಕನಾಗ್ತಾನೆ. ನೀವು ನೋಡಿ, ಈ ದೇಶದ ಅತ್ಯಂತ ಬುದ್ಧಿವಂತರು ನೀವು ತೆಕ್ಕೊಳ್ಳಿ, ನಮ್ಮ ದೇಶದ ಪ್ರಧಾನಮಂತ್ರಿಯನ್ನು ತೆಕ್ಕೊಳ್ಳಿ, ಅಥವಾ ನಾವು ನೋಡಿದ್ದೇವೆ ನಮ್ಮ ನಾಡಿನ ಒಬ್ಬರು ಮಾಜಿ ಮುಖ್ಯಮಂತ್ರಿ ಮಾನ್ಯ ವೀರಪ್ಪ ಮೊಯ್ಲಿ ಅವರು 80 ವರ್ಷ ಅವರಿಗೆ, ಅಥವಾ ಅಂಥ ತುಂಬ ಜನರ ನೀವು ತಗೊಳ್ಳಿ. ಅವರು ಇವತ್ತಿಗೂ ತಮ್ಮ ಬ್ಯುಸಿ ಶೆಡ್ಯೂಲ್ನ ಮಧ್ಯೆ ಒಂದೆರಡು ಪುಸ್ತಕಗಳನ್ನು ಓದ್ತಾರೆ, ಒಂದಷ್ಟು ಪತ್ರಿಕೆಗಳನ್ನು ಓದ್ತಾರೆ. ಆದರೆ ಏನು ಕೆಲಸ ಇಲ್ಲದ ನಾವು ಮಾತ್ರ, ನಾವಂದರೆ ಇಲ್ಲಿ ಕೂತವರಲ್ಲ, ನಮ್ಮ ಮನೆ ಹತ್ತಿರ ನಾವು ನೋಡ್ಬೋದು, ಇಡೀ ದಿವಸ ಅಂಗಡಿ ಬಾಗಿಲಲ್ಲಿ ಕೂತ್ಕೊಂಡು ಬೈಯುವುದು. ಯಾರನ್ನು ಬೈಯುವುದು? ಎಲ್ಲರನ್ನು ಬೈಯುವುದು. ಯಾರೂ ಸರಿ ಇಲ್ಲ, ದೇಶ ಸರಿ ಇಲ್ಲ, ಪ್ರಧಾನಮಂತ್ರಿ ಸರಿ ಇಲ್ಲ, ರಾಷ್ಟ್ರಪತಿ ಸರಿ ಇಲ್ಲ, ಮುಖ್ಯಮಂತ್ರಿ ಸರಿ ಇಲ್ಲ, DC ಸರಿ ಇಲ್ಲ, ಪೊಲೀಸರು ಸರಿ ಇಲ್ಲ, ತಹಸೀಲ್ದಾರು ಸರಿ ಇಲ್ಲ, ಶಾಲೆ ಮಾಸ್ಟರು ಸರಿ ಇಲ್ಲ, ಮುಖ್ಯೋಪಾಧ್ಯಾಯರು ಸರಿ ಇಲ್ಲ. ಎಲ್ಲಿವರೆಗೆಂದರೆ ಇವನನ್ನು ಹುಟ್ಟಿಸಿದ ಅಪ್ಪಮ್ಮನೂ ಸರಿ ಇಲ್ಲ, ಯಾರೂ ಸರಿ ಇಲ್ಲ. ಇವನಿಗೆ ಸರಿ ಇರೋದು ಯಾರು? ಇವೊಬ್ಬನೇ. ಎಂಟೈರ್ ಟೈಮ್ ಈಸ್ ಮಿಸ್ಯೂಸ್ಡ್ ಬೈ ಬ್ಲೇಮಿಂಗ್ ಆನ್ ಅದರ್ಸ್. ಅವಂತಲ್ಲ, ಹೆಣ್ಣು ಮಕ್ಕಳೇನು ಕಡಿಮೆ ಇದ್ದಾರೆ ಅಂತ ಎಣಿಸ್ಬೇಡಿ. ನಾವು ನೋಡ್ತೇವೆ ನಮ್ಮ ಊರಿನಲ್ಲಿ ಒಂದು 4 ಜನ ಮಹಿಳೆಯರು ಸೇರುವ ಜಾಗಕ್ಕೆ ಹೋಗ್ಬೇಕು ನೀವು. 4 ಜನ 4 ಮನೆಯಿಂದ ಬಂದರು ಒಂದು ಪಾತ್ರೆ ಇಟ್ಕೊಂಡು. ಒಬ್ಬಳು ಶುರು ಮಾಡಿದ್ಲು, ನಿಂಗೆ ಗೊತ್ತುಂಟಾ ಎಂಥದ್ದು, ನಮ್ಮ ಮೊಯ್ನಿ ಅಕ್ಕ ಇದ್ದಾರಲ್ಲ ಅವರ ಮೊಯ್ನಿ ಅಕ್ಕ ಬೇಡ, ಬೇರೆ ತೆಗೆಯೋ, ಪುಷ್ಪಕ್ಕ ಇದ್ದಾರಲ್ಲ ಅವರ ಗಂಡ ಮಾರ್ರೆ ಮಹಾ ಕುಡುಕ ಅಂತ. ಇನ್ನೊಬ್ಬಳಂದು ಶುರು ಮಾಡಿದ್ಲು, ಏನು, ನಿಂಗೆ ಗೊತ್ತುಂಟಾ ಎಂತ, ನಮ್ಮ ಕಮಲಕ್ಕ ಇದ್ದಾರಲ್ಲ ಅವರ ಮಗ ಮಾರ್ರೆ ಮಹಾಪೋಲಿ ಅಂತ. ಬೈಕ್ ಇಟ್ಕೊಂಡು ತುರ್ರ ಹೋದ, ತುರ್ರ ಬಂದ. ಅಷ್ಟಾಗ ಇನ್ನೊಬ್ಬಳು ಶುರು ಮಾಡಿದ್ಲು, ಜಲಜಕ್ಕ, ಎಂಥದ್ದು, ನಿಂಗೆ ಗೊತ್ತುಂಟಾ ಎಂತ, ನಮ್ಮ ಕುಸುಮಕ್ಕ ಇದ್ದಾರಲ್ಲ ಅವರ ಮಗಳೊಬ್ಬಳಿದ್ದಾಳೆ ಮಾರ್ರೆ, ಬೆಳಗ್ಗೆ ಒಂದು ಪ್ಯಾಂಟ್ ಸಿಕ್ಕಿಸಿಕೊಂಡು ಬಸ್ಸಲ್ಲಿ ಹೋಗ್ತಾಳೆ, ಎಲ್ಲಿ ಹೋಗ್ತಾಳೋ ಏನ. ಕಡೆಗೆ ಎಲ್ಲ ಮಾತಾಡಿದ ಮೇಲೆ ನಮಗೆ ಯಾಕೆ ಬೇರೆಯವರ ಮನೆ ವಿಷಯ, ಮಾತಾಡಲಿಕ್ಕೆ ಬೇರೆ ಇಲ್ಲ. ನಮ್ಮ ಬಹುತೇಕ ಸಮಯ ಬೇರೆಯವರ ವಿಷಯ ಮಾತಾಡ್ಲಿಕ್ಕೆ ಹೋಗ್ತದೆ, ಬೇರೆಯವರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹೋಗ್ತದೆ. ಯಾವಾಗ ನೀವು ಬೇರೆಯವರ ವಿಷಯವನ್ನು ಮಾತಾಡುವುದನ್ನು ಬಿಟ್ಟು ನಮ್ಮ ಬಗ್ಗೆ ನಾವು ಯೋಚನೆ ಮಾಡ್ತೇವೋ ಆಗ ನಮ್ಮ ಬದುಕು ಉದ್ಧಾರ ಆಗ್ತದೆ. ಗೀತೆಯಲ್ಲಿ ಕೃಷ್ಣ ಒಂದು ಕಡೆ ಹೇಳ್ತಾನೆ, ಉದರೇತ್ ಆತ್ಮನ್ ಆತ್ಮನಾಂ, ನಿನ್ನ ಉದ್ಧಾರವನ್ನು ನೀನು ಮಾತ್ರ ಮಾಡಬಲ್ಲೆ. ನಮ್ಮ ಅಧ್ಯಾಪಕರು ನಮಗೆ ಹೇಳಿಕೊಟ್ಟಿದ್ದಾರೆ, ಯು ಆರ್ ದಿ ಮೇಕರ್ಸ್ ಆಫ್ ಯುವರ್ ಡೆಸ್ಟಿನಿ. ನಿನ್ನ ಭವಿಷ್ಯದ ರೂವಾರಿ ಯಾರು? ನೀನೇ. ಮುಂದೆ ಜೀವನದಲ್ಲಿ ನೀನೇನಾಗಬೇಕು ಅನ್ನೋದನ್ನು ನಿರ್ಧರಿಸುವ ಯಾರು? ನೀನೇ. ಯಾಕೆಂತ ಹೇಳಿದರೆ ನಮ್ಮ ಹಿರಿಯರೊಬ್ಬರು ನರಹರಿ ಅಂತ ಹೇಳೋರು ಅಮೇರಿಕಕ್ಕೆ ಹೋಗಿದ್ರಂತೆ. ಅಮೇರಿಕದ ತರಗತಿಯಲ್ಲಿ ಪಾಠ ಮಾಡುವ ಅಧ್ಯಾಪಕರನ್ನು ಅವರೊಬ್ಬ ಸಂದರ್ಶಿಸಿದರು. ಆಗ ಆ ಅಧ್ಯಾಪಕರು ಹೇಳಿದ್ರಂತೆ, ನಾನು ಈ ತರಗತಿಗೆ ಪಾಠ ಮಾಡ್ತೇನೆ, ಹೇಗೆ ಮಾಡ್ತೇನೆ ಅಂತ ಹೇಳಿದರೆ, ಇಲ್ಲಿರುವ ಪ್ರತಿಯೊಂದು ಮಗು ಕೂಡ ನಾಳೆ ಅಮೇರಿಕದ ಅಧ್ಯಕ್ಷ ಆಗ್ಬೋದು ಅಂತ. ಟ್ರಂಪ್ ಅಲ್ಲ, ಒಳ್ಳೆ ಅಧ್ಯಕ್ಷ ಆಗ್ಬೋದು ಅನ್ನುವ ದೃಷ್ಟಿಯಲ್ಲಿ ನಾನು ಪಾಠ ಮಾಡ್ತೇನೆ ಅಂತ. ಅಂದರೆ ನಾನು ಏನು ಹೇಳಿಕೊಟ್ಟಿದೆ ಅಂತ ಹೇಳಿದರೆ, ಇಲ್ಲಿರುವ ಪ್ರತಿಯೊಂದು ಮಗು ಬೇಕಾದರೆ ನಾಳೆ ಏನು ಬೇಕಾದರೂ ಆಗ್ಬೋದು. ಸಾಧನೆ ಅನ್ನುವಂಥದ್ದು ಯಾರಪ್ಪನ ಸೊತ್ತು ಅಲ್ಲ. ಬಡತನದ ಬಗ್ಗೆ ಮಾತಾಡ್ತೇವೆ ನಾವು. ತಮಿಳುನಾಡಿನ ಕಡಲ ಕಿನಾರೆಯಲ್ಲಿ ಮೀನು ಹಿಡಿದಿದ್ದಂಥ ಒಬ್ಬ ಬೆಸ್ತನ ಮಗ ಡಾಕ್ಟರ್ APJ ಅಬ್ದುಲ್ ಕಲಾಂ ಈ ದೇಶದ ರಾಷ್ಟ್ರಪತಿ ಆಗ್ಬೋದು ಅಂತಾದರೆ, ದೆಹಲಿಯ ಹೋಟೆಲ್ನಲ್ಲಿ ಸಪ್ಲೈಯರ್ ಆಗಿದ್ದಂತಹ ಒಬೆರಾಯ್ ವಿಶ್ವ ದರ್ಜೆಯ ಹೋಟೆಲುಗಳನ್ನು ನಿರ್ಮಾಣ ಮಾಡಬಹುದು ಅಂತಾದರೆ, SSLC ಓದಿದ ಶಿವರಾಮ ಕಾರಂತರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆಯಬಹುದು ಅಂತಾದರೆ, ನಾವೆಲ್ಲ ಕೇಳಿದ್ದೇವೆ. ದುಬೈಯ ಪೆಟ್ರೋಲ್ ಪಂಪಲ್ಲಿ ಪೆಟ್ರೋಲ್ ಹಾಕ್ತಿದ್ದಂತಹ ಧೀರುಭಾಯಿ ಅಂಬಾನಿ ಈ ದೇಶದ ಅತ್ಯಂತ ಶ್ರೀಮಂತ ವ್ಯಕ್ತಿ ಆಗ್ಬೋದು ಅಂತಾದರೆ, ಮಕ್ಕಳೇ
ನೀವು ಏನು ಬೇಕಾದ್ರಾಗ್ಬೋದು. ಕೀಳರಿಮೆ ಬಿಡಿ, ನೆಗೆಟಿವ್ಗಳನ್ನು ಬಿಡಿ. ಸರ್ ಹೇಳ್ತಾರೆ, ದುರಭ್ಯಾಸಗಳ ದಾಸರಾಗಬೇಡಿ. ನಿಮ್ಮ ಮನೆಯ ಡಿನ್ನರ್, ನಿಮ್ಮ ಮನೆಯ ಮದುವೆ, ನಿಮ್ಮ ಮನೆಯ ಪಾರ್ಟಿ, ಇದರ ಬಗ್ಗೆ ಎಚ್ಚರ ವಹಿಸಿ. ಯಾಕಂತ ಹೇಳಿದರೆ, ನನ್ನ ಮನೆಯಲ್ಲಿ ತಪ್ಪಿಯೂ ನಾನು ದುರಭ್ಯಾಸವನ್ನಿರುವುದು ಅಥವಾ ಮದ್ಯಪಾನದ ದಾಸನಾಗುವುದು, ಈ ರೀತಿಯನ್ನು ತಪ್ಪಿಯೂ ನಾನು ಮಾಡುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿ ಒಳ್ಳೆಯ ಪ್ರಬಲ ಇಚ್ಛಾಶಕ್ತಿಯನ್ನು ಮನಸ್ಸಿನಲ್ಲಿ ಬೆಳೆಸ್ಕೊಳ್ಳಿ. ಐ ಕ್ಯಾನ್ ಡೂ ಇಟ್, ನಾನು ಏನಾದರೂ ಜೀವನದಲ್ಲಿ ಸಾಧನೆ ಮಾಡ್ತೇನೆ, ನಾನೊಬ್ಬ ದೊಡ್ಡ ವ್ಯಕ್ತಿ ಆಗ್ತೇನೆ ಅನ್ನುವುದನ್ನು ನಿಮಗೆ ನೀವು ಹೇಳಿ. ಇದಕ್ಕೆ ಆಟೋ ಸಜೆಷನ್ ಅಂತ ಹೇಳ್ತೇವೆ. ನೀವಿಲ್ಲಿ ಯಾರು ಏನು ಬೇಕಾದರೂ ಆಗ್ಬೋದು ಅಂತ ಹೇಳೋದಕ್ಕೆ ಒಂದು ಉದಾಹರಣೆ, ಗೀತೆಯಲ್ಲಿ ಒಂದು ಮಾತು ಬರ್ತದೆ, ಯದ್ಭಾವ ತದ್ಭವತಿ. ನೀವು ಏನು ಯೋಚನೆ ಮಾಡ್ತೀರೋ ಅದೇ ಆಗ್ತೀರಿ. ನಾನು ಸಣ್ಣ ಉದಾಹರಣೆ ಕೊಡ್ತೇನೆ. ನೀವು ಶಾಲೆ ತಪ್ಪಿಸಲಿಕ್ಕೆ ಅಮ್ಮನಿಗೆ ಒಂದೊಂದು ದಿವಸ ಹೇಳಿದರೆ ಇಲ್ವಾ, ಅಮ್ಮ ನನಗೆ ಜೋರು ತಲೆನೋವು ಅಂತ ಹೇಳಿದಿರಲ್ಲ. ಕೆಲವರು ಹೇಳಿದ್ದಾರೆ, ನನಗೆ ಜೋರು ಜ್ವರ ಬರ್ತದೆ. ನಿಮಗೆ ಜ್ವರ ಅಂತೇಳಿ 2 ಗಂಟೆ ಮಲಗಿ ನಿಮಗೆ ಜ್ವರ ಬಂದೇ ಬರ್ತದೆ. ನೀವು ಬೈಕಲ್ಲಿ ಹೋಗುವಾಗ ನೋಡಿ, ಆಕ್ಸಿಡೆಂಟ್ಗಳು ಹೇಗೆ ಆಗ್ತವೆ ಅಂದರೆ, ಕೈಕಾಲು ಬಿಟ್ಟು ಆಕ್ಸಿಡೆಂಟ್ ಆಗೋದು ಹೆದರಿಕೆಯಾಗಿ. ನೀವು ಗಾಡಿಯಲ್ಲಿ ಬೀಳ್ತೇನೆ ಬೀಳುವುದೇ ಮತ್ತೆ. ಬದುಕಿನಲ್ಲಿ ಹಾಗೆ ಮಕ್ಕಳೇ, ನಾವು ಸೋಲ್ತೇವೆ ಅಂತ ಎಣಿಸಿದರೆ ನಾವು ಸೋಲುದೆ. ಆದರೆ ನೀವು ನಿಮ್ಮ ಮನಸ್ಸಿಗೆ ಹೇಳ್ಕೊಳ್ಳಿ, ನಾನು ಸಾಧಕನಾಗ್ತೇನೆ, ನಾನು ಗೆಲುವನ್ನು ಪಡೀತೇನೆ ಅಂತ ಹೇಳಿ ನೀವು ಹೇಳ್ಕೊಳ್ಳಿ. ಅದೆಲ್ಲಕ್ಕಿಂತ ಮೊದಲು ನಾವೆಲ್ಲರೂ ಒಳ್ಳೆಯ ಮನುಷ್ಯರಾಗೋಣ. ಓದಿ ಬೋಧಕನಾಗು, ಖಾದಿ ಯೋಧನೆ ಆಗು, ಶ್ರಮಿಕ ವಣಿಕನೇ ಆಗು, ಏನಾದರೂ ಆಗು, ಮೊದಲು ಮಾನವನಾಗು. ಅಣ್ಣ ಹಾಂ, ನಾನು ಸಮಯ ವ್ಯರ್ಥ ಆಗ್ತದೆ, ನೀನು ಇದ್ದಲ್ಲಿ ಬರಲಿಲ್ಲ, ಇಲ್ಲಾಂದರೆ ನಿನ್ನೇ ಮಾತಾಡಿಸ್ತಿದ್ದೆ ನಾನು. ಗೊತ್ತಾಯ್ತು, ನಾನು 100 ಜನಕ್ಕೆ ಪಾಠ ಮಾಡೋ ಮಾಸ್ಟ್ರು. ಹಾಂ, ನಾನು ಮೈಕೈ ಇಲ್ಲದಿಷ್ಟು ಜನಕ್ಕೆ ಮಾತಾಡ್ತೇನೆ, ಆಯಿತಾ. ಬದುಕು ನಾವು ಹೇಗೆ ನೋಡ್ತೇವೋ ಹಾಗೆ ಇರ್ತದೆ. ನಾವು ನೋಡುವ ದೃಷ್ಟಿಕೋನ ಮುಖ್ಯ ಮಕ್ಕಳೇ. ನಾನು ಒಂದು ಸನ್ನಿವೇಶ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನೀವು ಏನು ಯೋಚಿಸ್ತೀರೋ ಅದು ಆಗ್ತೀರಿ. ನೀವು ಸಾಧಕರಾಗಬೇಕಂತ ಯೋಚಿಸಿದ್ರೆ ಸಾಧಕರಾಗ್ತೀರಿ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ. ನೀವೆಲ್ಲ ಜೋಗ ಜಲಪಾತ ನೋಡಿದ್ದೀರಿ? ಹಾಂ, ಜೋಗ ಜಲಪಾತವನ್ನು ನೋಡಿದ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಕಂಡಿತಂತೆ ಏನು 950 ಅಡಿ ಎತ್ತರದಿಂದ ನೀರು ಕೆಳಗೆ ಬೀಳ್ತಾ ಉಂಟು. ವಾಟ್ ಎ ಲಾಸ್, ಎಂತ ನಷ್ಟ ಆಗ್ತಾ ಇದೆಯಲ್ಲ. ಈ ಥಾಟ್ ವಿಶ್ವೇಶ್ವರಯ್ಯನವರಿಗೆ ಮಹಾತ್ಮ ಗಾಂಧಿ ಥರ್ಮಲ್ ಪ್ರಾಜೆಕ್ಟನ್ನು ಮಾಡಿ ಇಡೀ ಕರ್ನಾಟಕಕ್ಕೆ ಬೆಳಕನ್ನು ಕೊಡುವುದಕ್ಕೆ ಪೂರಕ ಆಯಿತು. ಅದೇ ಜೋಗ ಜಲಪಾತವನ್ನು ನೋಡಿದಂಥ ಕವಿ ನಿಸಾರ್ ಅಹಮದ್ರಿಗೆ ಏನು ಕಂಡಿತಂದರೆ, ಏನು ಚೆನ್ನಾಗಿದೆ ಅಲ್ಲ, ನಿತ್ಯೋತ್ಸವ ಜೋಗದ ಸಿರಿ ಬೆಳಕಿನಲಿ ತುಂಗೆಯ ತೆನೆ ಬಳುಕಿನಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲಿ ನಿತ್ಯ ಹರಿ ದೊರ್ಣ ವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ. ಈ ಜೋಗ ಜಲಪಾತ ನಿತ್ಯೋತ್ಸವವಾಗಿ ಕಂಡಿತು ಮಕ್ಕಳೇ. ಅದೇ ಜೋಗ ಜಲಪಾತ ನಿಮ್ಮ ಸಿನಿಮಾ ನಟ ಮುಂಗಾರು ಮಳೆಯ ಗಣೇಶನಿಗೇನು ಕಂಡಿತಂದರೆ, ಓಹೋ ಕುಣಿದು ಬಾರೇ ಒಲವೇ ವಿಸ್ಮಯ ಅಂತ ಕಂಡಿತ್ತು. ಅದೇ ನಮ್ಮ ಹತ್ತಿರದ ಯಾರಾದರೂ ನೆಗೆಟಿವ್ ಥಾಟ್ ಇರುವಂಥ ಒಬ್ಬ ಮನುಷ್ಯನಿಗೆ ಏನು ಕಾಣ್ಬೋದು, ಓಹೋ 950 ಆಳ, ಬದುಕು ಏನು ಪ್ರಯೋಜನ ಇಲ್ಲ, ಅಲ್ಲಿಂದ ಕೆಳಗೆ ಹಾರಿದರೆ ಡೈರೆಕ್ಟ್ ವೈಕುಂಠಕ್ಕೆ ಹೋಗ್ಬೋದು. ಸೇಮ್ ಜೋಗ ಜಲಪಾತ 4 ಜನಕ್ಕೆ 4 ರೀತಿ ಕಂಡಿತು. ಅದೇ ರೀತಿ ಮಕ್ಕಳೇ, ಬದುಕು ಸುಂದರ ಮಕ್ಕಳೇ, ಬದುಕು ಸುಂದರ, ಬದುಕು ಯಶಸ್ವಿ, ಬದುಕು ಅರ್ಥಪೂರ್ಣ ಯಾವಾಗ ನಾವು ಆ ರೀತಿ ಯೋಚಿಸಿದಾಗ, ನಮ್ಮ ಭವಿಷ್ಯವನ್ನು ನಾವು ಚೆನ್ನಾಗಿ ರೂಪಿಸಿಕೊಂಡಾಗ, ದುಶ್ಚಟ ರಹಿತ, ಇನ್ನೊಬ್ಬರ ಮೇಲೆ ಪ್ರೀತಿ, ವಿಶ್ವಾಸ, ತಾಳ್ಮೆ, ಸಜ್ಜನಿಕೆ, ಹಿರಿಯರಿಗೆ ಗೌರವ ಕೊಡುವ ಗುಣ, ಇವೆಲ್ಲವನ್ನು ರೂಢಿಸಿಕೊಂಡಾಗ ಬದುಕು ಚೆನ್ನಾಗಾಗ್ತದೆ. ಇಂತಹ ಸದ್ಗುಣಗಳು ಬರಬೇಕು ಅಂತಾದರೆ ನಮಗೆ ಪಾಠ ಮಾತ್ರ ಸಾಲದು, ಪಠ್ಯೇತರ ಚಟುವಟಿಕೆಗಳು ಬೇಕು. ಆ ಪಠ್ಯೇತರ ಚಟುವಟಿಕೆಗಳಲ್ಲಿ ನಾವು ತೊಡಗಿಕೊಂಡಾಗ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ವ್ಯಕ್ತಿತ್ವದಲ್ಲಿ ಪರಿವರ್ತನೆ ಆಗ್ತದೆ, ನಮ್ಮ ತಪ್ಪುಗಳು ಕಡಿಮೆ ಆಗ್ತವೆ, ನಮ್ಮ ಸಂಕುಚಿತ ಭಾವನೆಗಳು ಕಡಿಮೆಯಾಗಿ ನಾವು ಒಂದು ಆದರ್ಶ ವಿದ್ಯಾರ್ಥಿಗಳಾಗಿ ಸುಂದರ ಭವಿಷ್ಯವನ್ನು ರೂಪಿಸಿಕೊಳ್ಳುವುದಕ್ಕೆ ಕಾರಣೀಭೂತರಾಗ್ತೇವೆ ಅನ್ನುವ ಮಾತುಗಳೊಂದಿಗೆ
ಅತ್ಯಂತ ಪ್ರೀತಿಯಿಂದ ನಿಮ್ಮೆಲ್ಲರನ್ನ ಅಭಿನಂದಿಸುತ್ತಾ ನಿಮ್ಮ ವಿದ್ಯಾರ್ಥಿ ಸಂಘದ ವಿವಿಧ ಚಟುವಟಿಕೆಗಳನ್ನು ಮನಪೂರ್ವಕವಾಗಿ ಉದ್ಘಾಟಿಸಿದ್ದೇನೆ. ಈ ಒಂದು ಅವಕಾಶ ಕೊಟ್ಟಂತಹ ಎಲ್ಲರಿಗೂ ವಂದಿಸುತ್ತಾ, ವೇದಿಕೆಯ ಗಣ್ಯರಿಗೆ ವಂದಿಸುತ್ತಾ, ನಿಮಗೆಲ್ಲ ಶುಭವನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತಿದ್ದೆ. ನಮಸ್ಕಾರ. ಸೊಗಸಾಗಿ ವಿದ್ಯಾರ್ಥಿಗಳಿಗೆ ಮನಮುಟ್ಟುವ ಹಾಗೆ ಬದುಕು ಯಾವ ರೀತಿ ಇರಬೇಕು ಎಂಬುದರ ಬಗ್ಗೆ ಡಾಕ್ಟರ್ ಮಾಧವ ಅವರು ತಮ್ಮ ವಿದ್ಯಾಭ್ಯಾಸದಿಂದ ಅವರು ಮಾಡಿಕೊಂಡು ಬಂದಿರುವ ಸಾಧನೆ ಮತ್ತು ನೀವು ಯಾವ ರೀತಿ ಬದುಕಬೇಕು, ಮಕ್ಕಳು ಹೇಗಿದ್ರು ಹೇಗೋ ಆಗ್ಬೋದು, ನಿಮ್ಮ ಮನಸ್ಸು ಸ್ಥೈರ್ಯ ಇರಬೇಕು, ಧೈರ್ಯ ಇರಬೇಕು, ಮತ್ತೆ ಉತ್ತಮ ಪಾಸಿಟಿವ್ ಆಗಿ ಸಕಾರಾತ್ಮಕ ಚಿಂತನೆ ಅಗತ್ಯ ಎಂಬುದರ ಬಗ್ಗೆ ಸವಿವರವಾಗಿ ನಮಗೆಲ್ಲರಿಗೂ ತಿಳಿಯಪಡಿಸಿದಂತಹ ಡಾಕ್ಟರ್ ಮಾಧವ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು, ಅಭಿನಂದನೆಗಳನ್ನು ಚಪ್ಪಾಳೆಯೊಂದಿಗೆ ನೀಡೋಣ. ಕ್ಲಾಪ್ಸ್ ಗೋ. ಆದರೂ ಕೂಡ ನಮ್ಮ ಒಂದು ಸಣ್ಣ ಅಭಿನಂದನೆ ಇದೆ. ದಯವಿಟ್ಟು ಮಾಧವರು ಏನೂ ಬೇಸರ ಮಾಡದೆ ಸಣ್ಣ ಒಂದು ಶಾಲ್ ಹಾಕಿ ಅವರಿಗೆ ಗೌರವವನ್ನು ಕೊಡುವಂಥ ಕಾರ್ಯಕ್ರಮ ದಯವಿಟ್ಟು ಮುಖ್ಯೋಪಾಧ್ಯಾಯರು ಮತ್ತು ನಮ್ಮ ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ, ಅದನ್ನು ನೆರವೇರಿಸಿಕೊಡ್ಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಡಾಕ್ಟರ್ ಮಾಧವ ಅವರಿಗೆ ನಮಗೆ ಬಹಳ ಒಳ್ಳೆಯ ಮಾತುಗಳನ್ನೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಕ್ಕೆ ನಮ್ಮ ಸಂಸ್ಥೆಯ ವತಿಯಿಂದ ಮತ್ತು ಆಡಳಿತ ಮಂಡಳಿಯ ವತಿಯಿಂದ ವಂದನೆಗಳು. ಇದೀಗ ಇನ್ನೊಂದು 10 ನಿಮಿಷ ಸಮಯವನ್ನ ತಗೊಳ್ಬೇಕು. ಮಧ್ಯಾಹ್ನ ಊಟ 2 ಗಂಟೆ ಒಳಗೆ ಊಟ ಕೊಡಬೇಕು. ಸುಮಾರು ಒಂದು 15 ನಿಮಿಷ ಸಮಯ ಕೊಡುವ. ಯಾಕೆ ಅಂತಂದ್ರೆ ಬಹಳ ಇಂಪಾರ್ಟೆಂಟ್. ಈಗಾಗಲೇ ಅವರು ಹೇಳಿ ಹೋಗಿದ್ರು ಜೀವನದ ಬಗ್ಗೆ ಯಾವ ರೀತಿ ಬದುಕಬೇಕು ಅಂತೇಳಿ. ಈಗ ಎಲ್ಲ ದುಶ್ಚಟಗಳು ಬಹಳ ಇದೆ. ನಿಮ್ಮ ತೊಕ್ಕೊಟ್ಟಿಂದ ಈಚೆಗೆ, ಸರಿ ಕೂತ್ಕೊಳ್ಳಿ ಮಕ್ಕಳೇ, ತೊಕ್ಕೊಟ್ಟಿನ ಈಚೆಗೆ ನಮ್ಮ ಈ ಕಡೆ ಎಲ್ಲ ತುಂಬ ಮಾದಕ ವಸ್ತುಗಳು ವಿಪರೀತವಾಗಿ ಸಿಗುವಂಥದ್ದು ನಮಗೆಲ್ಲ ಕಂಡಿದ್ದೇವೆ. ಅದಕ್ಕೆ ಒಂದು ಒಳ್ಳೆಯ ಉಪನಿರೀಕ್ಷಕರು ಸಿಕ್ಕಿದ್ದಾರೆ, ಕಮಿಷನರು, ಬಹಳ ಒಳ್ಳೆಯ ಟೀಮೇ ಇದೆ ಆಯ್ತಾ. ಏನೂ ಹೆದರ್ಬೇಕು ಅಂತಿಲ್ಲ ಯಾವುದಕ್ಕೂ. ನಾವು ದುಶ್ಚಟಗಳಿಂದ ಮುಕ್ತರಾಗಬೇಕು, ಅದೇ ಇಂಪಾರ್ಟೆಂಟ್ ಆಯ್ತಾ. ಅದರ ಬಗ್ಗೆ ನಮ್ಮ ಉಪನಿರೀಕ್ಷಕರು ಅವರಲ್ಲಿ ವಿನಂತಿ ಮಾಡಿಕೊಂಡಾಗ ಬಹಳ ಪ್ರೀತಿ ಇಟ್ಟು ಆಗಮಿಸಿದ್ದಾರೆ. ಈಗಾಗಲೇ ಆಲಟಕದಲ್ಲಿ ಬಹಳ ಒಳ್ಳೆಯ ತರಬೇತಿಯನ್ನು ಕೂಡ ನೀಡಿದ್ದಾರೆ, ಮಾರ್ಗದರ್ಶನವನ್ನು ಕೂಡ. ನಮ್ಮ ವಿದ್ಯಾಸಂಸ್ಥೆಯಲ್ಲಿ ತುಂಬ ಮಕ್ಕಳು ಕಲಿತಾ ಇರುವಂತಹ ಒಂದು ವಿದ್ಯಾಸಂಸ್ಥೆ, ಎಲ್ಲ ಮಕ್ಕಳಿಗೆ ಒಂದು ಉಪಯುಕ್ತವಾದಂಥ ಮಾಹಿತಿಯನ್ನು ನೀಡಬೇಕು ಅಂತೇಳಿ ನಮ್ಮ ಉಪನಿರೀಕ್ಷಕರಲ್ಲಿ ಬಹಳ ಮನದಾಳದಿಂದ ವಿನಂತಿ ಮಾಡ್ತೇನೆ. ಸರ್ ಎಲ್ಲ ಹೇಳಿದ್ದಾರೆ, ನಿಮಗೆ ಎಲ್ಲ ಇಂಟ್ರೆಸ್ಟಿಂಗ್ ಎಲ್ಲ ಕೇಳ್ತಿದ್ರು, ನೋಡಿದೆ ನಾನು. ಸರ್ ಏನು ಹೇಳಿದಾರಲ್ಲ ಅದನ್ನು ಚಾಚು ತಪ್ಪದೆ ಎಲ್ಲರೂ ತಮ್ಮ ತಮ್ಮ ಮುಂದಿನ ಭವಿಷ್ಯದ ಜೀವನದಲ್ಲಿ ಎಲ್ಲ ಅದನ್ನು ಅಳವಡಿಸ್ಕೋಬೇಕು. ಸುಮ್ಮನೆ ಹೇಳಿದ್ದಲ್ಲ, ಅದು ಅವರ ಅನುಭವ, ಒಂದು 25-30 ವರ್ಷದ ಅನುಭವ ಹೇಳಿರೋದು. ಅದು ಅನುಭವ ಹೇಳಲಿಕ್ಕೆ ನಿಮಗೆ ಸಿಕ್ಕಿದೆ ಅಂದರೆ ನೀವೆಲ್ಲ ಪುಣ್ಯವಂತರು. ಸೊ ಅದನ್ನು ನಿಮ್ಮ ನಿಜ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಂಡ್ರೆ ಮಾತ್ರ ನಿಮ್ಮ ಸಾಧನೆಗೆ ಒಂದು ಸ್ಫೂರ್ತಿ ಸಿಗ್ತದೆ. ಇಲ್ಲ ಅಂದರೆ ಇಲ್ಲೇ ಕೇಳಿ ಇಲ್ಲೇ ಬಿಟ್ಟು ಹಾಗೆ ಆಗ್ತದೆ. ನಾಳೆ ಉಪನಿರೀಕ್ಷರು, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಮೊಬೈಲೆಲ್ಲ ಯೂಸ್ ಮಾಡ್ತೀರಾ? ಮೊಬೈಲೆಲ್ಲ ಯೂಸ್ ಮಾಡ್ತಿಲ್ವಾ? ಯೂಸ್ ಮಾಡ್ತಿರಲ್ಲ ಎಲ್ಲ? ಹಾಂ, ಕರೋನಾ ಬಂದಾಗಿಂದ ಎಲ್ಲ ಯೂಸ್ ಮಾಡ್ತೀರಾ ಆಲ್ಮೋಸ್ಟ್. ನೋಡಿ, ದುಶ್ಚಟ ಬಗ್ಗೆ ಹೇಳಿದರು ಯಾರು? ನಮ್ಮ ಸರ್ ಹೇಳಿದರು, ಮಾಧವ್ ಸರ್, ದುಶ್ಚಟ ಬಗ್ಗೆ ಅಂತ. ನೋಡಿ, ಮೊಬೈಲ್ ಫಸ್ಟು, ಅದಕ್ಕೆ ಬರೋದು ಫಸ್ಟ್. ಮೊಬೈಲಿಗೆ ಯಾರು ನೀವು ದಾಸರಾಗಿರ್ತೀರಾ? ನೀವು ಮನೆಗೆ ಹೋದ ಕೂಡಲೇ ರಿಲ್ಯಾಕ್ಸ್ ಆಗಬೇಕು ಅಂತ ಮೊಬೈಲ್ ಮುಟ್ತೀರಾ. ಕೆಲವರು ಗೇಮ್ ಆಡ್ತಾರೆ, ಕೆಲವರು ಇನ್ನು ವಾಟ್ಸಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್, ತುಂಬ ಸೋಷಿಯಲ್ ಮೀಡಿಯಾಗಳನ್ನು ಯೂಸ್ ಮಾಡ್ತೀರಾ. ಕೆಲವರು ತಂದೆ ತಾಯಿ ಇದೆ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಯೂಸ್ ಮಾಡ್ತೀರಾ. ಸೊ ನೋಡಿ, ಅಂಥವೆಲ್ಲ ಯೂಸ್ ಮಾಡೋದ್ರಿಂದ ಏನು ಅನಾಹುತಗಳಾಗ್ತದೆ. ಲಾಸ್ಟ್ ಟೈಮ್ ನಮ್ಮ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಬಂದಿತ್ತು. ತಂದೆ ಬರ್ತಾರೆ, ಬಂದು ಕೇಳ್ತಾರೆ, ಸರ್ ನನ್ನ ಅಕೌಂಟಲ್ಲಿ ಸುಮಾರು 2 ಲಕ್ಷ ಖಾಲಿಯಾಗಿದೆ, ಯಾರೋ ಸೈಬರ್ ಫ್ರಾಡ್ ಮಾಡಿದಾರಂತ. ನಮಗೆ ಶಾಕ್ ಆಯಿತು. ಹೋಗಿ ಸ್ಟೇಟ್ಮೆಂಟ್ ತೊಗೊಂಡಾಗ ನೋಡಿದ್ವಿ, ಅದು ಎಲ್ಲೂ ಹೋಗಿಲ್ಲ, ತನ್ನ ಮಗ ಮನೆಯಿಂದನೇ ಖಾಲಿ ಮಾಡಿದ್ದಾನೆ ಅಪ್ಪನ ಅಕೌಂಟಿನ ದುಡ್ಡು. ಹೇಗೆ? ಒಂದು ಗೇಮ್ ಡೌನ್ಲೋಡ್ ಮಾಡ್ತಾನೆ, ಗೇಮ್ ಆಡ್ತೀರಾ, ಗೇಮ್ ಆಡಿದಾಗ ಏನಾಗ್ತದೆ, ಅದರದ್ದು 3 ಅಥವಾ 4-5 ಟೈಮ್ ಲೈಫ್ ಇರ್ತದೆ ಅಲ್ವಾ. ನೆಕ್ಸ್ಟ್ ಸ್ಟೇಜ್ ಹೋಗ್ಬೇಕಂದ್ರೆ ಏನು ಮಾಡಬೇಕು? ಅಲ್ಲಿ ಶೋ ಮಾಡ್ತದೆ, ನೆಕ್ಸ್ಟ್ ಸ್ಟೇಜಿಗೆ ಹೋಗ್ಬೇಕಂದ್ರೆ ಇಷ್ಟು ಅಮೌಂಟ್
ಪೇ ಮಾಡಿದರೆ ಮಾತ್ರ ನೆಕ್ಸ್ಟ್ ಸ್ಟೇಜಿಗೆ ಹೋಗಲಿಕ್ಕೆ ಸಾಧ್ಯ. ಅವಾಗ ಏನು ಮಾಡ್ತಾನೆ ಮಗ, ಸ್ಟ್ರೈಟ್ ಅವೇ ಅದನ್ನು ಕ್ಲಿಕ್ ಮಾಡ್ತಾನೆ, ಬಟನ್ನು ಕ್ಲಿಕ್ ಮಾಡಿದ ತಕ್ಷಣ ಫೋನ್ಪೇ, ಗೂಗಲ್ ಪೇ ಅಲ್ಲೇ ಇರ್ತದೆ ತಂದೆ ತಾಯಿದು. ಸೀದಾ ಅದಕ್ಕೆ ಲಿಂಕ್ ಹೋಗ್ತದೆ, ಅದು ಎಷ್ಟು ಸಮ್ ಅಮೌಂಟ್ ಕಟ್ ಆಗ್ತದೆ, ಕಟ್ ಆಗಿದ ತಕ್ಷಣ ಮೆಸೇಜ್ ಬರ್ತದೆ, ಮೆಸೇಜ್ ಅವಾಗೇ ಡಿಲೀಟ್ ಮಾಡ್ತಾರೆ. ಹೀಗೆ ಪ್ರೋಸೆಸ್ ಒಂದು 3-4 ಡೇಸು ನಡೀತದೆ. ನಡೆದಾದ್ಮೇಲೆ ತಂದೆ ಏನು ಮಾಡ್ತಾರೆ, ಬ್ಯಾಂಕಿಗೆ ಹೋಗ್ತಾರೆ ದುಡ್ಡು ಬಿಡಿಸ್ಕೊಳ್ಳೋಕ್ಕೆ ಏನೋ. ಆವಾಗ ಅವ್ರಿಗೆ ಗೊತ್ತಾಗ್ತದೆ ಎಲ್ಲ ಅಮೌಂಟ್ ಹೋಗಿದೆ. ಅದು ಸ್ಟ್ರೈಟ್ ಅವೇ ಸ್ಟೇಷನಿಗೆ ಬಂದು ಕಂಪ್ಲೇಂಟ್ ಕೊಡ್ತಾರೆ. ಈ ರೀತಿ ಆಗಿರ್ತದೆ. ಸೊ ಹಾಗಾಗಿ ನಾನು ಹೇಳ್ತಿರೋದು, ಮೊಬೈಲ್ ಯೂಸ್ ಮಾಡೋ ಟೈಮಲ್ಲಿ ಕೇರ್ಫುಲ್ಲಾಗಿರಬೇಕು. ಇಂಥ ಗೇಮ್ಗಳು ಮತ್ತು ಬೇರೆ ಬೇರೆ ಅಪ್ಲಿಕೇಶನ್ಸ್ ಇದೆ, ಅದ್ರ ಬಗ್ಗೆ ಎಚ್ಚರ ಇರಬೇಕು. ಮತ್ತೊಂದು ಎಕ್ಸಾಂಪಲ್ ಹೇಳ್ತೀನಿ. ನಿಮ್ಮ ತಂದೆ ತಾಯಿ ಮೊಬೈಲಲ್ಲಿ ಟ್ರೂ ಕಾಲರ್ ಇದೆ ಅಲ್ವಾ, ಇದೆಯಾ? ಹಾಂ, ಟ್ರೂ ಕಾಲರಿಗೆ ಯಾರೂ ದುಡ್ಡು ಕಟ್ಟಲ್ಲ, ಹಾಗೆ ಡೌನ್ಲೋಡ್ ಆಗ್ತದೆ, ಫ್ರೀಯಾಗಿ ಯೂಸ್ ಮಾಡ್ತೀರಾ. ಫ್ರೀ ಅಂದರೆ ಅವ್ರು ಫ್ರೀಯಾಗಿ ಕೊಡ್ತಿದ್ದಾರಾ ನಿಮಗೆ? ಇಲ್ಲ. ನೋಡಿ, ಪ್ರಪಂಚದಲ್ಲಿ ಯಾವುದು ಫ್ರೀ ಇಲ್ಲ. ಏನಾದರೂ ಫ್ರೀ ಕೊಡ್ತಿದ್ದಾರೆ ಅಂದರೆ ಮೊಬೈಲಲ್ಲಿ ಅದು ನಿಮ್ಮಿಂದ ಏನೋ ತಗೊಳ್ತಿದ್ದಾರೆ, ನಿಮ್ಮ ಡಾಟಾನ. ಅಂದರೆ ಮೊಬೈಲಲ್ಲಿರೋ ಎಲ್ಲ ಥಿಂಗ್ಸನ್ನು ಅವರು ಕಾಪಿ ಮಾಡ್ಕೊತಿದ್ದಾರಂತ. ಸೊ ನೀವು ಟ್ರೂ ಕಾಲ್ ಡೌನ್ಲೋಡ್ ಮಾಡ್ತೀರಿ, ಮಾಡಿದ ತಕ್ಷಣ ಒಂದು ಬರ್ತದೆ, ಗ್ಯಾಲರಿ ಅಸೆಸರ್ ಡಿನಿ, ಕ್ಯಾಮ್ರಾ ಅಸೆಸರ್ ಡಿನಿ ಬರ್ತದೆ. ನೀವು ನೋಡಿದ್ದೀರಾ, ಕೆಲವ್ರಿಗೆ ಗೊತ್ತಿರಬೇಕಲ್ಲ ಅದು. ನೀವು ಯಾವುದೇ ಒಂದು ಗೇಮ್ ಇರಲಿ, ಯಾವುದೇ ಬೇರೆ ಆ್ಯಪ್ಗಳಿರಲಿ, ನೀವು ಡೌನ್ಲೋಡ್ ಮಾಡಿದಾಗ ಅದು ಕೇಳ್ತದೆ ಅಸೆಸ್ ಆರ್ ಡಿನೈ ಅಂತ. ಅಸೆಸ್ ಅಂದರೆ ನಿಮ್ಮ ಗ್ಯಾಲರಿನ ಅಸೆಸ್ ಮಾಡ್ತಾ ಇದ್ದೀನಿ ಅಂತ. ಅದು ಅಸೆಸ್ ಕೊಟ್ಟರೆ ಮಾತ್ರ ನಿಮ್ಮ ಮುಂದಿನ ಅದು ಆ್ಯಪ್ ವರ್ಕ್ ಆಗುತ್ತೆ, ಇಲ್ಲ ಅಂದರೆ ವರ್ಕ್ ಆಗಲ್ಲ. ಸೊ ಗ್ಯಾಲರಿಗೆ ಬರ್ತದೆ ಅಸೆಸ್ ಆರ್ ಡಿನಿ, ಕ್ಯಾಮ್ರಾಗೆ ಬರ್ತದೆ ಅಸೆಸ್ ಆರ್ ಡಿನಿ, ಕಾಂಟ್ಯಾಕ್ಟ್ಸ್ ಬರ್ತದೆ ಅಸೆಸ್ ಆರ್ ಡಿನಿ ಅಂತ ಬರ್ತದೆ, ಡಿನೈ ಅಂತ. ಸೊ ಆಸೆಸ್ ಹೊಡೆದಾಗ ಏನಾಗ್ತದೆ, ನಿಮ್ಮ ಗ್ಯಾಲರಿಲಿರೋ ಪ್ರತಿಯೊಂದು ಫೋಟೋನು ಆ ಟ್ರೂ ಕಾಲರ್ ಅನ್ನೋರು ಕಾಪಿ ಮಾಡ್ತಾರೆ, ಕಾಂಟ್ಯಾಕ್ಟ್ಸ್ ಕೂಡ ಕಾಪಿ ಮಾಡ್ತಾರೆ. ಯಾಕಂದರೆ ಟ್ರೂ ಕಾಲರ್ ಅನ್ನೋ ಅದು ದೊಡ್ಡ ಕಂಪ್ನಿ, ಅಲ್ಲಿ ಸುಮಾರು ಸಾವಿರಾರು ವರ್ಕರ್ಸ್ ಕೆಲಸ ಮಾಡ್ತಿರ್ತಾರೆ, ಅವರಿಗೆಲ್ಲ ಸಂಬಳ ಕೊಡಬೇಕಲ್ವಾ. ಈಗ ನಮಗೆಲ್ಲ ಫ್ರೀ ಕೊಟ್ಬಿಟ್ರೆ ಅಲ್ಲಿ ಕಂಪ್ನಿಯವರಿಗೆ ಸಂಬಳ ಹೇಗೆ ಕೊಡ್ತಾರೆ? ಲಾಜಿಕ್ ಅಲ್ವಾ? ಥಿಂಕ್ ಮಾಡಿದ್ದಾರೆ ಇದ್ರ ಬಗ್ಗೆ? ಯಾರೂ ಥಿಂಕ್ ಮಾಡಲ್ಲ. ಇವತ್ತು ನಾನು ಕೂಡ ಥಿಂಕ್ ಮಾಡಲ್ಲ. ಥಿಂಕ್ ಮಾಡಬೇಕು. ನಮಗೆ ಫ್ರೀಯಾಗಿ ಕೊಡ್ತಿದ್ದಾರೆ ಅಂದರೆ ನಮ್ಮಿಂದ ಏನೋ ಕದೀತಾ ಇದ್ದಾರೆ, ನಮ್ಮ ಡಾಟಾನ ಕದೀತಾ ಇದ್ದಾರೆ ಅಂತ. ಅದು ಹೇಗೆ ಗೊತ್ತಾಗ್ತದೆ? ಹೇಗೆ ಹೇಳ್ತೀರಾ ಸರ್ ಅಂತ ಹೇಳ್ತೀನಿ. ನಿಮಗೆ ಯಾವುದೋ HDFC ಬ್ಯಾಂಕ್, ಯಾವುದೋ ಒಂದು ಬೇರೆ ಬೇರೆ ಬ್ಯಾಂಕಿಂದ ಕಾಲ್ ಬರ್ತದೆ ಅಲ್ವಾ? ನಿಮಗೆ ಲೋನ್ ಬೇಕಾ, ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ಇದು ಫ್ರಾಡ್ ಕಾಲ್ ಎಲ್ಲ ಬರ್ತದೆ. ಅದು ಹೇಗೆ ಬರ್ತದೆ? ಏನು ನಿಮ್ಮ ಡಾಟಾನ ಕದ್ದಿರ್ತಾರಲ್ಲ ಅವರು ಅವರಿಗೆ ಮಾರ್ತಾರೆ, ಸಿಂಪಲ್. ಮಾರಿ ಅದನ್ನು ಹಣ ತಗೊಳ್ತಾರೆ. ಸೊ ಆವಾಗ ನಿಮಗೆ ಕಾಲ್ ಮಾಡ್ತಾರೆ ಅವರು. ಕಾಲ್ ಮಾಡಿ ಬೇರೆ ಬೇರೆ ರೀತಿ ಕೇಳ್ತಾರೆ, ನಿಮಗೆ ಅಕೌಂಟ್ ಓಪನ್ ಮಾಡಬೇಕಾ, ಅದರಲ್ಲಿ ಫ್ರಾಡ್ಸ್ ಇರ್ತದೆ, ಅದರಲ್ಲೂ ಕೆಲವರು ಗುಡ್ಡು ಇರ್ತದೆ. ಬಟ್ ನೀವು ನೋಡಿಕೊಂಡು ಇದು ಮಾಡಬೇಕು. ಹಾಗೆ ನಿಮ್ಮ ಡಾಟಾಗಳನ್ನು ಕದ್ದು ಬೇರೆಯವ್ರಿಗೆ ಮಾಡ್ತಾರೆ. ಹಾಗಾಗಿ ಅಂಥ ಆ್ಯಪ್ಗಳ ಬಗ್ಗೆ ಎಚ್ಚರ ಇರಬೇಕು. ಮೊಬೈಲ್ ಅನ್ನೋದು ಒಳ್ಳೆಯದು, ಆದರೆ ನೀವು ಯಾವ ರೀತಿ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್. ಮೊಬೈಲ್ ಇಲ್ಲದೆ ಯಾರೂ ಇರೋಕ್ಕೆ ಚಾನ್ಸೇ ಇಲ್ಲ. ಈಗ ಎಲ್ಲರಿಗೂ ಮೊಬೈಲ್ ಬೇಕು, ಆದರೆ ಅದನ್ನು ಒಳ್ಳೆ ರೀತಿ ಯೂಸ್ ಮಾಡಿದರೆ ನಿಮ್ಮ ಭವಿಷ್ಯಕ್ಕೂ ಒಳ್ಳೆಯದಾಗ್ತದೆ. ಹಾಗೆ ಅದು ಬ್ಯಾಡ್ ಥಿಂಗಾಗೂ ವರ್ಕ್ ಆಗುತ್ತೆ ಈ ಥರ ಆದಾಗ. ಹಾಗಾಗಿ ಮೊಬೈಲ್ ಬಗ್ಗೆ ಎಚ್ಚರ ಇರಬೇಕು. ನಿಮಗೆ ಏನು ಬೇಕು, ನಿಮ್ಮ ಸಬ್ಜೆಕ್ಟ್ ಬಗ್ಗೆ, ನಿಮ್ಮ ಪಾಠಗಳ ಬಗ್ಗೆ ಏನು ಮಾಹಿತಿ ಬೇಕೋ ಅದರಲ್ಲಿ ತಗೋಬೋದು. ನೀವು ಇನ್ನೊಂದು ಆ್ಯಪ್ಗಳು ಬಂದಿದೆ, ಚಾಟ್ GPT ಅಂತ ಬಂದಿದೆ. ಚಾಟ್ GPT ಗೊತ್ತಿರಬೇಕಲ್ಲ? ಚಾಟ್ GPT ಗೊತ್ತಿಲ್ಲ ಎಲ್ಲರಿಗೂ, ಕೆಲವರಿಗೆ ಗೊತ್ತಿರಬೇಕು. ಚಾಟ್ GPT ಅಂದರೆ ನಿಮಗೆ ಯಾವುದೇ ಮಾಹಿತಿ ಇರಲಿ ಅದರಲ್ಲಿ ಟೈಪ್ ಮಾಡಿದರೆ ನಿಮಗೆ ಬರ್ತದೆ. ಅದರಲ್ಲಿ ನೀವು ಯಾವುದೇ ನಿಮ್ಮ ಲೆಸನ್ ಬಗ್ಗೆ ಅದನ್ನು ಟೈಪ್ ಮಾಡಿ, ಅದು ಇಮಿಡಿಯೇಟ್ ನಿಮ್ಮ ಪೂರ ಲೆಸನ್ ಬರ್ತದೆ ಅದರಲ್ಲಿ. ನಿಮಗೆ ಒಂದು ಚಾಟ್ GPT ಇದ್ದರೆ ನಿಮ್ಮ ಯಾವ ಬುಕ್ಸ್ಗಳು ಬೇಡ ಅದರಲ್ಲಿ. ಆ ಥರ ಇದೆ ನೋಡಿ. ಅಂಥ ಆ್ಯಪ್ಗಳ ಬಗ್ಗೆ ನೀವು ಯೂಸ್ ಮಾಡಬೇಕು. ಯೂಸ್ ಮಾಡಿಕೊಂಡು ನಿಮ್ಮ ನಾಲೆಡ್ಜಿಗೆ, ಅಂದರೆ ಶಾರ್ಟ್ಕಟ್. ಈಗೆಲ್ಲ ನೋಡಿ ಜನ್ರೇಷನ್ ಹೇಗಿದೆ ಅಂದರೆ, ನಾವಿದ್ದಾಗ ನಿಮ್ಮ ಥರನೇ ನಾವು ಲಾಸ್ಟ್ ಕ್ಲಾಸಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಬಂದಿರೋದು. ಸೊ ಹಾಗಾಗಿ ಅವಾಗ ಹೇಳಿದರು ಗೌರ್ಮೆಂಟ್ ಸ್ಕೂಲ್ ಹುಡುಗರಲ್ಲಿ, ಗೌರ್ಮೆಂಟ್ ಸ್ಕೂಲ್ ಯಾಕೆ ನನ್ನ ಥರ ನಾನು ಇಂಟೆಲಿಜೆಂಟ್ ಅಂತ ಹೇಳ್ತೀನಿ ಅಂದರೆ, ಇಲ್ಲಿ ಬಂದಿರೋ ಟೀಚರು ಯಾರು ಹಾಗೆ ಬಂದಿರೋಲ್ಲ, ಎಲ್ಲರೂ ಎಕ್ಸಾಮ್ಸ್ ಎಲ್ಲ ಫೇಸ್ ಮಾಡಿ ರ್ಯಾಂಕ್ ಬಂದು ಎಲ್ಲ ಪಾಸಾಗಿ ಬಂದಿರೋರು. ಈಗ ಯಾರು ರ್ಯಾಂಕ್ ಬಂದಿಲ್ಲ, CETಯಲ್ಲಿ ಮಾರ್ಕ್ಸ್ ತೊಗೊಂಡಿಲ್ಲ, ಅವರು ಪ್ರೈವೇಟ್ ಸ್ಕೂಲಲ್ಲಿ ಪಾಠ ಮಾಡ್ತಿದ್ದಾರೆ. ಸೊ ಯಾರು ಮತ್ತೆ ಹಾಗಾದರೆ ಬುದ್ಧಿವಂತರು? ನೀವು ಬುದ್ಧಿವಂತರ ಟೀಚರಲ್ಲಿ ನೀವು ಕಲಿತಾ ಇರೋದು.
ಹಾಗಾಗಿ ನೀವೆಲ್ಲ ಬುದ್ಧಿವಂತರು, ನಾವೆಲ್ಲ ಬುದ್ಧಿವಂತರು. ಏನು ಕನ್ನಡ ಶಾಲೆಯಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಕಲ್ತಿದ್ದೀವಲ್ಲ, ನಾವೆಲ್ಲ ಬುದ್ಧಿವಂತರು. ಬಟ್ ನೀವು ನಿಮ್ಮ ಲೈಫನ್ನು ಆ ರೀತಿ ತಗೋಬೇಕು. ಸರ್ ಹೇಳೋದು ಸಾಧನೆ, ನಿಮ್ಮ ಏನೇ ಸಾಧನೆ ಮಾಡ್ಬೇಕು ಅನ್ನೋದು ನಮ್ಮ ಗುರುಗಳು ಹೇಳ್ತಿದ್ರು. ಏನಂದರೆ ನೀವು ಏನಾಗಬೇಕು ಮುಂದೆ ಅದನ್ನು ನೀವು ಒಂದು ಡೈರಿಯಲ್ಲೋ ಒಂದು ಪುಸ್ತಕದಲ್ಲೋ ಬರೆದು ಡೈಲಿ ಅದನ್ನು 50ರಿಂದ 100 ಬಾರಿ ನೋಡ್ಬೇಕಂತೆ. ಅದನ್ನು ನೀವು ಮನನ ಮಾಡ್ಕೋಬೇಕು ನೀವೇನಾಗಬೇಕಂತ. ಬರೀ ನೋಡೋದಲ್ಲ, ಅದನ್ನು ನೋಡಿದ ಮೇಲೆ ಅದರ ಸಾಧನೆಯತ್ತ ನೀವು ಹೋಗ್ಬೇಕಂದ್ರೆ ಯಾವ ರೀತಿ ನಾವು ಸಾಧನೆ ಮಾಡಬೇಕು, ಯಾವ ರೀತಿ ಪುಸ್ತಕಗಳನ್ನು ಓದಬೇಕು, ಯಾವ ಡಿಗ್ರಿಗಳನ್ನು ಓದಬೇಕು, ಯಾವ ಸಬ್ಜೆಕ್ಟ್ಗಳಲ್ಲಿ ನಾವು ಪರಿಣಿತಿ ಪಡಬೇಕು ಅನ್ನೋದನ್ನ ನೀವು ಫಸ್ಟಿಗೆ ನಾವು ಮಾಡ್ಕೋಬೇಕು. ಎಲ್ಲ ಸೋರ್ಸ್ಗಳು ಸಿಗ್ತದೆ. ಎಲ್ಲ ಈಗ ಯಾರು ದಡ್ರಲ್ಲ, ಎಲ್ಲರಿಗೂ ಗೊತ್ತಿದೆ. ಎಲ್ಲರಿಗೂ ಇಂಟರ್ನೆಟ್ ಬರ್ತದೆ, ಎಲ್ಲರ ಹತ್ರ ಮೊಬೈಲ್ ಇದೆ, ಕ್ಷಣ ಮಾತ್ರದಲ್ಲಿ ನಿಮಗೆ ಸಿಗ್ತದೆ. ಸೊ ಹಾಗಾಗಿ ನೋಡಿ, ಎಲ್ಲರೂ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಂದರೆ ಎಲ್ಲರೂ ನೋಡಿ, ನಿಮ್ಮ ತಂದೆ ತಾಯಿಗಳು ಎಲ್ಲೋ ಹೋಗಿ ಕೆಲಸ ಮಾಡ್ತಿದ್ದಾರೆ. ಈಗ ನೋಡಿ, ಅವ್ರು ಯೋಚನೆ ಮಾಡಿ, ನೀವು ನಿಮ್ಮ ತಂದೆ ತಾಯಿ ಎಲ್ಲೋ ಬಿಸಿಲಲ್ಲಿ ಕೆಲಸ ಮಾಡ್ತಿದ್ದಾರೆ, ಎಲ್ಲೋ ಹೊಲದಲ್ಲಿ ಕೆಲಸ ಮಾಡ್ತಿದ್ದಾರೆ, ಗದ್ದೆಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಎಲ್ಲೋ ಶಾಪಲ್ಲಿ ಕೆಲಸ ಮಾಡ್ತಿದ್ದಾರೆ. ಸೊ ನಿಮಗೆ ನೋಡಿ ಒಳ್ಳೆ ಬಟ್ಟೆ ಹಾಕಿಸಿ ಫ್ಯಾನ್ ಕೆಳಗೆ ಬಂದು ಕೂರಿಸಿದ್ದಾರೆ. ಸೊ ಅದನ್ನು ನೀವು ಕನಸು ಕಾಣಬೇಕು. ನನ್ನ ತಂದೆ ತಾಯಿನ ನಾನು ಒಂದು ಒಳ್ಳೆ ಮನೆ ಕಟ್ಟಿ, ಒಂದು ಒಳ್ಳೆ ವೆಹಿಕಲ್ ತಗೊಂಡು ಅವರಿಗೆ ಒಳ್ಳೆ ಒಂದು ಹೆಸರು ಕೊಡಬೇಕು ಅಂತ. ಈಗೇನು ಹೇಳ್ತಾರೆ, ಯಾರೋ ನೋಡಿ, ಇಂಥವ್ರ ಮಗ ಅಂದರೆ ಇಂಥವ್ರ ತಂದೆ ಮಗ ಇಂಥವ್ರಂತ ಹೇಳ್ತಾನೆ. ನಾಳೆ ನೀವು ಸಾಧನೆ ಮಾಡಿದರೆ ನಿಮ್ಮ ಹೆಸರು ಫಸ್ಟ್ ಹೇಳ್ತಾರೆ, ಇಂಥವರ ತಂದೆ ಇಂಥವ್ರು ಅಂತ ಹೇಳ್ತಾರೆ. ಸೊ ಹಾಗಾಗಿ ಫಸ್ಟ್ ನಿಮ್ಮ ಹೆಸರು ಬರೋವಾಗ ಮಾಡಬೇಕು. ನೋಡಿ, ಇಲ್ಲಿ ಸುಮಾರು ಫೋಟೋಗಳು ನೋಡಿದೆ. ಯಾಕೆ ಹಾಕಿದ್ದಾರೆ ಫೋಟೋಗಳು? ಸುಮ್ಮನೆ ಹಾಕಿದಾರಾ? ನೋಡಿ, ಅಲ್ಲೆಲ್ಲ ಜಾಗ ಇದೆ. ಆ ಜಾಗದಲ್ಲಿ ಫಿಲಪ್ ಆಗಬೇಕಂದ್ರೆ ಆ ಥರ ಸಾಧನೆಗಳು ಮಾಡ್ಬೇಕು ನೀವು. ಈ ಸ್ಕೂಲಲ್ಲೂ ನಿಮ್ಮ ಫೋಟೋ ಅಲ್ಲಿ ಬರೋ ಹಾಗೆ ನೋಡ್ಕೋಬೇಕು ನೀವು. ಆ ರೀತಿ ಸಾಧನೆ ಮಾಡಬೇಕು. ಆವಾಗ ನಿಮ್ಮ ಭವಿಷ್ಯ ನೀವು ಬಂದಿರೋದಕ್ಕೂ ಈ ಶಾಲೆಯಲ್ಲಿ ಓದಿರೋದಕ್ಕೂ ಸಾರ್ಥಕ ಆಗುತ್ತೆ. ಇಲ್ಲ ಅಂದರೆ ಇಲ್ಲಿ ಬಂದು ಹೇಳ್ತಾನೆ ಇರ್ತಾರೆ, ನೀವು ಕೇಳ್ತೀರಾ, ಹೋಗ್ಬಿಡ್ತೀರಾ. ಹಾಗೆ ಮಾಡ್ತೀರಲ್ಲ. ಇಲ್ಲ ಹೊಟ್ಟೆ ಹಸು ಆಗ್ತಿದೆ ಎಲ್ಲರಿಗೂ? ಆಗ್ತದೆ, ಹೊಟ್ಟೆ ಹಸು ಆಗ್ತದೆ. ಹಾಗೆ ಜ್ಞಾನದ ಹಸಿವು ಜಾಸ್ತಿ ಇರಬೇಕು. ಅದ್ರ ಜೊತೆಗೆ ಜ್ಞಾನದ ಹಸಿವು ಈ ಥರನೇ ಇದ್ದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಅದಕ್ಕೆ ದೊಡ್ಡವರೆಲ್ಲ ಹೇಳಿದ್ದಾರೆ, ಕನಸು ಕಾಣಬೇಕಂತೆ, ದೊಡ್ಡ ಕನಸು ಕಾಣಬೇಕಂತೆ ಅಲ್ವಾ? ದೊಡ್ಡ ಕನಸು ಕಾಣಬೇಕು. ಅದಕ್ಕೆ ಫ್ರೀ ಅಲ್ಲ ಅದು ಕನಸು ಕಾಣೋದು. ಅದಕ್ಕೆ ದುಡ್ಡು ಕೊಡಬೇಕಾ, ಫೀ ಕೊಡಬೇಕಾ? ಇಲ್ಲಲ್ಲ. ನಾನು IAS ಆಗಬೇಕು, IPS ಆಗಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು. ಕನಸು ಕಾಣೋಕ್ಕೆ ಅದು ಫ್ರೀ ಆಫ್ ಕಾಸ್ಟ್ ಕನಸು ಕಾಣೋದು. ಬಟ್ ಆ ಕನಸನ್ನು ನಾವು ಬೆನ್ನತ್ತಿ ಹೋಗ್ಬೇಕು. ಆ ಕನಸನ್ನು ಬೆನ್ನತ್ತಿ ಹೋದಾಗ ಸಾಧನೆ ಆಗುತ್ತದೆ. ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ನೋಡಿರ್ಬೋದು, ಮಾದಕ ವಸ್ತುಗಳು ಶಾಲೆ ಪಕ್ಕದಲ್ಲಿ, ಅಕ್ಕಪಕ್ಕದಲ್ಲಿ ಈ ಕೂಲ್ ಲಿಪ್ ಅಂತ ಈ ತಂಬಾಕುಗಳನ್ನು ಮಾರುವುದು ಅವೆಲ್ಲ ಮಾಡ್ತಿದ್ದಾರೆ. ನೀವು ಯಾವುದೇ ಕಾರಣಕ್ಕೆ ಅಂಥವಕ್ಕೆ ಅಟ್ರಾಕ್ಟ್ ಆಗಬೇಡಿ. ಅಂಥವ್ರು ಯಾರಾದರೂ ಅಪ್ರೋಚ್ ಮಾಡಿದರೆ ನೀವು ಪೊಲೀಸ್ ಸ್ಟೇಷನಲ್ಲಿ 112 ನಂಬರ್ ಇದೆ, ಕಾಲ್ ಮಾಡಿ. ಕಾಲ್ ಮಾಡಿದಾಗ ಅಂಥವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ಅಂಥವರಿಗೆ ಏನಿದೆ ನಾವು ಕಾನೂನಾತ್ಮಕದಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ಹಾಗೆಯೇ ಕೆಲವರು ಡ್ರಗ್ಸಿಗೆ ಮಕ್ಕಳಿಗೆ ಯೂಸ್ ಮಾಡ್ಕೊತಿದ್ದಾರೆ. ತುಂಬ ಜನ ಮಕ್ಕಳನ್ನು ನಾನು ನೋಡಿದ್ದೀನಿ. ತುಂಬ ಜನ ಡ್ರಗ್ಸ್ ಬಗ್ಗೆ ಈಗ 9th 10th ಅಲ್ಲೇ ಎಲ್ಲ 9th 10th ಮಕ್ಕಳಲ್ಲ ಇಲ್ಲಿರೋದು, 8th 9th 10th ನೋಡಿ, ಅಂಥ ಮಕ್ಕಳಿಗೆ ತುಂಬ ಅಟ್ರಾಕ್ಟ್ ಮಾಡ್ತಾರೆ. ಏನು ಮಾಡ್ತಾರೆ ಅಂದರೆ ಫಸ್ಟಿಗೆ ಒಂದು ಯಾವುದೋ ಫ್ರೀ ಆಫ್ ಕಾಸ್ಟಲ್ಲಿ ಫ್ರೀಯಾಗಿ ಕೊಡೋದು. ಹಾಗೆ 1-2 ಟೈಮ್ 3 ಟೈಮ್ ಫ್ರೀಯಾಗಿ ಕೊಡೋದು. ಆಮೇಲೆ ಏನು ಮಾಡ್ತಾರೆ ಮಕ್ಕಳು, ಅಡಿಕ್ಟ್ ಆಗ್ತಾರೆ, ಅದಕ್ಕೆ ದಾಸರಾಗ್ತಾರೆ. ಆವಾಗ ಅವರು ತಗೊಳ್ಳೇಬೇಕು. ಅವಾಗ ಏನು ಮಾಡ್ತಾರೆ, ಮನೆಯಲ್ಲಿ ಕಳ್ತನ ಮಾಡ್ತಾರೆ, ಬೇರೆದೆಲ್ಲ ಕ್ರಿಮಿನಲ್ ಬುದ್ಧಿಗಳು ಮಾಡ್ತಾರೆ. ಸೊ ಆ ಒಂದು ಕಾರಣಕ್ಕೆ ಮಕ್ಕಳು, ಯುವ ಜನತೆ ತುಂಬ ಹಾಳಾಗ್ತಿದೆ. ಎಸ್ಪೆಷಲಿ 9th 10th ಮಕ್ಕಳು ಹೇಳ್ತಿರೋದು ನಾನು. ನೋಡಿ, ನೀವು ಏನೇ ಇದ್ದರೂ ನಿಮ್ಮ ತಂದೆ ತಾಯಿಗೆ ಅಂಥವು ಇದ್ದರೆ ತಂದೆ ತಾಯಿಗೆ ಹೇಳಿ, ನಿಮ್ಮ ಟೀಚರ್ಸಿಗೆ ಹೇಳಿ. ಅವರು ಏನು ತಗೋಬೇಕು ಅದರಲ್ಲಿ ಯಾರಿಗೆ ಹೇಳಬೇಕು, ಪೊಲೀಸ್ನವ್ರಿಗೆ ಹೇಳಬೇಕು, ಯಾರಿಗೆ ಹೇಳಬೇಕು ಅವ್ರು ಹೇಳ್ತಾರೆ. ಅಂಥವೇನಾದರೂ ಮಾಹಿತಿ ಇದ್ದರೆ ದಯವಿಟ್ಟು ನೀವು ನಿಮ್ಮ ಪೇರೆಂಟ್ಸಿಗೆ ಹೇಳಿ, ಇಲ್ಲ ನಿಮ್ಮ ಟೀಚರ್ಸಿಗೆ ಹೇಳಿ. ಅವರು ನಮಗೆ ಕಾಲ್ ಮಾಡ್ತಾರೆ, ನಾವು ಏನು ಕ್ರಮ ಕೈಗೊಳ್ಳಬೇಕು ತಗೊಳ್ತೀವಿ. ಆದರೆ ನೀವು ಇದನ್ನು ಹೇಳದೇ ಇದ್ದರೆ ಅದು ಅಲ್ಲಿವರೆಗೂ ಕಂಟ್ರೋಲ್ ಆಗಲ್ಲ. ಹಾಗಾಗಿ ಇದನ್ನು ನೀವು ದಯವಿಟ್ಟು ನಿಮ್ಮ ಟೀಚರ್ಸಿಗೆ ಅಥವಾ ನೀವು ನಿಮ್ಮ ಮನೆಗೆ ಹೋಗಿ 112 ನಿಮ್ಮ ತಂದೆ ತಾಯಿಗಳ ಮೊಬೈಲ್ ನಂಬರಿಂದ 112 ಕಾಲ್ ಮಾಡಿ ಮಾಹಿತಿ ಹೇಳಿ. ನಿಮ್ಮ ಯಾವುದೇ ಮಾಹಿತಿ ಹೇಳಿರೋರ ಮಾಹಿತಿನ ನಾವು ಯಾವತ್ತೂ
ಹೊರಗಡೆ ಹೇಳೋದಿಲ್ಲ. ಸೊ ಈ ರೀತಿ ಮತ್ತು ನಿಮ್ಮ ಈ ಮಕ್ಕಳಿಗೆ ಏನಾದರೂ ಯಾರಾದರೂ ಟೀಸಿಂಗು ಮತ್ತೊಂದು ಅಂದರೆ ಯಾರಾದರೂ ಹೊರಗಡೆಯಿಂದ ಬಂದು ಅಪರಿಚಿತರು ಬಂದರೆ ನೀವು 1098 ಕಾಲ್ ಮಾಡಿ. ಮಕ್ಕಳ ಸಹಾಯವಾಣಿ ಅಂತ ಹೇಳ್ತೀವಿ ನಾವು, 1098. ಅದನ್ನು ಹೇಗೆ ನೆನ್ಪಿಟ್ಕೋಬೇಕಂದ್ರೆ 91098 ಅಂತ, ಅಂದರೆ 8910 1098. ಅದನ್ನು ಈಸಿಯಾಗಿ ಮಾಡಿರೋದು 8910 1098 ಅಂತ ಮಕ್ಕಳ ಸಹಾಯವಾಣಿ ಅಂತ ಹೇಳ್ತಾರೆ. ಯಾವುದೇ ಮಕ್ಕಳಿಗೆ ತೊಂದರೆಗಳಾದಾಗ ಅವಾಗ ಫೋನ್ ಮಾಡಿದರೆ ಅವರು ಅವಾಗ ತಕ್ಷಣದಲ್ಲಿ ರೆಸ್ಪಾನ್ಸ್ ಮಾಡಿ ನಿಮಗೆ ಯಾವುದೇ ಒಂದು ಹೆಲ್ಪ್ ಬೇಕಲ್ಲ ಅದು ಮಾಡ್ತದೆ. ಮತ್ತು ಈಗ ಇತ್ತೀಚೆಗೆ ನಿಮಗೆ ಗೊತ್ತಾಗಬೇಕು, ಸೈಬರ್ ಕ್ರೈಮ್ ಜಾಸ್ತಿ ಆಗ್ತಿದೆ ನೋಡಿ. ಸೈಬರ್ ಕ್ರೈಮ್ ತುಂಬ ಆಗ್ತಿದೆ. ಸೈಬರ್ ಆದರೆ ನಿಮ್ಮ ಅಕ್ಕಪಕ್ಕದಿಂದ ಯಾರಾದರೂ ಹಣ ಹೋದರೆ ಅಕೌಂಟಿಂದ ನೋಡಿ ಫೋನ್ ಮಾಡ್ತಾರೆ, ಬ್ಯಾಂಕಿಂದ ಫೋನ್ ಮಾಡ್ತಾರೆ. ಬ್ಯಾಂಕಿಂದ ಫೋನ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು ಬ್ಯಾಂಕ್ ಅಕೌಂಟಿಗೆ, ಆಗಿಲ್ಲ ಅಂತ ಹೇಳ್ತಾರೆ. ಆಮೇಲೆ OTP ಬರ್ತದೆ, OTP ಕೊಡಿ ಅಂತ ಹೇಳ್ತಾರೆ. ನೋಡಿ ಅಂಥವಕ್ಕೆಲ್ಲ ಯಾವುದೇ ಕಾರಣಕ್ಕೆ ನಿಮ್ಮ ತಂದೆ ತಾಯಿಗೆ ಹೇಳಿಬಿಡಿ, ಯಾರು ಬ್ಯಾಂಕ್ನವ್ರು ಫೋನ್ ಮಾಡಲ್ಲ, ಬೇರೆಯವರು ಯಾರೂ ಫೋನ್ ಮಾಡಲ್ಲ. ನೀವೇನಾದರೂ ಬೇಕಾದರೂ ಬ್ಯಾಂಕಿಂಗ್ ಹೋಗಬೇಕು, ನಿಮ್ಮ ಸಮಸ್ಯೆಗಳೇನಾದರೂ ಪ್ರಾಬ್ಲಮ್ ಇದ್ದರೆ ಅಲ್ಲಿ ಸಾಲ್ವ್ ಮಾಡ್ಕೋಬೇಕು, ಯಾರು ಬ್ಯಾಂಕಿಂದ ಫೋನ್ ಮಾಡಲ್ಲ. ಏನಾದರೂ ಅಂಥದ್ದು ಘಟನೆ ಆದರೆ 1930 ಅಂತ ಇದೆ ಸೈಬರ್ ಕ್ರೈಮ್ ಇದು ನಂಬರ್. 1930ಗೆ ಕಾಲ್ ಮಾಡಿದರೆ 1 ಗಂಟೆ ಒಳಗೆ ಕಾಲ್ ಮಾಡಿದರೆ ಅದು ಗೋಲ್ಡನ್ ಅವರ್ ಅಂತ ಹೇಳ್ತೀವಿ. 1 ಅವರ್ ಒಳಗೆ ಕಾಲ್ ಮಾಡಿದರೆ ಯಾವುದೇ ಅಕೌಂಟ್ ಹೋಗಿದೆಯಲ್ಲ, ಕಟ್ ಆಗಿದೆಯಲ್ಲ, ಅದು ಅಲ್ಲೇ ಫ್ರೀಸ್ ಆಗಿ ಮತ್ತೆ ನೀವು ಸ್ಟೇಷನಿಗೆ ಬಂದು ಕಂಪ್ಲೇಂಟ್ ಕೊಟ್ಟರೆ ತಮ್ಮ ಹಣ ವಾಪಸ್ ಬರ್ತದೆ. ಅದನ್ನು ನೀವು ನಿಮ್ಮ ತಂದೆ ತಾಯಿಗೆ ಹೇಳಬೇಕು. ನೋಡಿ ನಮ್ಮ ಬೋಳಿಯಾರಲ್ಲಿ ಲಾಸ್ಟ್ ಟೈಮ್ ಗೊತ್ತಾ 28 ಲಕ್ಷ ಒಬ್ಬ ಮಹಿಳೆ ಕಳ್ಕೊಂಡಿದ್ದು. 28 ಲಕ್ಷ ಅಂದರೆ ಯಾವುದೇ ಪಾರ್ಟ್ ಟೈಮ್ ಜಾಬು ಸಿಗ್ತದಂತ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಬಂದಿತ್ತು. ಅದನ್ನು ಕ್ಲಿಕ್ ಮಾಡಿ ಟೆಲಿಗ್ರಾಮಲ್ಲಿ ಹೋಗಿ ಒಂದು ಆ್ಯಪ್ ಡೌನ್ಲೋಡ್ ಮಾಡಿ ಅದರಲ್ಲಿ ಸ್ಟಾರ್ಟ್ ಮಾಡಿದ್ದವರು ಫಸ್ಟಿಗೆ ಒಂದು 1000ಇಂದ 5000 ಸ್ಟಾರ್ಟ್ ಮಾಡಿದ್ದು 28 ಲ್ಯಾಕ್ ಕಳ್ಕೊಂಡಿದ್ದು 1 ವೀಕಲ್ಲಿ. ಹಾಗಾಗಿ ನಿಮ್ಮ ತಂದೆ ತಾಯಿಗಳಿಗೆ ನೀವೇ ಹೇಳಬೇಕು, ಈ ಥರ ಯಾರಾದರೂ ಮೆಸೇಜ್ಗಳು ಬಂದು ಯಾರಾದರೂ ಕಾಲ್ಗಳು ಮಾಡಿದಾಗ ಯಾವುದೇ ಕಾರಣಕ್ಕೆ ಅದಕ್ಕೆ ಸ್ಪಂದನೆ ಕೊಡಬಾರ್ದು, ಅದಕ್ಕೆ ನಾವು ಯಾವುದೇ ರೆಸ್ಪಾನ್ಸ್ ಕೊಡಬಾರ್ದು. ಹಾಗಾಗಿ ಅದರ ಬಗ್ಗೆ ನಿಮ್ಮ ತಂದೆ ತಾಯಿಗಳಿಗೆ ನೀವು ಅವೇರ್ನೆಸ್ ಮಾಡಬೇಕು. ಮತ್ತು ನಿಮ್ಮ ಭವಿಷ್ಯ ನೋಡಿ, ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋರೇ ಜಾಸ್ತಿ, ಒಳ್ಳೊಳ್ಳೆ ಎಜುಕೇಷನು, ಒಳ್ಳೊಳ್ಳೆ ಹುದ್ದೆಗಳನ್ನು ತಗೊಂಡಿರೋದು. ನೋಡಿ ಈ ನಿಟ್ಟಿನಲ್ಲಿ ನೀವೆಲ್ಲ ಸಾಧನೆ ಮಾಡಬೇಕು. ನಾನು ಎಜುಕೇಷನ್ ಅಂತಲೇ ಹೇಳಿಲ್ಲ, ನೋಡಿ ಇಲ್ಲಿ ವಿವಿಧ ಸಂಘಗಳು ಉದ್ಘಾಟನೆ ಮಾಡಿದ್ದಾರೆ. ನೋಡಿ ಈ ಪ್ರಪಂಚದಲ್ಲಿ ಇವೆಲ್ಲಕ್ಕೂ ತುಂಬ ಮಹತ್ವ ಇದೆ, ಗೊತ್ತಾಯ್ತಾ? ಇವೆಲ್ಲದರಲ್ಲೂ ತುಂಬ ಸಾಧನೆ ಮಾಡಿರೋರು ಇದ್ದಾರೆ, ಸ್ಪೋರ್ಟ್ಸಲ್ಲಿ ಮಾಡಿರೋರು ಇದ್ದಾರೆ, ಸ್ಪೋರ್ಟ್ಸಲ್ಲಿ ಮಾಡಿರೋರು ಒಲಿಂಪಿಕ್ ಮೆಡಲ್ ಎಲ್ಲ ತಗೊಂಡಿದ್ದಾರೆ, ಸಂಗೀತದಲ್ಲಿ ಸಾಧನೆ ಮಾಡಿರೋರು ಇದ್ದಾರೆ, ಆರ್ಟ್ ಕಲೆಯಲ್ಲಿ ಸಾಧನೆ ಮಾಡಿರೋರು ಇದ್ದಾರೆ. ನೋಡಿ ನಿಮ್ಮ ಯಾವ ರೀತಿ ಅಂದರೆ ನಿಮಗೆ ಬೇಕಾದ ನಿಮಗೆ ಬೇರೆ ಬೇರೆ ರೀತಿಯ ಒಂದು ಅವಕಾಶಗಳು ಕೊಟ್ಟಿರ್ತಾರೆ, ಬೇರೆ ಬೇರೆ ನೈಪುಣ್ಯತೆ ಕೊಟ್ಟಿರ್ತಾರೆ. ಪಕ್ಕದಲ್ಲಿ ಏನೋ ಒಬ್ಬನು IAS ಆದ ಅಂತ ನಾನು IAS ಆಗೋದಲ್ಲ, ನಿನಗೆ ಬೇರೆದೇ ಇದೆ, ನಿನಗೆ ಬೇರೆದೇ ಒಂದು ಕೌಶಲ್ಯ ಕೊಟ್ಟಿರ್ತಾರೆ. ನೀವು ಆ ನಿಟ್ಟಿನಲ್ಲಿ ನೀವು ಅದನ್ನು ರೂಪಿಸ್ಕೋಬೇಕು, ಅದರ ಕಡೆ ನೀವು ಗಮನ ಹರಿಸ್ಕೋಬೇಕು, ಆವಾಗ ನೀವು ಸಾಧನೆ ಮಾಡ್ಬೋದು. ಹಾಗಾಗಿ ಎಲ್ಲರ ಭವಿಷ್ಯ ಒಳ್ಳೆಯದಾಗಲಿ. ಲಾಸ್ಟ್ ಒಂದು ಫೈನಲ್ ಹೇಳ್ತೀನಿ. ಸರ್ ಹೇಳಿದರು ಒಂದು ಸಾಧನೆ ಅಂದರೆ ಏನು? ಹಾಗಾದರೆ ಎಲ್ಲರಿಗೂ ಸಾಧನೆ ಅಂದರೆ ಏನು? ಸಾಧನೆ ಅಂದರೆ ಏನಂತ ತಿಳ್ಕೊಂಡಿದ್ದೀರಿ ನೀವೆಲ್ಲ? ಸಕ್ಸಸ್ ಅಂದರೆ ಏನು? ಸಕ್ಸಸ್ ಅಂದರೆ ಬರೇ ಓದಲ್ಲಿ ಮುಂದೆ ಬರೋದಲ್ಲ. ಸಕ್ಸಸ್ ಅಂದರೆ ಗುರು ಹಿರಿಯರಿಗೂ ಗೌರವ ಕೊಡಬೇಕು, ತಂದೆ ತಾಯಿಗಳಿಗೆ ಗೌರವ ಕೊಡಬೇಕು, ಅಕ್ಕಪಕ್ಕ ಹಿರಿಯರಿಗೆ ಗೌರವ ಕೊಡಬೇಕು. ಎಲ್ಲರಿಗೂ ಗೌರವ ಕೊಟ್ಟಾಗ ಅದಕ್ಕೆ ಸಾಧನೆ ಅಂತ ಹೇಳ್ತಾರೆ. ಎಲ್ಲದನ್ನು ಸೇರಿಸಿ ಇವೆಲ್ಲ ಸೇರಿಸಿದರೆ ಸಾಧನೆ ಯಾವ ರೀತಿ ಇರಬೇಕಂದ್ರೆ, ನಿಮ್ಮ ಸಿಗ್ನೇಚರ್ ಏನಿದೆಯಲ್ಲ, ಯುವರ್ ಸಿಗ್ನೇಚರ್ ಟರ್ನ್ಸ್ ಟು ಆಟೋಗ್ರಾಫ್. ನಿಮ್ಮ ಸಿಗ್ನೇಚರ್ ಯಾವಾಗ ಆಟೋಗ್ರಾಫ್ ಆಗಿ ಬದಲಾಗುತ್ತಾಗೋ ಆವಾಗ ನಿಮ್ಮ ಸಕ್ಸಸ್ಸಿಗೆ ಒಂದು ಬೆಲೆ ಸಿಗ್ತದೆ. ಹಾಗಾಗಿ ನಿಮ್ಮ ಸಾಧನೆಗಳೆಲ್ಲ ಆಟೋಗ್ರಾಫ್ ಆಗಿ ಮಾರ್ಪಡಲಿ ಅಂತ ಹೇಳ್ತಾ, ನನಗೆ ಮಾತಾಡಿಕೊಟ್ಟು ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ.
ವಿಶೇಷವಾಗಿ ಮೊಬೈಲನ್ನು ಯಾವ ರೀತಿ ಬಳಸಬೇಕು, ಮಾದಕ ವ್ಯಸನಗಳು ಆಗಬಾರ್ದು. ಅದ್ರ ಏನಾದರೂ ನಿಮಗೆ ಗೊತ್ತಾದರೆ ಖಂಡಿತವಾಗಿ ಅದನ್ನು ಅಧ್ಯಾಪಕರಿಗೆ ತಿಳಿಸಬೇಕು ಅಂತ ಒಂದು ವಿಚಾರವನ್ನು ಕೂಡ ನಿಮಗೆ ಹೇಳಿದರು. ಎಷ್ಟು ಮಂದಿ ಕೇಳಿದ್ರು ಗೊತ್ತಿಲ್ಲ. ಖಂಡಿತವಾಗಿಯೂ ನಾನು ಸರ್ ಹತ್ರ ಹೇಳೋದಿಷ್ಟೇ, ನಮ್ಮ ಶಾಲೆಯಲ್ಲಿ ಒಂದೇ ಒಂದು ಕಂಪ್ಲೇಂಟ್ಸ್ ಇಲ್ಲ ಸರ್. ಏನೋ ನಮ್ಮ ಭಾಗ್ಯನೋ ಗೊತ್ತಿಲ್ಲ, ಅದು ಎಷ್ಟೋ ಶಾಲೆಗಳು ಹೇಳ್ತಾರೆ ಕೆಲವು ಮಕ್ಕಳು ಸಿಗರೆಟ್ ಎಲ್ಲ ತರ್ತಾರೆ, ಬೀಡಿ ಸೇರ್ತಾರೆ ಅಂತ. ನಮ್ಮ ದೇವರ ದಯೆ ಗೊತ್ತಿಲ್ಲ, ಇಷ್ಟ ತನಕ ಅಂಥ ಕೇಸ್ಗಳು ಒಂದೇ ಒಂದು ಕೇಸ್ಗಳು ಬಂದಿಲ್ಲ. ನಾವು ಬ್ಯಾಗ್ ಚೆಕ್ ಮಾಡ್ತೇವೆ ಪ್ರತಿ ವಾರ, ಯಾವುದೇ ಒಂದು ಬ್ಯಾಗಲ್ಲಿ ಕೂಡ ಇಂಥ ಬೇಡದ್ದು ಒಂದೇ ಒಂದು ಐಟಮ್ಗಳು ಮಾದಕ ವ್ಯಸನಕ್ಕೆ ಸಂಬಂಧಪಟ್ಟಂಥ ಸಿಕ್ಕಿಲ್ಲ. ಕೆಲವು ಚಾಕ್ಲೇಟ್ಗಳು ಸಿಗ್ತದೆ ಅಂತಲೇ ಹೇಳ್ತಾರೆ, ಈ ಕಡೆ ಯಾರು ಮಾರುವುದಿಲ್ಲ, ಅಂಥದ್ದು ಯಾವುದು ಮಕ್ಕಳು ಬಳಸಲಿಲ್ಲ, ಇಷ್ಟ ತನಕ ಸಿಕ್ಕಿ ಬೀಳಿಲ್ಲ. ಹಾಗಾಗಿ ನಾನೇ ಹೇಳ್ತೇನೆ ಸರ್ ಹತ್ರ ಒಂದು ಖಂಡಿತವಾಗಿ ಇಲ್ಲಿ ಹೇಳುವುದು ಏನಂತಂದ್ರೆ, ನಮ್ಮ ಮಕ್ಕಳು ಒಳ್ಳೆಯ ಮಕ್ಕಳು. ಸರ್ ಏನು ಹೇಳಿದರೆ ಇಷ್ಟ ತನಕ ಯಾವುದೇ ಮಕ್ಕಳು ಸಿಕ್ಕಿ ಬೀಳಿಲ್ಲ. ಅಂಥದ್ದೇನಾದ್ರೂ ನಿಮ್ಮ ಮನೆಯಲ್ಲಿ ವಾತಾವರಣದಲ್ಲಿ ಇದ್ದರೆ ಖಂಡಿತವಾಗಿಯೂ ಅದನ್ನು ಅಧ್ಯಾಪಕರಲ್ಲಿ ತಿಳಿಸಬೇಕು. ಈ ಮಾದಕ ಮುಕ್ತ ವ್ಯಸನಿಗಳಾಗಬೇಕು ಈ ಗ್ರಾಮ, ಈ ಹರೇಕಳ ಗ್ರಾಮ ಆ ರೀತಿಯಲ್ಲಿ ಆಗಬೇಕು ಅಂತಂದ್ರೆ ನೀವು ಆ ರೀತಿ ಆಗಬೇಕು. ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ಇವತ್ತು ನಾಗರಾಜ್ ಸರ್ ಅವರು, ಉಪನಿರೀಕ್ಷಕರು ಕೊಣಾಜೆ ಆರಕ್ಷಕ ಠಾಣೆ ಅವರು ನೀಡಿದ್ದಾರೆ. ಸಂಸ್ಥೆಯ ಪರವಾಗಿ, ಆಡಳಿತ ಮಂಡಳಿಯ ಪರವಾಗಿ ತುಂಬ ಧನ್ಯವಾದಗಳನ್ನ ಸಲ್ಲಿಸುವ. ಕ್ಲಾಪ್ಸ್ ಗೋ. ಅಭಿನಂದನೆಗಳು ಸರ್, ತುಂಬ ಧನ್ಯವಾದಗಳು ಸರ್ ಅವರಿಗೆ. ಇದೀಗ ಕೊನೆಯ ಹಂತಕ್ಕೆ ಬಂದಿದ್ದೇವೆ ಸರ್, 2 ನಿಮಿಷಗಳು ಮುಗಿಯುತ್ತೇವೆ. ನಮ್ಮ ಅಧ್ಯಕ್ಷೀಯ ಭಾಷಣ, ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ನಮ್ಮ ಮುಖ್ಯ ಗುರುಗಳು ಶ್ರೀಮತಿ ಮೋಹಿನಿ ಟೀಚರ್ ಅವರು ಸಭಾಧ್ಯಕ್ಷೀಯ ಮಾತುಗಳನ್ನು ಆಡಬೇಕು ಅಂತ ವಿನಂತಿ ಮಾಡಿ. ನಮ್ಮ ಶಾಲೆಯಲ್ಲಿ ವಿವಿಧ ಶೈಕ್ಷಣಿಕ ಸಂಘಗಳ ಉದ್ಘಾಟನೆಯಾಗಿದೆ. ಈ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ಮಾಡಿದಂತಹ ನಮ್ಮ ಯೂನಿವರ್ಸಿಟಿಯ ಡಾಕ್ಟರ್ ಮಾಧವರವರು ಇದೀಗ ತನ್ನ ಕಾರ್ಯನಿಮಿತ್ತ ಹೊರಗೆ ಹೋಗಿದ್ದಾರೆ. ಹಾಗೂ ನಮಗೆ ಕೊಣಾಜೆ ಠಾಣೆಯ ಉಪನಿರ್ದೇಶಕರಾದಂತಹ ಶ್ರೀಯುತ ನಾಗರಾಜ್ರವರು ಭಾಳಷ್ಟು ವಿಷಯಗಳನ್ನು ತಿಳಿಸಿದ್ದಾರೆ. ಒಂದನೇದಾಗಿ ಅವರು ಏನು ಹೇಳಿದ್ದಾರೋ ಅದನ್ನೆಲ್ಲ ವಿದ್ಯಾರ್ಥಿಗಳು ಮನದಟ್ಟು ಮಾಡಿ ನಾವು ನಮ್ಮ ಕುಟುಂಬ, ನಮ್ಮ ಶಾಲೆ, ನಾವು ಯಾವತ್ತೂ ಕೂಡ ದುರಭ್ಯಾಸಕ್ಕೆ ಒಳಗಾಗದೆ, ಮಾದಕ ವಸ್ತುವನ್ನು ಸೇವಿಸದೆ ನಮ್ಮ ದೇಶದಲ್ಲಿ ನಾವು ಉತ್ತಮವಾದಂತಹ ಪ್ರಜೆಯಾಗಿಸಿ ಮುಂದಿನ ಜೀವನದಲ್ಲಿ ಸಾಧನೆಯನ್ನು ಮಾಡಬೇಕು ಎಂದು ಹೇಳುತ್ತಾ ನನ್ನ 1-2 ಮಾತುಗಳನ್ನು ನಾನು ಮುಕ್ತಾಯಗೊಳಿಸ್ತೇನೆ. ಧನ್ಯವಾದಗಳು. ನಮ್ಮ ಮುಖ್ಯ ಗುರುಗಳು ಸಮಯವನ್ನು ಹೊಂದಾಣಿಕೆ ಮಾಡಿಕೊಂಡು ಶುಭವನ್ನು ಹಾರೈಸಿದಿರಿ. ವಂದನೆಗಳು. ಇದೀಗ ನಮ್ಮ ನಾಗರಾಜ್ ಸರ್ ಅವರು ನಮ್ಮ ಇಷ್ಟು ಒತ್ತಡಗಳ ಮಧ್ಯೆ ಕೂಡ ನಿನ್ನೆ ಕೂಡ ಸ್ವಾತಂತ್ರ್ಯ ದಿನಾಚರಣೆದು ಮೀಟಿಂಗ್ ಆಗ್ತಾ ಇತ್ತು, ಅಲ್ಲಿ ಕೂಡ ನಮ್ಮ ಬೆಲ್ಮಾದಲ್ಲಿ ಆಗ್ತಾ ಇತ್ತು, ಅಲ್ಲಿ ಇದ್ರು, ಅಲ್ಲಿಂದ ಕೂಡ ಬೇಗ ಹೋದ್ರು. ಅಂದ್ರೆ ಮಕ್ಕಳೇ ಕೇಳಿ, ಇಂಥ ಅಧಿಕಾರಿಗಳು ಸಿಗುವುದಿಲ್ಲ ಅಂತ, ಅಧಿಕಾರಿಗಳು ಸಿಗುವುದಿಲ್ಲ, ಅದನ್ನು ನಾವು ಸದುಪಯೋಗ ಪಡಿಸ್ಕೊಳ್ಬೇಕು. ಮುಖ್ಯವಾಗಿ ಇವತ್ತು ಆರಕ್ಷಕ ಠಾಣೆ ಎಲ್ಲ ಒಳ್ಳೆ ರೀತಿಯಲ್ಲಿ ಇದ್ದ ಕಾರಣ ಇಲ್ಲಿ ಗಲಭೆಗಳೆಲ್ಲ ಕಮ್ಮಿ ಇದೆ. ಯಾರು ಕೂಡ ಹೆದರ್ತಾರೆ ಯಾವುದೇ ನೀಚ ಕೆಲಸಗಳು ಮಾಡಲಿಕ್ಕೆ. ಹಾಗಾಗಿ ಆರಕ್ಷಕ ಠಾಣೆಗೆ ನಾವು ಹೆದರಬೇಕು ಅಂತೇಳಿ ಇಲ್ಲ, ನೀವು ತಪ್ಪು ಮಾಡಿದರೆ ಮಾತ್ರ ಹೆದರಬೇಕು. ತಪ್ಪು ಮಾಡಿದರೆ ಪ್ರತಿಯೊಬ್ಬನೂ ಹೆದರಬೇಕು. ಪೊಲೀಸ್ನವರಿಗೆ ಬರುವಾಗಲೂ ಹೆದರ್ತಾರೆ ಅಲ್ವಾ? ಇವರು ಜನಸ್ನೇಹಿ ಯಾವಾಗಲೂ ಆರಕ್ಷಕ ಠಾಣೆ ಅಂತ ಹೇಳುವಂಥದ್ದು. ಅದನ್ನು ನೀವೆಲ್ಲರೂ ಸದುಪಯೋಗ ಪಡಿಸ್ಕೊಳ್ಬೇಕು. ಯಾವ ರೀತಿ ಅಂತಂದರೆ ನೀವು ಒಳ್ಳೆಯ ವ್ಯಕ್ತಿಗಳಾಗಿ ಇರಬೇಕು. ಹಾಗಾಗಿ ಇವತ್ತು ನಾಗರಾಜ್ ಸರ್ ಅವರು ನಮಗೆ ಬಂದು ಮಾರ್ಗದರ್ಶನ ನೀಡಿದ್ದಕ್ಕೆ ನಮ್ಮ ವಿದ್ಯಾಸಂಸ್ಥೆ ಪರವಾಗಿ ಒಂದು ಸಣ್ಣ ಅಭಿನಂದನೆಯನ್ನು ಸ್ವೀಕಾರ ಮಾಡಬೇಕು ಅಂತ ವಿನಂತಿ ಮಾಡ್ತೀನಿ. ಎರಡು 2025-26ನೇ ಸಾಲಿನ ನಮ್ಮ ವಿವಿಧ ಸಂಘಗಳ ಉದ್ಘಾಟನಾ ಕಾರ್ಯಕ್ರಮ ಇವತ್ತು ನೆರವೇರಿಸಲ್ಪಟ್ಟಿದ್ದು. ಅತ್ಯಂತ ಅಮೋಘವಾಗಿ ನಡೆಯಿತು ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಯಾಕೆಂದರೆ ನಮ್ಮ ಇಬ್ಬರು ಸಂಪನ್ಮೂಲ ವ್ಯಕ್ತಿಗಳು ತುಂಬ ಅಮೋಘವಾಗಿ ಭಾಷಣ ಮಾಡಿ, ನೀವು ಮಾತಾಡಿದರೆ ಉದ್ದೇಳಿತೇನೆ ಅಷ್ಟೇ, ಹಸಿವು ಮತ್ತೆ ಜಾಸ್ತಿ ಆಗ್ತದೆ. ನೋಡಿ, ನಮಗೆ ಊಟ ಮಾಡದೆ ಹೊಟ್ಟೆ ತುಂಬಿಸಿದ್ದಾರೆ ಅವರು ಇಬ್ಬರು ಸಂಪನ್ಮೂಲ ವ್ಯಕ್ತಿಗಳು ಕೂಡ. ಅವರಿಗೆ ಅಂತೂ ಈ ಕಾರ್ಯಕ್ರಮ ಇವತ್ತಿನ ಮಟ್ಟಿಗೆ ತುಂಬ ಸಕ್ಸಸ್ ಆಗಿದೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಪಡ್ತೇನೆ. ಈ ಒಂದು ಶೈಕ್ಷಣಿಕ ಸಂಘದ ಉದ್ಘಾಟನೆ ನೆರವೇರಿಸಿದಂಥ ಇಬ್ಬರು ಉದ್ಘಾಟಕರಿದ್ದಾರೆ. ಡಾಕ್ಟರ್ ಮಾಧವ NK, ಸಹಾಯಕ ಪ್ರಾಧ್ಯಾಪಕರು, ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜು. ಇವರಿಗೆ ನಮ್ಮ ಶಾಲಾ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವರು ಉದ್ಘಾಟಕರು ನಾಗರಾಜ್ ಸರ್, ಸಬ್ ಇನ್ಸ್ಪೆಕ್ಟರ್ ಕೊಣಾಜೆ ಆರಕ್ಷಕ ಠಾಣೆ,
ಇವರಿಗೆ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅವರ ಒಟ್ಟಿಗೆ ಒಬ್ಬರು ಪೊಲೀಸ್ ಅಧಿಕಾರಿಯವರು ಆಗಮಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಚೆಂದ ಕಾಣಿಸಿಕೊಟ್ಟಿದ್ದಾರೆ. ಜಗದೀಶ್ ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ನಮ್ಮ ಶಾಲಾ ಮುಖ್ಯ ಶಿಕ್ಷಕಿಯಾದಂಥ ಮೋಹನ್ ಟೀಚರ್ ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮವನ್ನು ಸೆರೆ ಹಿಡಿದಂಥ ಹೊಸಕುಲರ್ ಚಾನೆಲ್ ಇವರ ನಿರ್ದೇಶಕರು ವಿದ್ಯಾಧರ್ ಶೆಟ್ಟಿ ಮತ್ತು ಗಂಗಾಧರ್ ಕೂಡ ಆಗಮಿಸಿದ್ದಾರೆ. ಇವರಿಗೆ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ನನ್ನ ಸಹೋದ್ಯೋಗಿ ಮಿತ್ರರೆಲ್ಲರಿಗೂ ಕೂಡ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಸಂಘದ ಅಧ್ಯಕ್ಷರೆಲ್ಲರೂ ಕೂಡ ವೇದಿಕೆಯಲ್ಲಿದ್ದಾರೆ. ಇವರೆಲ್ಲರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಕೊನೆಯದಾಗಿ ವಿದ್ಯಾರ್ಥಿನಿಯರೆಲ್ಲರೂ ಕೂಡ ಧನ್ಯವಾದವನ್ನು ಸಮರ್ಪಿಸಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇವೆ.